ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಲ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಣ್ಣ ಷಡಕ್ಷರಿ
ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಳುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ಆತ್ಮೀಯರೇ, ತಮಗೆಲ್ಲ ಮಧ್ಯಾಹ್ನದ ಶುಭಾಶಯಗಳು. ನವೀಕೃತ ಪಾವೂರು ಗ್ರಾಮ ಪಂಚಾಯತ್ನ ಕಟ್ಟಡ ಗ್ರಾಮಸೌಧ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಈ ವೇದಿಕೆಯ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರು ಹಾಗೂ ಮಂಗಳೂರು ವಿಧಾನಸಭೆಯ ಜನಪ್ರಿಯ ಶಾಸಕರು, ದೀನದಲಿತರ ಬಂಧು, ಯುವಕರ ಕಣ್ಮಣಿ, ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ UT ಖಾದರ್ ಫರೀದ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಇವರಿಗೆ ಶ್ರೀ ಅಬ್ದುಲ್ ಮಜೀದ್ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಲು ಹೊದಿಸಿ ಪ್ರೀತಿಯ ಸ್ನೇಹ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಮೇಲೆ ನಮ್ಮ ಜನಪ್ರಿಯ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ ಸರ್ ಕೂಡ ಇದ್ದಾರೆ. ಹರೇಕಳ ಹಾಜಬ್ ಸರ್ ಅವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಇವರಿಗೆ ವೆಲೇರಿಯನ್ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಗ್ರಾಮದ ಮೊದಲ ಪ್ರಜೆ ಅಬ್ದುಲ್ ಮಜೀದ್ ಸಾದ್ಕೋ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ. ಇವರಿಗೆ ಕಾರ್ಯದರ್ಶಿ ಇಸ್ಮಾಯಿಲ್ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ನೇಹ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಅದರಂತೆ ಉಳ್ಳಾಲ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಶ್ರೀ ರಫೀಕ್ ಸರ್ ಅವರನ್ನು ಕೂಡ ನಮ್ಮ ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಇವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಇಕ್ಬಾಲ್ ಅವರು ಶಾಲು ಹೊದಿಸಿ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಮೆಹರುನಿಸಾ ಮೇಡಮ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ. ಯಶೋಧ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ನಿತಿನ್ ಸರ್ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತ, ಸುಸ್ವಾಗತ. ಇವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ರಿಜ್ವಾನ್ ರವರು ಶಾಲು ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳ್ತಾರೆ. ಪಕ್ಕದ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಅಬ್ದುಲ್ ಸುಕರ್ ಸರ್ ಕೂಡ ಈ ವೇದಿಕೆ ಮೇಲಿದ್ದಾರೆ. ಅಬ್ದುಲ್ ಸುಕರ್ ಸರ್ ಅನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವರಿಗೆ ರಿಯಾಜ್ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ನೇಹ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ನ ಹಿರಿಯ ಸದಸ್ಯರು ಹಾಗೂ ನಮ್ಮೊಟ್ಟಿಗೆ ಯಾವಾಗಲೂ ಇರತಕ್ಕಂತಹ ಶ್ರೀಮತಿ ಚೆನ್ನಮ್ಮ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಶ್ಮಿತಾ ಅವರು ಶಾಲು ಹೊದಿಸಿ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕಮರುನಿಸಾ ಮೇಡಮ್ ಅವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಂಜುಳಾ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ನೇಹ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಪಂಚಾಯತ್ನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಒಲೆರೇನ್ ಡಿಸೋಜಾ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಇಸ್ಮಾಯಿಲ್ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ನೇಹ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಅದರಂತೆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ದಯಾನಂದ್ ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯರಾಗಿರುವ ದಯಾನಂದ್ ಸರ್ ಅವರಿಗೆ, ಅದರಂತೆ ನಮ್ಮ ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಇಕ್ಬಾಲ್ ಇವರನ್ನು ಕೂಡ ಈ ಒಂದು ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಅದೇ ರೀತಿಯಾಗಿ
ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದ ರಿಜ್ವಾನ್ ಇವರಿಗೂ ಕೂಡ ಈ ಒಂದು ಸಭೆಗೆ ಪ್ರೀತಿಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದ ಖದೀಜಾ ಬಾನು ಮೇಡಮ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಹಸಿರು ದಳದ ಮ್ಯಾನೇಜರ್ ಹಾಗೂ ನಮ್ಮ ಪಾವೂರು ಗ್ರಾಮ ಪಂಚಾಯತ್ನ ತ್ಯಾಜ್ಯ ವಿಲೇವಾರಿಯ ಒಂದು ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥ ನಾಗರಾಜ್ ಸರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಾಗರಾಜ್ ಸರ್, ನಿಮ್ಮನ್ನು ಕೂಡ ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಕಾರ್ಯದರ್ಶಿ ಇಸ್ಮಾಯಿಲ್ ರವರು ಶಾಲು ಹೊದಿಸಿ ಸ್ವಾಗತವನ್ನು. ಅದರಂತೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ರವಿಕಲಾ ಇವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಪುಷ್ಪ ಮೇಡಮ್ ಅವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂತಹ ಚಂದ್ರಾವತಿ ಇವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಕ್ರಿಯಾಶೀಲವಾಗಿ ಮಾಡ್ತಕ್ಕಂತಹ ಆತ್ಮೀಯರಾದ ರಿಯಾಜುದ್ದೀನ್ ಇವರು ಕೂಡ ವೇದಿಕೆ ಮೇಲೆ ಬಂದು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಒಂದು ಸಭೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ನಮ್ಮ ಗ್ರಾಮದ ಎಲ್ಲ ಹಿರಿಯ ಗ್ರಾಮಸ್ಥರು ಕೂಡ ಇದ್ದಾರೆ, ಹಾಗೂ ಮುದ್ದು ಮಕ್ಕಳಿಗೂ ನೆರೆದಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಗಲು ರಾತ್ರಿ ಎನ್ನದೇ ನಿಂತುಕೊಂಡು ಸಾಕಷ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಮೋನು ಸರ್ ಇದ್ದಾರೆ, ಅವರನ್ನು ಕೂಡ ಈ ಒಂದು ಸಭೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗಕ್ಕೂ, ಹಸಿರು ದಳದ ತಂಡಕ್ಕೂ, ಆಶಾ ಕಾರ್ಯಕರ್ತರಿಗೂ, ಅಂಗನವಾಡಿ ಕಾರ್ಯಕರ್ತರಿಗೂ, ನೆರೆದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ಈ ಒಂದು ಸಭೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನಲ್ಲಿ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮೋನಾಕ ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಮೊದಲಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ವಾಗತಗಿದಂತಹ ಶ್ರೀಕಾಂತ್ ಅವರಿಗೆ ಮೋನಾಕ ಅವರು ಶಾಲು ಹೊದಿಸಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪಂಚಾಯತ್ನಲ್ಲಿ ಜನ ಪ್ರತಿನಿಧಿಯಾಗಿ ಅರ್ಥಾತ್ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ ಜನಮನದಲ್ಲಿ ಸ್ಥಾನವನ್ನು ಪಡೆದಂತಹ ಶ್ರೀಕಾಂತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಮೋನಾಕ ಅವರಿಗೆ ಇದೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಲು ಹೊದಿಸಿ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅಬ್ದುಲ್ ಮಜೀದ್ ಅವರು ಇದೀಗ ಶಾಲು ಹೊದಿಸಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೆಕ್ರೆಟರಿ ಅವರಿಗೆ ನಮ್ಮ ರಿಯಾಜ್ ಅವರು ಶಾಲು ಹೊದಿಸಿ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ನ ಹಿಂದಿನ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ವರನ್ನ ಪ್ರೀತಿಯಿಂದ ಸ್ವಾಗತವಿದ್ದಂತಹ ಶ್ರೀಕಾಂತ್ ಶೆಟ್ಟಿ ತಮ್ಮ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶೆಟ್ಟಿ ಸುರೇಶ್ ಶೆಟ್ಟಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ಹಮೀದ್ ಕಣ್ಣೂರು ತಾವು ಕೂಡ ಆಗಮಿಸಿದಿರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ಈ ಪಂಚಾಯತ್ನ ಪ್ರಪ್ರಥಮ ಪ್ರಜೆ, ಹೌದು ಸರ್ವರ ಮನದಲ್ಲಿ ಸ್ಥಾನವನ್ನು ಪಡೆದಂತಹ ಅಬ್ದುಲ್ ಮಜೀದ್ ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮ ಸಮ್ಮುಖ. ಮೊದಲನೇದಾಗಿ ನಮ್ಮ ಪಾವೂರು ಗ್ರಾಮದ ಎಲ್ಲ ಪ್ರೀತಿಯ ಗ್ರಾಮಸ್ಥರಿಗೂ ಹಾಗೂ ಹೊರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿರುವ ನಮ್ಮೆಲ್ಲರ ನಾಯಕರಾದ ಜಾತ್ಯತೀತ ನಿಲುವುಳ್ಳ ನಂಬರ್ 1 ಶಾಸಕರಾದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಹಾಗೂ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಮುಂದಾಲೋಚನೆಯುಳ್ಳ ನಮ್ಮೆಲ್ಲರ ಎಲ್ಲ ಜಾತಿ ಧರ್ಮದ ಪ್ರೀತಿಯ ನಾಯಕರಾದ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಧ್ಯಕ್ಷರಾದ ನಮ್ಮ ಶಾಸಕರಾದ UT ಖಾದರ್ ಸಾಹೇಬ್ ಹಾಗೂ ಒಂದೇ ಮಾತಿನಲ್ಲಿ ಎಲ್ಲ ಇಲಾಖೆಯ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಸಹ ಸದಸ್ಯರೇ, ಬಹಳ ಒಂದು ಖುಷಿಯಾಗುತ್ತಿದೆ. ಯಾಕೆಂದರೆ ನನ್ನ 2.5 ವರ್ಷದ ಅವಧಿಯಲ್ಲಿ ಇದೊಂದು ಪಂಚಾಯತಿ ಕಟ್ಟಡ
ನವೀಕರಣಗೊಂಡು ಪ್ರಾವೂರು ಗ್ರಾಮದವರಿಗೆ ಒಂದು ಮನೆ ಇದ್ದಾಗೆ ಎಲ್ಲ ಜಾತಿ ಧರ್ಮಗಳ ಒಂದು ಮನೆಯಾಗಿ ಇದನ್ನು ನವೀಕರಿಸಿದ್ದೇವೆ. ಹಾಗೆ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಸರ್ವ ಸದಸ್ಯರಿಗೂ, ನನ್ನ ಮಾಜಿ ಸದಸ್ಯರಿಗೂ ಹಾಗೂ ತೆರೆ ಹಿಂದೆಯಲ್ಲಿ ನನಗೆ ಬೆನ್ನೆಲುಬಾಗಿ ಸಹಕರಿಸಿದ ನಮ್ಮ ಮೊಹಮ್ಮದ್ ಮೋನಾಕನವರು. ಈ ಪಂಚಾಯತಿಯಲ್ಲಿ ಒಂದು ಇತಿಹಾಸ ಇದೆ. ಸುಮಾರು ಒಂದು 30-35 ವರ್ಷಕ್ಕೆ ಮೊದಲು ಇದೊಂದು ಮಂಡಲ ಪಂಚಾಯತಿ ಆಗಿತ್ತು. ಈ ಪಂಚಾಯತಿಯಲ್ಲಿ 3 ಗ್ರಾಮದ ಸುಮಾರು 35-40 ಸದಸ್ಯರಿದ್ದರು. ಆಮೇಲೆ ಗ್ರಾಮ ಪಂಚಾಯತಿ ಆದ ಮೇಲೆ ಇದೆಲ್ಲ ಡಿವೈಡ್ ಆಯಿತು. ಪಾವೂರು ಪಂಚಾಯತ್, ಅರೇಕಲ ಪಂಚಾಯತ್, ಬೋಲಿಯಾರ್ ಪಂಚಾಯತ್. ಈಗ ನೆನಪಿಗಾಗಿ ನಮ್ಮ ಗ್ರಾಮದಲ್ಲಿ ಒಂದು ಉಳಿದಿದೆ ಆರೋಗ್ಯ ಕೇಂದ್ರ. ಅದು 3 ಪಂಚಾಯತಿಗೆ ಒಳಪಟ್ಟದ್ದು, ಅರೇಕಲ, ಪಾವೂರು, ಬೋಲಿಯಾರು. ಈ ಪಾವೂರು, ಅರೇಕಲ, ಬೋಲಿಯಾರು ಅನ್ನೋದು ಒಂದು ಕೊಂಡಿಗಳು. ಅಭಿವೃದ್ಧಿಯಾಗಲಿ ಸೌಹಾರ್ದದಲ್ಲಿ ಆಗಲಿ ಎಲ್ಲ ವಿಷಯದಲ್ಲೂ ಈ 3 ಗ್ರಾಮಗಳು ಉತ್ತಮ ಮಾದರಿಯುಳ್ಳ ಪಂಚಾಯತಿಗಳಾಗಿವೆ. ಹಾಗೆ ನಮ್ಮ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವಾಗಿದೆ. ಅದರಲ್ಲಿ ನಮ್ಮ ಸ್ಪೀಕರ್ ಸರ್ ಇಲ್ಲದಿದ್ದರೆ ನಾವು ಮೊದಲು ಒಂದು 30 ವರ್ಷಕ್ಕಿಂತ ಮೊದಲು ಹೇಗೆ ಗುಡ್ಡಗಾಡಲ್ಲಿ ಹೋಗುತ್ತಿದ್ದೇವೆ ಹಾಗೆಯೇ ಹೋಗುತ್ತಿರಬೇಕಾಗಿತ್ತು. ಅದನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಕೆಲವರು ಟೀಕೆ ಟಿಪ್ಪಣಿ ಮಾಡುತ್ತಾರೆ, ಅದನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸ್ಪೀಕರ್ ಸರ್ ನಮ್ಮ ಹತ್ರ ಹೇಳಿದ್ದಾರೆ, ನಿಮಗೆ ಎಲ್ಲರಿಗೂ ಟೀಕೆ ಟಿಪ್ಪಣಿ ಬರ್ಬೋದು, ನಿಮ್ಮ ಅವಧಿ ಮುಗಿದ ಕೂಡಲೇ ಅದೊಂದು ಚೀಲೆಯಲ್ಲಿ ತುಂಬಿಸಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡಿ ಅಂತ. ಹಾಗೆ ಅದನ್ನು ಯಾವುದನ್ನು ನಾವು ಕಿವಿಗೊಡದೆ ನಮ್ಮ ಕೆಲಸದಲ್ಲಿ, ನಮ್ಮ ಅಭಿವೃದ್ಧಿಯಲ್ಲಿ ಒಂದೇ ದೃಷ್ಟಿ ಇಟ್ಟು ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ನಾವು ಇಲ್ಲಿ ಒಂದು ಪ್ರಮುಖ 3 ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ, ಕೆಲಸಗಳನ್ನು ಮಾಡಿದ್ದೇವೆ. ಒಂದು ನಮ್ಮ ಪಂಚಾಯತ್ ಕಟ್ಟಡ, ಇನ್ನೊಂದು ಸ್ವಚ್ಛತವನ್ನು ನಮ್ಮ ಫಿರೋಜ್ ಅಧ್ಯಕ್ಷರಾಗಿದ್ದಾಗ ಆ ಕಟ್ಟಡವನ್ನು ಮಾಡಿ ಈ ಗ್ರಾಮಸ್ಥರಿಗೆ ಒಂದು ಕೊಡುಗೆಯಾಗಿ ಕೊಟ್ಟರು. ಆದರೆ ಅವರ ಅವಧಿ ಮುಗಿದಾಗ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆಮೇಲೆ ನಮ್ಮ ಕಮರುನಿಸ ಅಧ್ಯಕ್ಷರಾಗ ಅದನ್ನು ಜಸ್ಟ್ ಒಂದು ಉದ್ಘಾಟನೆ ಮಾಡಿದರು. ಆಮೇಲೆ ಒಂದು ಗ್ರಾಮಸ್ಥರಿಗೆ ಫಲ ಸಿಗುವ ಹಾಗೆ ಮಾಡಿದ್ದು ಅದು ನನ್ನ 2.5 ವರ್ಷ ಅವಧಿಯಲ್ಲಿ. ಭಾರಿ ಕಷ್ಟವಾಯಿತು ಅದನ್ನು ನಮಗೆ ಗ್ರಾಮಸ್ಥರಿಗೆ ಕೊಡಲು. ನಮ್ಮ ಹತ್ರ ಸ್ವಚ್ಛತೆ ಮಾಡುವ ಹೆಂಗಸರು ಇರಲಿಲ್ಲ. ಯಾಕೆಂದರೆ ಜಿಲ್ಲಾ ಪಂಚಾಯತು ನಮ್ಮ ಸಂಜೀವಿನಿ ಒಕ್ಕೂಟದವರಿಗೆ ವಹಿಸಿತ್ತು. ಆಗ ನಾವು ಬೆಳಗಾವಿಯಿಂದ 3 ಜನರನ್ನು ತಂದು ನಮ್ಮ ಪಾವೂರು ಗ್ರಾಮದ ಇದನ್ನು ಅವರಿಗೆ ಪಾವೂರು ಗ್ರಾಮದ ಪ್ರಜೆಗಳನ್ನಾಗಿ ಮಾಡಿ ಇಲ್ಲಿ ಆಧಾರ್ ಕಾರ್ಡು ಎಲ್ಲ ಅವರಿಗೆ ಮಾಡಿಸಿ ಅವರನ್ನು ಸಂಜೀವಿನಿ ಒಕ್ಕೂಟಕ್ಕೆ ಸೇರಿಸಿ ನಮ್ಮ ಪಾವೂರು ಪಂಚಾಯತಿಯ ಸ್ವಚ್ಛತೆಯನ್ನು ಮನೆಗೆ ಪ್ರತಿ 16 ಗ್ರಾಮದಲ್ಲಿದೆ ಸರ್. ಪ್ರತಿದಿನ ಗ್ರಾಮಕ್ಕೆ ಸ್ವಚ್ಛತೆ ಗಾಡಿ ಹೋಗುತ್ತಿದ್ದರೆ ನಮ್ಮ ಪಾವೂರು ಗ್ರಾಮ ಒಂದು ದಿವಸ ಕೂಡ ಬಿಡದೆ ನಮ್ಮ ಪಾವೂರು ಗ್ರಾಮದ ಸ್ವಚ್ಛತೆ ಗಾಡಿಗಳು ಮನೆಗೆ ಹೋಗುತ್ತದೆ. ಹಾಗೆ ಸರ್ ಮೊದಲಿನ ದಿವಸದಲ್ಲಿ ನಮಗೆ ತುಂಬ ಕಷ್ಟವಾಯಿತು. ಯಾಕೆಂದರೆ ಸರ್ ನಿಮ್ಮ ತಾಲೂಕಿನಲ್ಲಿ ಸರ್ ಅಷ್ಟು ಕಮ್ಮಿ ಅನುದಾನ ಇದು ಇನ್ಕಮ್ ಇರುವ ಪಂಚಾಯತ್ ಸರ್ ನಮ್ಮದು ಸರ್. ವರ್ಷಕ್ಕೆ 5,60,000 ಸರ್ ನಮ್ಮ ಇನ್ಕಮ್. ಟ್ಯಾಕ್ಸ್ ಇನ್ನಿತರ 911 ಅದರದೆಲ್ಲ ಸೇರಿ 5,60,000 ಸರ್. ಆ 5,60,000ದಲ್ಲಿ ಈ ಪಾವೂರು ಗ್ರಾಮವನ್ನು ಇಷ್ಟರವರೆಗೆ ತರಲಿಕ್ಕೆ ಅದು ನೀವು ನಮ್ಮ ಗ್ರಾಮದ ಒಂದು ಅನ್ನದಾತ ಸರ್. ನಿಮ್ಮ ಕೈಯಿಂದಲೇ ಇದೆಲ್ಲ ಆದದ್ದು ಸರ್. ಆದರೆ ಅದನ್ನು ನಡೆಸಲಿಕ್ಕೆ ನಮಗೆ ತುಂಬ ಕಷ್ಟ ಇದೆ ಸರ್. ನಾವು
ಆ ಹೊರೆಯನ್ನು ತುಂಬಿಸಲು ತುಂಬ ನಾನು ಮತ್ತು ನನ್ನ ಸದಸ್ಯರು ತುಂಬ ಆಲೋಚನೆ ಮಾಡಿ ಕೆಲವು ಮೀಟಿಗಳನ್ನು ಇಟ್ಟು ಒಂದು 100 ರೂಪಾಯಿ ಆಗಿ ನಾವು ಗ್ರಾಮಸ್ಥರ ತಲೆಗೆ ಹಾಕಿದ್ದೇವೆ ಸರ್. ಅದರಲ್ಲಿ ಕೆಲವು ಟೀಕೆ ಟಿಪ್ಪಣಿ ಬಂತು. ಹೊರಗಿನ ಗ್ರಾಮದಲ್ಲಿ 60 ರೂಪಾಯಿ, ನಿಮ್ಮ ಗ್ರಾಮದಲ್ಲಿ ಯಾಕೆ 100 ರೂಪಾಯಿ ಅಂತ. ನಮಗೆ 100 ರೂಪಾಯಲ್ಲಿ 200 ರೂಪಾಯಿ ಇಟ್ಟರು ನಮಗೆ ಅನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಇನ್ಕಮ್ ನಿಮಗೆ ನಾನು ಹೇಳಿದ್ದೇನೆ ಸರ್. ಆಮೇಲೆ ಕಾಲ ಹೋದ ಹಾಗೆ ಏನು ಮಾಡೋದು ಆಗಲಿಲ್ಲ. ಆದರೂ ನಮ್ಮ ಅನುದಾನದಲ್ಲಿ ಸ್ವಲ್ಪ ಕೊಟ್ಟು ಮತ್ತು ಗ್ರಾಮಸ್ಥರ ಕಲೆಕ್ಷನ್ನಿಂದ ನಾವು ನಡೆಸಿದ್ದೇವೆ. ಈಗ ಸರ್ ನಮ್ಮ ಪಾವೂರು ಗ್ರಾಮದ ಗ್ರಾಮಸ್ಥರು ತುಂಬ ಒಳ್ಳೆಯವರು ಸರ್, ಒಳ್ಳೆ ಮನಸ್ಸುಳ್ಳವರು ಸರ್. ಈಗ ಪ್ರತಿ ಮನೆಯಿಂದ 100 ರೂಪಾಯಿ ಕಲೆಕ್ಷನ್ ಆಗಿ 1,20,000 ಕಲೆಕ್ಷನ್ ನಮಗೆ ಬರ್ತಾ ಇದೆ ಸರ್ ತಿಂಗಳಿಗೆ ಸರ್. ಯಾವ ಒಂದು ಪಂಚಾಯತಿ ಅನುದಾನವೂ ಬೇಡ, ಯಾರ ಸಹಕಾರ ಬೇಡ, ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಾವು ಈ ಸ್ವಚ್ಛತಾ ಆಂದೋಲನ ಸ್ವಚ್ಛತೆಯನ್ನು ನಡೆಸುತ್ತಿದ್ದೇವೆ ಸರ್. ಅದಕ್ಕೆ ನಮಗೆ ಸಹಕಾರ ಮಾಡಿದ ನಮ್ಮ ಹಸಿರು ದಳದವರು ಅವರನ್ನು ನಾವು ಮರೀಲಿಕ್ಕೆ ಇಲ್ಲ ಸರ್. ಎಲ್ಲಿ ಹೋದರೂ ಅವರನ್ನು ಮರೀಲಿಕ್ಕಿಲ್ಲ ಸರ್. ನಮ್ಮ ಗ್ರಾಮ ಇಷ್ಟು ಸ್ವಚ್ಛತೆ ಆಗಲು ನಮಗೆ ಇದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟವರು ನಮ್ಮ ನಾಗರಾಜ ಸರ್. ಅವರ ವಿಷಯ ನೀವು ಪೇಪರಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಸರ್. ನಮ್ಮ ಕಾರವಾರದಿಂದ ಮಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಜನಗಳಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸಿದ್ದಾರೆ ಸರ್. ಅದು ಕೂಡ ಮಳೆಗಾಲದಲ್ಲಿ ಸರ್. ಹಾಗೆ ಸ್ವಚ್ಛತೆಯನ್ನು ನಾವು ಪ್ರತಿ ಗ್ರಾಮಕ್ಕೆ ದಿನವೂ ಬರುವ ಹಾಗೆ ಮಾಡಿದ್ದೇವೆ ಸರ್. ಹಾಗೆ ಇನ್ನೊಂದು ಸರ್, ನಮ್ಮ ಇನೋಲಿ ಪರಿಸರದ ನಮ್ಮ ಬಾವಿ ಇತ್ತು ಸರ್ ನೀರಿನದ್ದು. ಆ ನೀರನ್ನು ಎಷ್ಟೇ ನಮ್ಮ ಮುಂದಿನ ಅಧ್ಯಕ್ಷರು ಬಂದಾಗ ಅದನ್ನು ನಮ್ಮ ಗ್ರಾಮಕ್ಕೆ ತರಲು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕಾರಣದಿಂದ ಅವರಿಗೆ ತರಲಾಗಲಿಲ್ಲ ಸರ್. ಈ ಸಲ ನಾವು ಮತ್ತು ನನ್ನ 15 ಸದಸ್ಯರು ಒಟ್ಟಿಗೆ ಸೇರಿ ಆ ನೀರನ್ನು ನಮ್ಮ ಗ್ರಾಮದವರಿಗೆ ಸಿಗುವ ಹಾಗೆ ನಾವು ಮಾಡಿದ್ದೇವೆ ಸರ್. ಅಲ್ಲಿಂದ ಡೈರೆಕ್ಟ್ ಈಗ ನಮ್ಮ ಪಂಚಾಯತ್ ಹತ್ತಿರದಿರುವ ಟ್ಯಾಂಕಿಗೆ ಬಂದು ಬೀಳುತ್ತದೆ ಸರ್. ಅಗತ್ಯ ಇದ್ದಾಗ ಎಲ್ಲಿ ನೀರಿಲ್ಲ ಅಲ್ಲಿಗೆ ನಾವು ಇಲ್ಲಿಂದ ಸರಬರಾಜು ಮಾಡ್ತೇವೆ ಸರ್. ಇನ್ನು ಕೆಲವು ವರ್ಷಗಳಿಂದ ಬಾಕಿ ಇರುವ ರಸ್ತೆಗಳು 20, 30, 40 ವರ್ಷಗಳಿಂದ ಬಾಕಿ ಇದ್ದ ರಸ್ತೆಗಳು ಎಲ್ಲವೂ ಈಗ ಕೆಲಸ ಪೂರ್ತಿಯಾಗಿದೆ ಸರ್. ಒಂದು ನಮ್ಮ ಭದ್ರನಗರ ಇಲ್ಲಿ ರಾಮಾಯಬೊಟ್ಟಿನಿಂದ ಅರಸ್ಥಾನ ದರ್ಗಕ್ಕೆ ಹೋಗುವ ಸುಂದರವಾದ 25 ಲಕ್ಷದ ಒಂದು ರಸ್ತೆ ಸರ್. ಅದು ನೋಡಬೇಕು ಸರ್, ಅಲ್ಲಿಗೆ ಹೋಗಬೇಕು. ಅದು ಉದ್ಘಾಟನೆ ಆಗಲಿಲ್ಲ ಸರ್. ಇಷ್ಟು ರಸ್ತೆಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ ಸರ್ ನಮಗೆ. ಆದರೆ ಯಾವುದಕ್ಕೂ ನಿಮಗೆ ಟೈಮ್ ಇಲ್ಲದೆ ಉದ್ಘಾಟನೆ ಮಾಡಲಿಕ್ಕೆ ಬರಲಿಕ್ಕೆ ಆಗಿಲ್ಲ ಸರ್. ದಯಮಾಡಿ ಆ ರಸ್ತೆಯ ಉದ್ಘಾಟನೆಗೆ ತಾವು ಬರಲೇಬೇಕು ಸರ್. ಮತ್ತೊಂದು 98 ಲಕ್ಷದ ರಸ್ತೆ, ಇದು ಯಾರಿಗೂ ನಮ್ಮ ಗ್ರಾಮದವರಿಗೆ ಗೊತ್ತಿರಲಿಕ್ಕಿಲ್ಲ ಸರ್. ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಸರ್. ಏನಾಗಿದೆಪ್ಪ ಅವರಲ್ಲಿ, ಏನು ಮಾಡಿದ್ದಾರೆ ನಮ್ಮ ಯುಟಿಕಾದ್ ಅವರಿಗೆ ಗೊತ್ತಿಲ್ಲ. ನಮ್ಮ ಪಾವೂರು ಗ್ರಾಮಕ್ಕೆ ಅವರು ಸುತ್ತಾಡುವುದಿಲ್ಲ ಸರ್. ಅವರು ಖಾಲಿ ಸುತ್ತಾಡುದು ಖಾಲಿ ವಾಟ್ಸಪ್ಪಲ್ಲಿ, ಖಾಲಿ ಇದರಲ್ಲೇ ಸುತ್ತಾಡುದು ಸರ್. ನಮ್ಮ ಇಲ್ಲಿ ಸೈಟ್ ಅಕ್ಷರನಗರ ಮತ್ತು ಅರೇಕರ ರಸ್ತೆ ಸಂಪರ್ಕ ರಸ್ತೆ ಎಷ್ಟು ಜನಗಳಿಗೆ ಅದು ಸುಲಭವಾಗಿದೆ ಸರ್. ಅದು ನೀವು ಮಾಡಿದ್ದುಂಟಲ್ಲ ಸರ್, ನಿಮಗೆ ಅದು ಮರೆಯಲಿಕ್ಕೆ ಇಲ್ಲ. ಅದು ಸ್ವರ್ಣಾಕ್ಷರದಲ್ಲಿ ಇರುವುದಂತೂ ಪ್ರತಿ ಜನರು ಆ ರಸ್ತೆಯಲ್ಲಿ ಬರುವಾಗ ನನಗೆ ಹೇಳ್ತಾರೆ, ಅದು ಯಾರು ಮಾಡಿದ್ದು ಮಜ್ಜಿದು? ಯಾವಾಗ ನಾನು ಹೇಳ್ತೇನೆ ನಮ್ಮ ಪೀಕರ್ಸ್ ಸರ್, ಒಳ್ಳೆ ಕೆಲಸ ಮಾರ, ಅಲ್ಲೊಂದು ಅರೇಕಲ ಬ್ರಿಡ್ಜ್ ಮಾಡಿದ್ದಾರೆ, ಇಲ್ಲಿ ಪಾವೂರು ಇದು ಮಾಡಿದ್ದಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ ಮಾರ್ರ. ಇಲ್ಲಿಗೆ ಜಾತ್ರೆಗೆ ಬರುವವರಾಗಲಿ, ವಾಲು ಉರುಸುಗಳಿಗೆ ಬರುವವರಿಗಲಿ, ಪ್ರತಿ ಫಂಕ್ಷನ್ಗೆ ಬರುವವರಲ್ಲಿ ಅವರು ನನಗೆ ಹೇಳ್ತಾರೆ. ಇಂದು ಅವ್ರ ಅಡ್ಯಾರ್ನವರು ನನಗೆ ಫೋನ್ ಮಾಡಿ ಹೇಳಿದ್ರು ಸರ್, ಹೋದ ಸಲ ಪಾವೂರು ಜಾತ್ರೆಗೆ ಬಂದಾಗ, ಮಜ್ಜಿದ್ ಇದು ಯಾರು ಮಾಡಿದ್ರು ಮಾರ, ಇದು ನಾವು ಮೊದಲು ಅಲ್ಲಿಂದ ಮಾಡಿ ಬರುತ್ತಿದ್ದೇವೆ, ಇಲ್ಲಿಂದ ಬರ್ತಿದ್ದೇವೆ, ಒಳ್ಳೆ ಕೆಲಸ ಮಾರ ಅವರು ಹೇಳಿದ್ದಾರೆ. ಅವರಿಗೆ ಅಷ್ಟು ಹೊರಗಿನವರಾಗಿ ಬೇಕಾದರೂ ನಮ್ಮ ಶಾಸಕರಲ್ಲಿ ತುಂಬ ಕರುಣೆ ಇದೆ ಸರ್. ಆದರೆ ಕೆಲವರಿಗೆ ನಿಮ್ಮ ಮೇಲೆ ಎಂತ ಗೊತ್ತಿಲ್ಲ ಸರ್. ಅದು ನೀವು ಅದಕ್ಕೆ ಲೆಕ್ಕಕ್ಕೆ ಇಡುವುದಿಲ್ಲ ಸರಿ. ಆದರೆ ಮತ್ತೊಂದು ಸರ್, ಈ ಟಿಪ್ಪುನಗರ ರಸ್ತೆ ಅದು ಕೂಡ ಅದು ಮರೆಯಲಿಕ್ಕಿಲ್ಲ ಸರ್. ಅದು ಕೆಲವು ವರ್ಷಗಳ ಹಿಂದೆ ರಸ್ತೆ, ಅದು ನೀವು ಕೂಡ ಮಾಡಿಕೊಟ್ಟಿದ್ದೀರಿ. ಪಂಚಾಯತಿ ಒಟ್ಟಾರ ಈಗ ನೋಡಿ ಸದ್ಯಕ್ಕೆ ನಮ್ಮ ಪಂಚಾಯತಿ ಒಟ್ಟಾರ ಹೇಗಿತ್ತು ಸರ್, ಈಗ ನೋಡಿ ಸರ್, ಎಲ್ಲವೂ ನಿಮ್ಮ ಸಹಕಾರದಿಂದ. ನಿಮಗೆ ದೇವರು ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ನಿಮ್ಮ ತಂದೆ ಮತ್ತು ನಿಮಗೆ ನಿಮ್ಮ ಸಂಸಾರಕ್ಕೆ ಅದು ಒಂದು ಒಳ್ಳೆಯ ಅವರ ದೇವರು ಒಂದು ಒಳ್ಳೆಯ ಸ್ವರ್ಗವನ್ನು ಕೊಟ್ಟು ಅನುಗ್ರಹಿಸಲಿ ಸರ್. ಹಾಗೂ ನಮ್ಮ
ಮೋನಾಕ ನೀವು ವಿಧಾನಸಭೆ ಸ್ಪೀಕರ್ ಆದರೆ ಸರ್, ನಮ್ಮ ಮೋನಾಕ ಪಾವೂರು ಗ್ರಾಮದ ಸ್ಪೀಕರ್ ಸರ್. ಅವರನ್ನು ಮರೀಲಿಕ್ಕಿಲ್ಲ ಸರ್. ನಾನು ಪಂಚಾಯತಿಯಲ್ಲಿ ಅಧಿಕಾರ 2 ವರ್ಷಕ್ಕೆ ಮುಂದಲು ಅಧ್ಯಕ್ಷರಾಗಿ ವಹಿಸಿದಾಗ ನನಗೆ ನನ್ನನ್ನು ದೂರ ಹೇಳಿದರು ಸರ್, ಮಜೀದ್ ನೀನು ಏನು ಹೆದರಬೇಡ, ನಿನ್ನ ಹಿಂದೆ ನಾನು ಇದ್ದೇನೆ. ಈ ಪಾವೂರು ಪಂಚಾಯತಿಯ ಗ್ರಾಮ ಇವತ್ತಿನಿಂದ ಸ್ಟಾರ್ಟ್. ಅದೇ ರೀತಿ ಮಾತು ಕೊಟ್ಟ ಹಾಗೆ ನನಗೆ ಎಲ್ಲ ವಿಷಯ ಇವತ್ತಿನ ಇಷ್ಟು ಚಂದದ ಕಾರ್ಯಕ್ರಮ ಆಗಬೇಕಾದ್ರೆ ಇದರ ಹಿಂದೆ ಇರೋದು ಮೋನಾಕ. ನಾವು ಇದಕ್ಕೆ 1 ರೂಪಾಯಿ ಖರ್ಚಿಲ್ಲ ಸರ್. ಎಲ್ಲ ಇದರ ವ್ಯವಸ್ಥೆಯೇ ಅವರು ಸರ್. ಅವರು ಕೆಲವರಿಗೆ ಅವರಲ್ಲಿ ಏನಂತ ಗೊತ್ತಿಲ್ಲ ಸರ್, ಅದರ ಏನು ಅವಕಾಶದಿಲ್ಲ. ಆದರೆ ಅವರಿಗೂ ಕೂಡ ದೇವರು ಈ ಅವರ ಮಕ್ಕಳಿಗೂ ಅವರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಪ್ರೀತಿಸ್ತೇನೆ. ಹಾಗೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಇದೆ ಸರ್. ಅದು ನೀವು ಮತ್ತು ನಿಮ್ಮ ತಂದೆ ಪಾವೂರು ಬೋಲಿಯಾರ ಅರೆಕೆಲ ಅಂದರೆ ಅದು ನಿಮ್ಮ ಮನೆ ಇದ್ದಾಗೆ ಸರ್. ಭಾರಿ ಪ್ರೀತಿಯಿಂದ ನೋಡೋ 3 ಗ್ರಾಮಗಳು ಸರ್. ನಮ್ಮ ಪಾವೂರಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ ಸರ್. ದಯಮಾಡಿ ನಾವು ಅದಕ್ಕೆ ಮಾಡಿಸಿಕೊಡ್ಬೇಕು ಸರ್. ಹಾಗೆ ನಮ್ಮ ಪಂಚಾಯತಿಯ ಇನ್ನೂ ಒಂದು ಕಟ್ಟಡವನ್ನು ನಾವು ಒಂದು ದೂರದೃಷ್ಟಿ ಆಲೋಚನೆಯಲ್ಲಿದ್ದೇವೆ ಸರ್. ಅದಕ್ಕೆ ಸಹಕಾರ ಮಾಡಿ ಈ ಪಾವೂರು ಪಂಚಾಯತಿಯನ್ನು ಕೂಡ ನೀವು ನೋಡಿ, ನೀವು ಎಲ್ಲಿ ಹೋದ್ರು ಸರ್ ಅದು ಚಂದವೇ. ಈಗ ನೋಡಿದ್ರೆ ವಿಧಾನಸೌಧ ಅದು ಹೇಳಲಿಕ್ಕಿಲ್ಲ ಸರ್. ಇಷ್ಟು ಮೊದಲು ಬಂದ ಸ್ಪೀಕರ್ನವರು ಏನು ಮಾಡಲಿಲ್ಲ ಸರ್. ನಿಮ್ಮ ಹೆಸರು ಇಡೀ ವರ್ಲ್ಡಲ್ಲೇ ಇದಾಗಿದೆ ಸರ್. ನೀವು ನಿಮ್ಮ ಒಂದು ಉದಾಹರಣೆ ಹೇಳ್ತೇನೆ ಸರ್. ನೀವು ಇಲ್ಲಿ ನಿಮ್ಮ ಗ್ರಾಮದ ನಿಮ್ಮ ತಾಲೂಕಿನ ಗ್ರಾಮಸ್ಥರನ್ನು ನಿಮ್ಮ ವೋಟರ್ಸರನ್ನು ಹೇಗೆ ನೀವು ಎಲ್ಲಿ ಗೌರವಿಸ್ತೀರಿ ಅಂದರೆ ನನಗೆ ಒಂದು ಅನುಭವ ಆಗಿದೆ ಸರ್. ನಾವು ಒಂದು ಬೆಲ್ಗಾಮ್ಗೆ ಒಮ್ಮೆ ಇದಕ್ಕೆ ಅಧಿವೇಶನಕ್ಕೆ ಬಂದಿದ್ದೇವೆ ಸರ್. ನಾನು ಪ್ರಭಾಕರ್ ಶೆಟ್ಟಿ, ಅನಿಪ ಮತ್ತು ವಿವೇಕನ 4-5 ಸರ್. ಆಗ ನಿಮ್ಮ ಅಧಿವೇಶನ ಸುಮಾರು 1 ಗಂಟೆವರೆಗೆ ಇತ್ತು ಸರ್. ಆಗ ಹೊರಗೆ ಬಂದಾಗ ಪತ್ರಕರ್ತರು ಹಾಗೂ ಟಿವಿ ಮಾಧ್ಯಮಗಳು ನಿಮ್ಮಲ್ಲಿ ಪ್ರಶ್ನೆ ಬರುವಾಗ ನೀವು ಅಲ್ಲಿಗೆ ಹುಡುಕಿದ್ದು ಬೇರೆ ಶಾಸಕರನ್ನು, ಬೇರೆ ಊರಿನ ದೊಡ್ಡ ಎಣ್ಣೆಗತ್ತಿಯವರೆಲ್ಲ ನೀವು ಕೇಳಿದ್ದು ಮಧ್ಯದಲ್ಲಿದ್ದಾನೆ, ಪ್ರಭಾಕರ್ ಎಲ್ಲಿದ್ದಾನೆ, ನಮ್ಮನ್ನು ನಿಮ್ಮ ಹತ್ತಿರ ನಿಲ್ಲಿಸಿ ಆ ಪತ್ರಕರ್ತರ ಹತ್ರ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅದು ನಮಗೆ ಮರೆಯಲಿಕ್ಕಿಲ್ಲ ಸರ್. ನಿಮ್ಮ ಗ್ರಾಮದ ನಿಮ್ಮ ತಾಲೂಕಿನ ನಿಮ್ಮ ಮತದಾರರನ್ನು ನೀವು ಎಷ್ಟು ಗೌರವಿಸ್ತೀರಿ ಈಗವೇ ನೋಡಿದ್ದೇನೆ ಸರ್. ದೂರ ಹೋಗೋದು ಬೇಡ ಸರ್. ಈಗವೇ ನಿಮ್ಮ ಹತ್ತಿರ ನಾನು ಕೂತ್ಕೊಂಡಾಗ ರಿಯಾಜಿಗೆ ಕರೆದು ಎಲ್ಲ ಹಿರಿಯ ವ್ಯಕ್ತಿಗಳನ್ನು ಕರೆದು ಎದುರುಗೊಳಿಸಿ ಎಂತ ಅವ್ರಿಗೆ ಜೋರು ಮಾಡಿದ್ದಾರೆ ಸರ್. ನಿಮ್ಮನ್ನು ಅರ್ಥ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸರ್. ನಾವು ಯಾಕೆ ಸರ್ ಒಂದು ವಿಧಾನಸೌಧದಲ್ಲಿ ನಮ್ಮ ಹತ್ರ ಒಂದು ಯಾರು ಇವರಿದ್ದಾರಲ್ಲ ಗಾರ್ಡ್ಸ್, ಅವ್ರು ಹೇಳ್ತಾರೆ ಸರ್, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ದೇವರಂತ ವ್ಯಕ್ತಿ. ಅವರು ಕೂಡ ನಿಮ್ಮನ್ನು ಮನಮೆಚ್ಚಿದ್ದಾರೆ ಸರ್. ನಿಮ್ಮಲ್ಲಿ ನಿಮ್ಮ ಬಗ್ಗೆ ಹೇಳುವುದಾದರೆ ತುಂಬ ಉಂಟು ಸರ್. ಹಾಗೆ ಇನ್ನು ಮುಂದೆ ನಮ್ಮ ಪಾವೂರು ಗ್ರಾಮವನ್ನು ನೀವು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿ ಹೇಳಿ ಆ ಸೃಷ್ಟಿಕರ್ತನು ನಮಗೆಲ್ಲರಿಗೂ, ಇಲ್ಲಿ ಸೇರಿದವರಿಗೂ ಇಲ್ಲದವರಿಗೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
ಮಾಜಿ ಅಧ್ಯಕ್ಷರಾದ ಮೋನಾಕ ಇದೀಗ ಶುಭ ಹಾರೈಕೆಯ ಶುಭ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಪಾವೂರು ಗ್ರಾಮ ಪಂಚಾಯಿತಿಯ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆಯ ವೇದಿಕೆಯಲ್ಲಿದ್ದ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ದೇಶ ಕಂಡ ಅಪರೂಪ ರಾಜಕಾರಣಿ, ರಾಜ್ಯದ ಸ್ಪೀಕರ್ ಆದ UT ಖಾದರ್ ಅವರೇ, ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ರವರೇ, ಉಪಾಧ್ಯಕ್ಷರಾದ ಮೆರಣ್ಣಿ ಸರ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ರಫೀಕ್ ರವರೇ, ಪಂಚಾಯತಿನ ಸದಸ್ಯರಾದ ಚೆನ್ನಮ್ಮರವರೇ, ವಲೇಲ್ರವರೇ, ಕಮರಣೀಶ್ವರವರೇ, ಅನ್ಸಾರ್ ರವರೇ, ರವಿಕಾಲ್ ರವರೇ, ರಿಯಾಜ್ ರವರೇ, ದಯಾನಂದ್ ರವರೇ, ಪುಷ್ಪ ಭಂಡಾರಿ ಅವರೇ, ಇಕ್ಬಾಲ್ ಇನೋರಿ ಅವರೇ, ಶ್ರೀಮತಿ ಖತೀಜಮ್ಮರವರೇ, ಚಂದ್ರಾವತಿಯವರೇ, ನಮ್ಮ ಪದ್ಮಭೂಷಣ ಆಜಬ್ಬರವರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ, ನಾಗರಾಜ್ ಅವರೇ, ಬೋಲಿಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಸಕೂರ್ ರವರೇ, ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ, ಪ್ರಭಾಕರ್ ಶೆಟ್ರೆ, ಸುರೇಶ್ ಶೆಟ್ರೆ, ಮೋನಾಕನವರೇ, ಉಗ್ಗ ಪೂಜಾರಿ ಅವರೇ, ಇಸ್ಮಾಯಿಲ್ ರವರೇ, ಹುಸೇನಕರವರೇ, ಅಮೀದ್ ಕಣ್ಣೂರವರೇ, ಅದ್ರೂಜಿರವರೇ, ನಮ್ಮ ಆರೋಗ್ಯ ಇಲಾಖೆಯ ಡಾಕ್ಟರಾದ ಸುನೀತಾ ಮೇಡಮ್ ಅವರೇ, ಎಲ್ಲ ಗ್ರಾಮದ ಹಿರಿಯರೇ, ಯುವಕರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಮಕ್ಕಳೇ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಎಲ್ಲವನ್ನು ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣೆಯಲ್ಲಿ ಹೇಳಿದರು. ಇವತ್ತು ಖಂಡಿತವಾಗಿ ನಮ್ಮ ಪಾವೂರು ಗ್ರಾಮಕ್ಕೆ 7 ತಾರೀಕು ಇದು ಮರೆಯಲಾದ ಒಂದು ದಿವಸ. ಇಲ್ಲಿ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ನಿಮ್ಮ ಒಂದು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಂದೆರಡು ಮಾತಾಡಲಿಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಖಂಡಿತವಾಗಿ ಇಲ್ಲಿ ಯಾವುದೇ ಒಂದು ಅಧಿಕಾರ ಇಲ್ಲದ ಒಂದು ವ್ಯಕ್ತಿಯಾಗಿದ್ದೇನೆ. ನಂದು ಯಾವುದು ಅಧಿಕಾರ ನನ್ನಲ್ಲಿ ಇಲ್ಲ. ಆದರೆ ನನ್ನ ಗ್ರಾಮದ ಜನತೆ, ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು, ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರು ನನಗೆ ಇಟ್ಟಂಥ ಆ ಒಂದು ಗೌರವವನ್ನು ಸುಮಾರು 27 ವರ್ಷಗಳಿಂದ ಈ ಗ್ರಾಮದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯ ರಹಿತವಾಗಿ ಕೆಲಸ ಮಾಡಿದ್ದೇನೆ. ಪಂಚಾಯತಿ ಒಳಗಡೆ ನನಗೆ ಇವತ್ತು ನಾನು ನೋಡಿದ್ದು, ಪಂಚಾಯತಿ ಒಳಗಡೆ ಮೊಹಮ್ಮದ್ ಮೋನ್ ಅಂತ ಬೋರ್ಡಲ್ಲಿ 4 ಸ್ಥಳದಲ್ಲಿದೆ. ಇದು ನನಗೆ ಸಿಕ್ಕಿದ ಭವ್ಯವಾದ ಒಂದು ಸಂಪತ್ತು ಯಾವುದಂತ ಹೇಳಿದರೆ ಆ ಹೆಸರು. ಅದರಲ್ಲಿ 3 ಸಲ ಅಧ್ಯಕ್ಷ ಆದ ಡೇಟು ಇದೆ, 1 ಸಲ ಉಪಾಧ್ಯಕ್ಷ ಆದ ಡೇಟು ಇದೆ, ನನ್ನ ಧರ್ಮಪತ್ನಿಯವರ ಹೆಸರು ಇದೆ, ನನ್ನ ಮಗನ ಹೆಸರು ಇದೆ. ಇದೆಲ್ಲ ಹೆಸರು ಬರಲಿಕ್ಕೆ ಕಾರಣ ನನ್ನ ಗ್ರಾಮದ ಎಲ್ಲ ಜಾತಿ ಧರ್ಮದವರ ಕೊಟ್ಟಂಥ ಆ ಒಂದು ಸಂಪತ್ತು, ಆ ಒಂದು ಕೊಡುಗೆ. ಖಂಡಿತವಾಗಿ ನಿಮ್ಮ ಚಪ್ಪಲೆಯನ್ನು ನಾನು ತಲೆ ಮೇಲೆ ಇಟ್ಟು ತಿರುಗಿದ್ರು ಅದು ಖಂಡಿತವಾಗಿ ನಿಮ್ಮ ಋಣವನ್ನು ಸಾಧಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಪಾವೂರು ಗ್ರಾಮ ಪಂಚಾಯತ್ ಇವತ್ತು ಒಂದು ನವೀಕೃತ ಕಟ್ಟಡ, ನಮ್ಮ ಗ್ರಾಮದ ಎಲ್ಲರ ಮನೆ, ಗ್ರಾಮ ಚಾವಡಿ ಯಾವಂತ ಹೇಳಿದರೆ ಗ್ರಾಮ ಪಂಚಾಯತ್. ಈ ಗ್ರಾಮ ಪಂಚಾಯತಿಯನ್ನು ಸುಮಾರು 15 ವರ್ಷಗಳ ಮುಂಚೆ ಈ ಕ್ಷೇತ್ರಕ್ಕೆ 2 ಗ್ರಾಮ ಪಂಚಾಯತ್ ಕಟ್ಟಡ ಬಂದಿತ್ತು. ಕೇವಲ 2 ಗ್ರಾಮ ಪಂಚಾಯತ್ ಕಟ್ಟಡ ಸರ್ಕಾರದಿಂದ. ಅದರಲ್ಲಿ ನಾವು ಹೆಸರೆಲ್ಲಿಕ್ಕೆ ಯಾವುದು ನಂಜಿ ತೋರಿಸಬಾರ್ದು. ಶ್ರೀಮತಿ ಶೋಭಾ ಕರಂದ್ಲಾಲ್ ರವರು ಪಂಚಾಯತ್ ರಾಜ್ಯ ಸಚಿವರಾದ ಸಂದರ್ಭದಲ್ಲಿ ಎಲ್ಲ ಶಾಸಕರ ಹತ್ರ ಕೇಳಿದರು 2 ಗ್ರಾಮ ಪಂಚಾಯತ್ಗಳ ಹೆಸರು ಕೊಡಿ ಅಂತ. ಆವಾಗ ನನಗೆ ಸುದ್ದಿ ಸಿಕ್ಕಿತ್ತು. ನಾನು ನಮ್ಮ UT ಖಾದರ್ ರವರ ಬೆನ್ನ ಹಿಂದೆ ನಿಂತು ಒಂದು ಕಟ್ಟಡ ನಮಗೆ ಕೊಡಲೇಬೇಕು, ಇಲ್ಲಿರುವಂಥ ಅಂಚಿನ ಕಟ್ಟಡ ಬೀಳುವ ಪರಿಸ್ಥಿತಿಯಲ್ಲಿತ್ತು. ನಿಮಗೆ ಗೊತ್ತಾಯ್ತಾ? ಇನ್ನು ಬಿಡಿ. ಅದರಿಂದ ನಾನು ಹಗಲು ರಾತ್ರಿ ಬೆನ್ನು ಬಿಡದೆ ಒಂದು ಪಜೀರ್ ಪಂಚಾಯತ್ ಕೊಟ್ಟರು, ಒಂದು ಪಾವೂರು ಪಂಚಾಯತಿಗೆ 2 ಕಟ್ಟಡ ಕೊಟ್ಟರು. ಆದರೆ ನಿಜವಾಗಲೂ UT ಖಾದರ್ ರವರ ಈ ಗ್ರಾಮಕ್ಕೆ ಕೊಟ್ಟ ಸಾಧನೆಯನ್ನು ನಾನು ಎಲ್ಲವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಅವತ್ತು ಸುಮಾರು 18 ಲಕ್ಷ ರೂಪಾಯಿಯ ಒಂದು ಅಂಚಿನ ಕಟ್ಟಡ ಇದ್ದನ್ನು ಸಂಪೂರ್ಣ ಒಡೆದು ಪಾವೂರು ಗ್ರಾಮ ಪಂಚಾಯತ್ ಕಟ್ಟಡವನ್ನು ಮಾಡಿದ್ದೇವೆ. ಅದರ ಮೇಲೆ ಸುವರ್ಣ ಗ್ರಾಮ ಕೊಟ್ಟರು. ಸುವರ್ಣ ಗ್ರಾಮ ಬಂತಂತ ಸುದ್ದಿ ಸಿಕ್ಕಿತ್ತು. 2 ಇಡೀ ಕ್ಷೇತ್ರಕ್ಕೆ 2 ಸುವರ್ಣ ಗ್ರಾಮ. ಆ ಸುವರ್ಣ ಗ್ರಾಮ ನನ್ನ ಗಮನಕ್ಕೆ ಬಂದಾಗ ಯಾವತ್ತೂ ಬೆನ್ನು ಬಿಡದೆ ಆ ಸುವರ್ಣ ಗ್ರಾಮ ಈ ಗ್ರಾಮಕ್ಕೆ ಕೊಡಲೇಬೇಕಂತೇಳಿ ಹಟ್ಟ ಹಿಡಿದು ಸುಮಾರು 1,40,00,000 ರೂಪಾಯಿ ಆ ಸುವರ್ಣ ಗ್ರಾಮ
ನಮ್ಮ ಪಾಲಿಗೆ ಬಂತು. ಇದನ್ನೆಲ್ಲ ನಿಮ್ಮ ಸಾಧನೆ ನಾವು ಯಾವತ್ತು ಕೊಂಡಾಡಿದರೂ ಸಾಕಾಗ್ಲಿಕ್ಕಿಲ್ಲ. ಆ ಸುವರ್ಣ ಗ್ರಾಮ ಬಂದಿದ್ರಿಂದ ಪಾವೂರು ಗ್ರಾಮದ ಅಂಗನವಾಡಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿ ಒಂದೇ ದಿವಸ 4 ಅಂಗನವಾಡಿ ಕೇಂದ್ರಗಳು ತೆರೆದ ಗ್ರಾಮ ಯಾವುದಂತ ಹೇಳಿದರೆ ಅದು ಪಾವೂರು ಗ್ರಾಮ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಸಹ 1,40,00,000 ಕೊಟ್ಟರು. ಸ್ಪೀಕರ್ ಅವರು, ಶಾಸಕರು ಹೇಳಿದ ಮಾತು, ವಾರ್ಡಿನ ಪಂಚಾಯತ್ ಸದಸ್ಯರಲ್ಲಿ ಉದ್ಘಾಟನೆ ಮಾಡಿಸಿ ನಾನು ಬರುವುದಿಲ್ಲ ಅಂತ ಗೌರವ ಕೊಟ್ಟದ್ದು ಪಾವೂರು ಗ್ರಾಮ ಪಂಚಾಯತಿನ ಸದಸ್ಯರು. 4 ವಾರ್ಡಲ್ಲಿ 4 ಅಂಗನವಾಡಿಯನ್ನು ತೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಹತ್ರನೇ ಉದ್ಘಾಟನೆ ಮಾಡಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಹಲವಾರು ಉದಾಹರಣೆಗಳು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ 1,000 ರೂಪಾಯಿಗೆ ರಫೀಕ್ ರವರೇ, ಇಕ್ಬಾಲ್ ರವರೇ, ಸಕೂರ್ ರವರೇ, ನಿಮಗೆಲ್ಲ ಗೊತ್ತಿದೆ, ಕೇವಲ 1,000 ರೂಪಾಯಿಗೆ ಮೈಕ್, ಚೇರ್, ವೇದಿಕೆ, ಹಾಲ್ ಸಿಕ್ಕುವಂತ ಒಂದು ಗ್ರಾಮ ಪಂಚಾಯತ್ ಇದ್ರೆ ಅದು ಪಾವೂರು ಗ್ರಾಮ ಪಂಚಾಯತಿಯಿಂದ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕೇವಲ 1,000 ರೂಪಾಯಿಗೆ, ಈ 1,000 ರೂಪಾಯಿಗೆ ಜನಸಾಮಾನ್ಯರಿಗೆ ಹಾಲು ಕೊಟ್ಟ ಅವಕಾಶ ಅದು UT ಖಾದರ್ ಅವರಿಗೆ ಸಲ್ತದೆ. ಅದೇ ರೀತಿ ಸೇವೆ ಕೇಂದ್ರ, ಇನ್ನಿತರ ಹಲವಾರು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಆಗಿದೆ. ಹಾಗಾಗಿ ನಾವು UT ಫರೀದ್ರು, UT ಖಾದರನ್ನು, ನಿಮ್ಮ ತಂದೆ ಮಕ್ಕಳನ್ನು, ಈ ಗ್ರಾಮದ ಎಲ್ಲ ಸಮಸ್ತ ಜನತೆ ನಾವು ಯಾವತ್ತೂ ಮರೆಯುವ ಪ್ರಶ್ನೆ ಇಲ್ಲ. ಹಾಗಾಗಿ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ, ಅದರಲ್ಲಿ ನನಗೆ ಏನು ಅಂಜಿಕೆ ಇಲ್ಲ, ನಿಮ್ಮ 5 ಚುನಾವಣೆಯಲ್ಲಿ, ನಿಮ್ಮ ತಂದೆಯ 4 ಚುನಾವಣೆಯಲ್ಲಿ, 9 ಚುನಾವಣೆಯಲ್ಲಿ ಸಹ ಈ ಪ್ರದೇಶದ ಮತದಾರರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಅದುವೇ ನಮಗೆ ದೊಡ್ಡ ಸಂಪತ್ತು ಅಂತ ನಾನು ಹೇಳುತ್ತಾ, ನಮ್ಮಲ್ಲಿ ಇವತ್ತು ಸುಮಾರು ತಡವಾಗಿದೆ, ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇವೆ. ಸ್ಪೀಕರ್ ಅವರು, ನೀವು ನಮ್ಮ ಜೊತೆಯಲ್ಲಿ ಇನ್ನು 1 ಗಂಟೆ ಇರಬೇಕು. ನಮ್ಮ ಗ್ರಾಮಸ್ಥರು ಕೆಲವರ ಹತ್ರ, ನಿಮ್ಮ ಹತ್ರ ಎಲ್ಲ ಮಾತಾಡಲಿಕ್ಕಿದೆ, ಹಿರಿಯರು, ಯುವಕರು. ದಯವಿಟ್ಟು 1 ಗಂಟೆ ವೇದಿಕೆಯಲ್ಲಿದ್ದು ಗ್ರಾಮಕ್ಕೆ ಇಷ್ಟೆಲ್ಲ ರಸ್ತೆ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ. ಶಾಸಕರ ಬಾಯಲ್ಲಿರುವುದು ಅಲ್ಲಿಯ ಹಿರಿಯರನ್ನು ಕರೆಸಿ ಉದ್ಘಾಟನೆ ಮಾಡಿ ಅಂತ. 224 ಶಾಸಕರು 5 ಲಕ್ಷ, 10 ಲಕ್ಷ, 1 ಲಕ್ಷದ್ದಕ್ಕೂ ಸಹ ಉದ್ಘಾಟನೆ ಮಾಡಬೇಡಿ ನಾನು ಬರದಂತ ಹೇಳುವಂಥ ಕ್ಷೇತ್ರ ಹಲವಾರು ಇದೆ. ಆದರೆ ಇಷ್ಟು ಕೋಟಿ ಅನುದಾನ ಬಂದರೂ ಊರಿನ ಗಣ್ಯ ಹಿರಿಯರನ್ನು ಕರೆದು ಶಿಲಾನ್ಯಾಸ ಮಾಡಿ ಅಂತ ಹೇಳುವಂಥ ಒಂದು ಶಾಸಕರು ಈ ರಾಜ್ಯದಲ್ಲಿ ಇದ್ದಿದ್ದು ಅದು UT ಖಾದರ್ ಒಬ್ಬರು ಬಿಟ್ಟು ಬೇರೆ ಯಾರು ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ನಮ್ಮ ಅಭಿವೃದ್ಧಿ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು. ನಮಗೆ ಒಂದು ಗ್ರಾಮಕ್ಕೆ ಸುಮಾರು 50 ಕೋಟಿ ಅವರೊಂದು ಕನಸುಂಟು. ಕಲ್ಲಾಪಿನಿಂದ ಸಜಿಪ ತನಕ ರಸ್ತೆ ಮಾಡಬೇಕಂತ. ಆದರೆ 50 ಕೋಟಿ ರೂಪಾಯಿ ಈಗ ಮಂಜೂರು ಮಾಡುವಂಥ ಒಂದು ರಸ್ತೆ ಅದು ಗ್ರಾಮಸ್ಥರಿಗೆ ಉಪಯೋಗ ಆಗುವುದು ಯಾರಿಗೆ ಅಂತ ಹೇಳಿದರೆ, ಮೊದಲ ಬಾರಿಗೆ ಖಂಡಿತವಾಗಿ 100ಕ್ಕೆ 100% ಅದು ಪಾವೂರು ಗ್ರಾಮದ ಗ್ರಾಮಸ್ಥರಿಗೆ ಮಾತ್ರ ಮೀಸಲು 50 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಕೇವಲ 3-4 ತಿಂಗಳ ಒಳಗೆ ಕೆಲಸ ಪ್ರಾರಂಭವಾಗುತ್ತದೆ. ಕುಡಿಯುವ ನೀರಿನ ಟ್ಯಾಂಕ್ 17 ಗ್ರಾಮ ಪಂಚಾಯತ್ಗಳಲ್ಲಿ, ಪುರಸಭೆ ಅಲ್ಲ, 17 ಗ್ರಾಮ ಪಂಚಾಯತ್ಗಳಲ್ಲಿ 1,4 ಲಕ್ಷ ಲೀಟರಿನ ಟ್ಯಾಂಕ್ ಎಲ್ಲಿ ಅಂತ ಕೇಳಿದರೆ ಅದು ಸಹ ಪಾವೂರು ಗ್ರಾಮದಲ್ಲಿ ಬಹುಗು ಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಆಗ್ತಾ ಉಂಟು. ಇಷ್ಟೆಲ್ಲ ಅನುದಾನ ಕೊಟ್ಟ ನಮ್ಮ UT ಖಾದರ್ ಸರನ್ನು ನಾವು ಏನು ಹೇಳಲಿಕ್ಕೆ ನಾವು ಹೋಗುವುದಿಲ್ಲ. ಹಾಗಾಗಿ ಇನ್ನು ನಮ್ಮ ಕಿಲ್ಲೂರು ಪ್ರದೇಶ, ದೋಟ ಪ್ರದೇಶ, ನಮ್ಮ ಪಾದ ಪ್ರದೇಶ, ನಮ್ಮ ಇನೋಲಿ ಪ್ರದೇಶ ಕೆಳಗಿನ ಕರೆನವರು, ಖಂಡಿತವಾಗಿ ನೀವು ಇನೋಲಿಯವರು ಇನ್ನು ಡೈರೆಕ್ಟ್ ನೀವು ಮಂಗಳೂರಿಗೆ ಹೋಗುವುದಾದರೆ ಅದು ನೇತ್ರಾವತಿಗೆ ನಮ್ಮ ಮಲಾರ್ ಪದವು ಬರದೆ ಹೋಗುವಂಥ ವ್ಯವಸ್ಥೆಯನ್ನು ಕೇವಲ 1 ವರ್ಷದೊಳಗೆ ನಿಮಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಎಲ್ಲ ಗ್ರಾಮಸ್ಥರು, ಈ ಗ್ರಾಮದ ಜನತೆ, ಭಾರತ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಎಲ್ಲಿಗೂ ಹೋಗಬೇಡಿ. ಜೈ ಭಾರತ ಎಂದು ಹೇಳಿದರೆ ಭಾರತ ಆಗುವುದಿಲ್ಲ. ಆದರೆ ಭಾರತ ಎಲ್ಲಿದೆ ಅಂತ ಹೇಳಿದರೆ ಅದು ಪಾವೂರು ಗ್ರಾಮದಲ್ಲಿ ಭಾರತ ಇದೆ. ಪಾವೂರು ಗ್ರಾಮದ ಸರ್ವ ಜನರು ಭಾರತಕ್ಕೆ, ಸಂವಿಧಾನಕ್ಕೆ ಗೌರವ ಕೊಟ್ಟು ಬದುಕುವಂಥ ಪ್ರತಿಯೊಂದು ಜಾತಿಯವರು ಇದ್ದಾರೆ. ಪಾವೂರು ಗ್ರಾಮ ಪಂಚಾಯತಿ ಒಳಗಡೆ ಭಾರತ ಇದೆ. ಅಲ್ಲಿ ಬಂಟು ಸಮುದಾಯದ ಹೆಸರಿದೆ, ಬಿಲ್ಲವ ಸಮುದಾಯದ ಹೆಸರಿದೆ,
ಕ್ರೈಸ್ತ ಸಮುದಾಯದ ಹೆಸರಿದೆ, ಮುಸ್ಲಿಂ ಸಮುದಾಯದ ಹೆಸರಿದೆ, ಗಾಣಿಗ ಸಮಾಜದ ಹೆಸರಿದೆ. ಇಷ್ಟೆಲ್ಲ ಸಮುದಾಯದ ಹೆಸರುಗಳ ಇರುವ ಪಂಚಾಯತ್ ಯಾವುದಂತ ಕೇಳಿದರೆ ನಿಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗಿ ಪಾವೂರು ಗ್ರಾಮ ಪಂಚಾಯತ್ ಬೋರ್ಡಲ್ಲಿರುವಂಥ ಪ್ರತಿ ಸಮುದಾಯದ ಹೆಸರಿರುವಂಥ ಪಂಚಾಯತ್ ಅದು ಪಾವೂರು ಪಂಚಾಯತ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವು 223 ಶಾಸಕರು, 150 IAS ಆಫೀಸರ್ಗಳು, 50 IPS ಆಫೀಸರ್ಗಳು, 200 ಚಿಲ್ಲರೆ KS ಅಧಿಕಾರಿಗಳು, ಇಷ್ಟೆಲ್ಲ ಜನರನ್ನು ಕೂರಿಸಿಕೊಂಡು ವಿಧಾನಸಭೆಯಲ್ಲಿ ಆ ಒಂದು ಸಭೆಯನ್ನು ಮುಗಿಸುವಾಗ ಇಡೀ ದೇಶದ ಸಮುದಾಯದ ಎಲ್ಲ ಜನರು ನಿಮ್ಮತ್ತಿಗೆ ಬೊಟ್ಟು ಮಾಡಿ ನೋಡ್ತಾ ಇದ್ದಾರೆ. 223 ಶಾಸಕರಿಗೆ ಜಡ್ಜಿ ಯಾರಂತ ಕೇಳಿದರೆ UT ಖಾದರ್ ಅವರು ಜಡ್ಜಿಯಾಗಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಲೆಕ್ಕ ಹಾಕ್ತಾ ಇದ್ದಾರೆ. ನಮ್ಮ ಇಬ್ಬರ ಕ್ಷೇತ್ರಕ್ಕೆ ಇಷ್ಟು ಗ್ರಾಂಟ್ ಬಂದಿಲ್ಲ, ಅದು ಬಂದದ್ದು UT ಖಾದರ್ ಅವರ ಕ್ಷೇತ್ರಕ್ಕೆ ಬಂದಿದೆ. ಕೇವಲ 20 ನಿಮಿಷದಿಂದ ನಾವೀಗ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಕೇವಲ 20 ನಿಮಿಷಗಳಿಂದ ಮುಂಚೆ ನಮಗೆ 60 ನಿಮಿಷ ಬೇಕು ಮಂಗಳೂರಿಗೆ ಹೋಗಲಿಕ್ಕೆ. 20 ನಿಮಿಷದಿಂದ ನೇತ್ರಾವತಿ ಸೇತುವೆ ಮಾಡಿ ಕೊಟ್ಟಿದ್ದೀರಿ. ಕೇವಲ 10 ನಿಮಿಷದೊಳಗೆ ನಮಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವಂಥ ವ್ಯವಸ್ಥೆ. ಇದನ್ನೆಲ್ಲ ನಾನು ಹೇಳುವುದಾದರೆ ಒಂದು ದಿವಸ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಸ್ಪೀಕರ್ ಅವರನ್ನು ನಿಮ್ಮನ್ನು ಎಷ್ಟು ಕೊಂಡಾಟಿದ್ರು ಸಾಕಾಗಲಿಕ್ಕಿಲ್ಲ. ನನ್ನ ಗ್ರಾಮದ ಎಲ್ಲ ಗ್ರಾಮಸ್ಥರು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೀರಿ. ನಿಮ್ಮನ್ನು ಯಾವ ರೀತಿ ಅಭಿನಂದನೆ ಮಾಡಬೇಕಂತ ನಮಗೆ ಗೊತ್ತಾಗುವುದಿಲ್ಲ. ನೀವು ಬೇಸರಿಸಬೇಡಿ, ಎಲ್ಲರಿಗೆ ಸಾಲ ಹಾಕಿದ್ದಾರೆ. ಆದರೆ ನಿಮಗೆ ಹಾಕುವಂಥ ಸಾಲು ನಮ್ಮ ಅಂತರಂಗದ ಸಾಲು ನಿಮಗೆ ನಾನು ಅರ್ಪಣೆ ಮಾಡುತ್ತೇನೆ. ನನ್ನ ಮನಸ್ಸಿನ ಮಾತು ಮನಸ್ಸು ಒಂದಾದರೆ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ. ಹಾಗಾಗಿ ನನ್ನ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೆ ನಿಮಗೆ ನಾನು ಅಂತರಾಂಗದ ಸಾಲು ಹಾಕಿ ಸನ್ಮಾನಿಸಿ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ವಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಪಂಚಾಯತಿನ ಸದಸ್ಯರುಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸಹ ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಿತಿನ್ ರವರು. ಈಗ ಪಂಚಾಯತ್ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ, ಆಗಿದೆ. ಆದರೆ ಯಾರ ಧೈರ್ಯದಿಂದ ಅದು ಕೆಲಸ ಮಾಡಿದೆ ಅಂತ ಕೇಳಿದರೆ ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಗುತ್ತಿಗೆದಾರಿ ಕೊಟ್ಟಿದ್ದು, ಸುಮಾರು 12 ಲಕ್ಷ ರೂಪಾಯಿ. ನಾವು ಮತ್ತು ಅಧ್ಯಕ್ಷರು ಹೋಗಿ ಹೇಳಿದಾಗ ಯಾವ ಮಾಡೆಲ್ ಬೇಕಾದರೆ ಮಾಡಿ ಅನುದಾನ ನಾನು ಇಡ್ತೇನೆ ಅಂತ ಹೇಳಿದ ಖಾದರ್ ಅವರ ಧೈರ್ಯದಿಂದ ಇದನ್ನು ಮಾಡಿಸಿದ್ದು ಹೊರಸು ಗುತ್ತಿಗೆದಾರರಿಗೆ 1 ರೂಪಾಯಿ ಪಾವತಿ ಮಾಡಿಲ್ಲ. ಅದೆಲ್ಲ ಹಣ ಇನ್ನು ಸ್ಪೀಕರ್ ಅವರು ಕೊಡುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮ ಮಾಜಿ ಪಂಚಾಯತಿನ ಅಧ್ಯಕ್ಷರುಗಳು, ಮಾಜಿ ಪಂಚಾಯತಿನ ಸದಸ್ಯರುಗಳು, ಹಿರಿಯರು ಎಲ್ಲ ಇಲ್ಲಿದ್ದೀರಿ. ಹಾಗಾಗಿ ನಮ್ಮ ಪಂಚಾಯತಿನ ಸದಸ್ಯರು ಹಲವು ಬಾರಿ ಕೆಲಸ ಮಾಡಿದ್ದಾರೆ. ನಮ್ಮ ಪಂಚಾಯತಿನಲ್ಲಿ ಎಲ್ಲ ಮುಂದಿನ ಅಧ್ಯಕ್ಷರುಗಳು ಭಾಳಷ್ಟು ಕಷ್ಟಪಟ್ಟು ದುಡಿದಿದ್ದಾರೆ. ಯಾರ ಹೆಸರು ಕಳಂಕ ಬರದ ರೀತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಲಿ, ಇಲ್ಲಿ ಕಮರ್ನಿ ಸರ್ ಇದ್ದಾರೆ, 2.5 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಬೇಕಾದಷ್ಟು. ಅಲ್ಲಿ ಫಿರೋಜ್ ರವರಿಲ್ಲ, ಇಲ್ಲಿ ಬಾಬು ಪೂಜಾರಿ ಅವರು, ಭುಜಂಗ ಶೆಟ್ಟರವರು, ಹಮೀದ್ರವರು, ಶ್ರೀಮತಿ ಸುಗುಣರವರು, ಇನೋಲಿ ಖಾದರ್ ಅವರು, ಹಲವಾರು ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ. ಆದರೂ ಯಾರಿಗೆ ನೋವಾಗದ ರೀತಿಯಲ್ಲಿ, ಯಾರಿಗೆ ಕೈ ಚಾಚದ ಕೆಲಸ ಮಾಡಿದ ಅಧ್ಯಕ್ಷರುಗಳು ನಮ್ಮ ಗ್ರಾಮದಲ್ಲಿ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಗ್ರಾಮದ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಾವೂರು ಗ್ರಾಮ ಪಂಚಾಯತ್. ಇಲಾಖೆಯ ಡಾಕ್ಟರ್ ಸುನೀತಾ ಮೇಡಮ್ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪಾವೂರು ಗ್ರಾಮ ಪಂಚಾಯತ್ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮನ್ನು ಉದ್ದೇಶಿಸಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು ಇದರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಫೀಕ್ ಶುಭ ಹಾರೈಕೆಯ ಶುಭ ನುಡಿಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಈ ಒಂದು ಪಾವೂರು ಗ್ರಾಮ ಪಂಚಾಯತ್ನ ಕಟ್ಟಡ ನವೀಕರಣದ ಉದ್ಘಾಟನೆ ಮತ್ತು ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಎಲ್ಲ ಮುಖಂಡರೇ, ಗ್ರಾಮಸ್ಥರೇ, ಬಹಳ ಸಂತೋಷದ ಒಂದು ವೇದಿಕೆ ಮತ್ತು ಕಾರ್ಯಕ್ರಮ ಆಗಿರುತ್ತದೆ ಈ ಒಂದು ಕಾರ್ಯಕ್ರಮ. ಸರ್ವಧರ್ಮೀಯರ ಶಾಂತಿಯ ತೋಟ ಅಂದರೆ ಅದು ಪಾವೂರು ಗ್ರಾಮ ಪಂಚಾಯತ್ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಚ್ಛಿಸ್ತೇನೆ. ಬಹಳ ವರ್ಷದಿಂದ ಇಲ್ಲಿಯ ಕಾರ್ಯಕ್ರಮ ನಾನು ನೋಡ್ತಾ ಬಂದಿದ್ದೇನೆ. ಒಂದಲ್ಲ ಒಂದು ರೀತಿಯ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿಯ ಅನೇಕ ಕಾರ್ಯಕ್ರಮದ ಒಂದು ರೂವಾರಿಗಳು ಈ ಪಕ್ಕದ ಗ್ರಾಮ ಪಂಚಾಯತ್ನ ಎಲ್ಲ
ಸದಸ್ಯರು ಮತ್ತು ಅಧ್ಯಕ್ಷರುಗಳಾಗಿರುತ್ತಾರೆ. ನಾನು ಸಹ ಬಹಳ ಹೆಮ್ಮೆ ಪಡ್ತೇನೆ ನಮ್ಮ ಮೋಹನಕ್ಕನವರ ಪರವಾಗಿ. ಎಲ್ಲ ಕಾರ್ಯಕ್ರಮದಲ್ಲಿ, ಎಲ್ಲ ವೇದಿಕೆಯಲ್ಲಿ ಅವರ ಬಾಯಲ್ಲಿ ಬರುವುದು ಒಂದೇ, ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಅಂತ. ಬಹಳ ಹೆಮ್ಮೆ ನಮಗೆ ಆಗ್ತಾ ಇದೆ. ಎಲ್ಲಿ ಹೋದರೂ ಸಹ ಪಾವೂರು ಗ್ರಾಮದ ವಿವಿಧ ಕಾಮಗಾರಿಗಳನ್ನು ಮಾತ್ರ ಅವರು ಸ್ಪೀಕರ್ ಸಾಹೇಬರ ಮುಂದೆ ಇಡ್ತಾರೆ. ಅದು ಬಹಳ ಹೆಮ್ಮೆ ಇದೆ ನಮಗೆ. ಅದಲ್ಲದೆ ಈ ಒಂದು ಕುಗ್ರಾಮವಾದ ಪಾವೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರು ಸ್ಪೀಕರ್ ಸಾಹೇಬರು ಆದರೂ ಅದರ ಹಿಂದೆ ಬಿದ್ದು ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನಮ್ಮ ಗ್ರಾಮಕ್ಕೆ ಮುಟ್ಟಿಸಲಿಕ್ಕೆ ಕಾರಣಕರ್ತರು ಮೋನಾಕ ಮತ್ತು ಹಳೆಯ ನಮ್ಮ ಮಜೀದ್ನವರು ಮತ್ತು ಇತರ ಪಂಚಾಯತ್ ಸದಸ್ಯರಾಗಿರುತ್ತಾರೆ. ಬಹಳ ಅವರ ಒಂದು ಸಮಯದಲ್ಲಿ ಬಹಳ ನೋವಿನಲ್ಲಿ ನಮ್ಮ ಹತ್ರ ಕೆಲವು ಮಾತುಗಳನ್ನು ಆಡಿದ್ದಾರೆ. ನಾನು ಇಷ್ಟು ಅಭಿವೃದ್ಧಿ ಮಾಡಿದರೂ ಜನರ ಮನಸ್ಸಲ್ಲಿ ಏನೋ ಒಂದು ಸಂಶಯ ನನ್ನ ಮೇಲೆ ಬಂದಿದೆ ಅಂತ ಬಹಳ ಸಲ ನನ್ನ ಹತ್ರ ಒಂದು 4-5 ವರ್ಷಗಳ ಹಿಂದೆ ಹೇಳಿದ್ದೇನೆ. ಆದರೆ ಈ ಒಂದು ಬರುವ ಈ ಒಂದು 5 ವರ್ಷದಲ್ಲಿ ಪಾವೂರು ಗ್ರಾಮದ ಜನರ ಮನಸ್ಸಿಗೆ ಮುಟ್ಟಿದೆ. ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕಾದರೆ ಯಾರನ್ನು ನಾವು ದೂರ ಇಟ್ಟಿದ್ದೆವೋ ಅವರನ್ನು ಹತ್ತಿರ ನಮಗೆ ಅತಿ ಅಗತ್ಯ ಅಂತ ಬಹಳ ಸಂತೋಷದಿಂದ ನಾನು ಹೇಳ್ತೇನೆ. ಈಗ ನನಗೆ ಮನವರಿಕೆ ಆಯಿತು. ಪಾವೂರು ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಪಾವೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡಲಿಕ್ಕೆ, ಪಾವೂರು ಗ್ರಾಮವನ್ನು ಇಡೀ ತಾಲೂಕು ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸುವಂತಹ ಒಂದು ಗ್ರಾಮವನ್ನು ಮಾಡಲಿಕ್ಕೆ ನಾವು ಮೋಹನಕ್ಕನವರ ಹಿಂದೆ ನಾವೆಲ್ಲ ನಿಲ್ಲಬೇಕು ಎಂಬ ಒಂದು ಬಹಳ ಉದ್ದೇಶ ತಾವೆಲ್ಲ ಇಟ್ಟುಕೊಂಡಿದ್ದೀರಿ ಅಂತ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನಾನೊಂದು ಉದಾಹರಣೆ ಹೇಳ್ತೇನೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನನಗೆ ಇಲ್ಲಿಯ ಬಹಳ ವಿಶೇಷಗಳನ್ನು ಅರಿತಿದೆ. 5 ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಒಂದಲ್ಲ ಒಂದು ಸವಲತ್ತುಗಳನ್ನು ನಮಗೆ ದೊರಕುವಂಥ ವಿಷಯ ಎಲ್ಲರಿಗೂ ಗೊತ್ತಿದ್ದು. 1,130 ಜನ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಗ್ಯಾರಂಟಿ ಗೃಹಲಕ್ಷ್ಮಿಗೆ. ಈಗ ಮೋಹನಕ್ಕನವರೇ, ನಿಮ್ಮ ಗ್ರಾಮದಲ್ಲಿ 1,103 ಮನೆಗೆ ಈಗ ತಲುಪ್ತಾ ಇದೆ. 1,003 ಮನೆಗೆ ಬರೀ 40 ಮನೆಗಳು ಮಾತ್ರ ಉಳಿದಿದೆ. ಅದಕ್ಕೆ ಕೆಲವು ಕಾರಣ ಇದೆ. GST ಆಗಿರ್ಬೋದು ಮತ್ತು ಇತರ ಸವಲತ್ತುಗಳಿಂದ ದೂರ ಆಗಿದೆ. 5,50,00,000 ನಿಮ್ಮ ಗ್ರಾಮಕ್ಕೆ ಬಂದಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಪ್ರತಿ ಗ್ರಾಮಕ್ಕೆ ಸದಸ್ಯರೆಲ್ಲ ಹೋಗಬೇಕು, ಪ್ರತಿ ಮನೆಗೆ ಹೋಗಬೇಕು. 1,103 ಮನೆಗಳಿಗೂ ನೀವು ಹೋಗಬೇಕು, ಹೇಳ್ಬೇಕು. ಪ್ರತಿ ಮನೆಗೆ 50,000 ಸಾವಿರ ಸಿಕ್ಕಿದೆ. ಈ ಸಿಗಲಿಕ್ಕೆ ಕಾರಣ ಯಾರು ಅಂದರೆ ಬೆನ್ನೆಲುಬಾಗಿ ನೀವೆಲ್ಲ ಸೇವೆ ಮಾಡಿದ್ದೀರಿ. ಇಲ್ಲ ಪಂಚಾಯತ್ನ ಅಧ್ಯಕ್ಷರು ಮಜೀದ್ರವರು ಸಹ ಸೇವೆ ಮಾಡಿದ್ದೀರಿ, ಸದಸ್ಯರು ಮಾಡಿದ್ದೀರಿ. ಇವರಿಗೆ ಎಲ್ಲ ಬೋನಾಗಿ ನಿಂತವರು ಮೋಹನಕ್ಕನವರಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ನಾನು ಸಹ ಒಂದು ಪಂಚಾಯತ್ ಸದಸ್ಯರು, ನಮ್ಮ ಮಿತ್ರ ಇಕ್ಬಾಲ್ ರವರು ಅಧ್ಯಕ್ಷ ಆಗಿದ್ದಾರೆ, ನಾನು ಸಹ ಅಧ್ಯಕ್ಷ ಆಗಿದೆ. ನಾವು ಈಗ ಒಂದು 2-3 ದಿವಸದಲ್ಲಿ ನಮ್ಮ ಅವಧಿ ಮುಗಿದಿದೆ. ಪಂಚಾಯತ್ ಅಂದರೆ ಇಂಡಿಪೆಂಡೆಂಟ್ ಬಾಡಿ. ಅದಕ್ಕೆ ಈ ರಾಜಕೀಯ ವೇದಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಬಾರದಂತ ಏನೂ ಇಲ್ಲ ಸರ್. ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಆದ್ದರಿಂದ ಪಾವೂರು ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರೆಲ್ಲ ವಿನಂತಿ, ನೀವು ಬರುವ ಪಂಚಾಯತ್ನಲ್ಲಿ ನಿಮಗೆ ಯಾರು ಸೇವೆ ಮಾಡ್ತಾರೆ, ನಿಮ್ಮನ್ನು ಯಾರು ಗುರುತಿಸ್ತಾರೆ, ಸರ್ಕಾರದ ಸವಲತ್ತು ನಿಮ್ಮ ಕಾಲ್ಬುಡಕ್ಕೆ ಯಾರು ಮುಟ್ಟಿಸ್ತಾರೆ, ನಿಮ್ಮ ಬಗ್ಗೆ ಪ್ರತಿ ಸೆಕೆಂಡು ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ಬಗ್ಗೆ ಯಾರು ಆಲೋಚನೆ ಮಾಡುತ್ತಾರೆ, ಅಂಥವರನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ. ಮಾತ್ರವಲ್ಲ, ಸರ್ಕಾರದ ಪ್ರತಿ ಒಂದು ಸವಲತ್ತು ಸಹ ನಿಮ್ಮ ಕಾಲ್ಬುಡಕ್ಕೆ ಮುಟ್ತದೆ. ಅದು ಮುಟ್ಟಿಸಲಿಕ್ಕೆ ಶಕ್ತಿ ಇರುವುದಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅದಲ್ಲದೆ ಈಗ ಕರ್ನಾಟಕದಲ್ಲಿ 2.5 ವರ್ಷದಲ್ಲಿ ಸರ್, ಈಗ 2.5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಅತಿ ಹೆಚ್ಚಾಗಿ ಹೇಳಿದ್ರೆ ಅದು ನಮ್ಮ ಸ್ಪೀಕರ್ ಸಾಹೇಬ್ರಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ವಿಧಾನಸೌಧದಲ್ಲಿ ಅಧಿವೇಶನ ಆಗುವಾಗ
ಸ್ಪೀಕರ್ ಸಾಹೇಬ್ರೆ ಅಂತ ಪ್ರತಿ ಕ್ಷಣದಲ್ಲಿ ಸಹ ಒಬ್ಬ ವ್ಯಕ್ತಿ 50ರಿಂದ 100 ಸಲ ಆ ಒಂದು ಅವರ ಹೆಸರನ್ನು ವ್ಯಾಖ್ಯಾನವನ್ನು ಉಚ್ಚಾರ ಮಾಡ್ತಾರೆ. ಆದ್ದರಿಂದ ನಾನು ಹೇಳ್ತೇನೆ, ಈ 2.5 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಒಬ್ಬ ವ್ಯಕ್ತಿಯ ಹೆಸರು ಯಾರಾದರೂ ಹೇಳಿದ್ರೆ ಕರ್ನಾಟಕದಲ್ಲಿ ಅದು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಆದ್ದರಿಂದ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನವೀಕೃತ ಪಾವೂರು ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನೆಯ ಮತ್ತು ವಿವಿಧ ಸವಲತ್ತನ್ನು ವಿತರಿಸುವಂಥ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು, ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಮಜೀದ್ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ನಮ್ಮೆಲ್ಲ ಗೌರವಿತರು, ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಮೆಹರುನ್ನಿಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತರು, ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಆತ್ಮ ಗೌರವಿತರಾಗಿರುವ ಸನ್ಮಾನ್ಯ ಹಾಜಬ್ಬಕ್ಕನವರೇ, ಮಂಗಳೂರು ಉಲ್ಲಾಳ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸನ್ಮಿತ್ರ ಅಂತ ರಫೀಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಮಾಜಿ ಅಧ್ಯಕ್ಷ ಅಂತ ಶ್ರೀಮತಿ ಕಮರುನಿಸರ್ ಅವರೇ, ಅದೇ ರೀತಿ ಇದರ ಸದಸ್ಯರಾದ ಶ್ರೀಮತಿ ಚೆನ್ನಕ್ಕನವರೇ, ಸದಸ್ಯರಂತ ವೆಲೇರಿಯನ್ ಡಿಸೋಜ ಅವರೇ, ಸದಸ್ಯರಂತ ಶ್ರೀಮತಿ ರವಿಕಲರ್ ಅವರೇ, ಶ್ರೀ ರಿಯಾಜ್ ಅಹಮದ್ ರವರೇ, ಶ್ರೀ ರಿಜ್ವಾನ್ ಅವರೇ, ದಯಾನಂದ್ ಪೂಜಾರ್ ಅವರೇ, ಶ್ರೀ ಪುಷ್ಪ ಭಂಡಾರ್ ಅವರೇ, ಶ್ರೀ ಇಕ್ಬಾಲ್ ಇನೋಲಿರವರೇ, ಶ್ರೀ ಖತೀಜಮ್ಮರ್ ಅವರೇ, ಶ್ರೀಮತಿ ಚಂದ್ರಾವತಿರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸ್ವಚ್ಛ ಗ್ರಾಮದ ಆ ನೇತೃತ್ವ ವಹಿಸಿದ ಪ್ರಶಾಂತ್ ಅಲ್ಲ ನಾಗರಾಜರವರೇ, ಅದೇ ರೀತಿ ನಮ್ಮ ಶುಕೂರ್ ಅವರೇ, ಅದೇ ಡಾಕ್ಟರ್ ಸುನೀತರವರೇ, ಅದು ಏನೋ ಬರ್ತಾಯನ ನಿತಿನ್ ಅವರೇ, ನಮ್ಮ ಇಂಜಿನಿಯರ್ ನಮ್ಮ ಪಿ ಡಿ ಒ ಅಂತ ಶ್ರೀಕಾಂತ್ರವರೇ, ಇಸ್ಮಾಯಿಲ್ ಅವರೇ, ಮತ್ತು ನಮ್ಮ ಮಾಜಿ ಪಿ ಡಿ ಒ ಹೆಸರು ಕೃಷ್ಣ ಕುಮಾರ್, ಮತ್ತು ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಇನ್ನಿತ ಅಧಿಕಾರಿ ವರ್ಗದವರೇ, ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ನೇತೃತ್ವ ವಹಿಸಂಥ ಮತ್ತು ಮಾರ್ಗದರ್ಶನ ಕೊಡುವಂಥ ನಮ್ಮ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಪಾವೂರು ಮೋನಕ ಮೇಲೆ ಬನ್ನಿ ಮೋನಕ್ಕನವರೇ, ಬಹುಶಃ ನಮ್ಮೆಲ್ಲ ಈ ಊರಿನ ಹಿರಿಯರಾಗಿರುವಂಥ ಅಬ್ದುಲ್ ಅಕ್ಕನವರೇ, ಹಮೀದ್ ಕಣ್ಣೂರ್ ಅವರೇ, ಹುಸೇನ್ ಅಕ್ಕನವರೇ, ಇಸ್ಮಾಯಿಲ್ ಅಕ್ಕನವರೇ, ಉಗ್ಗಪ್ಪ ಪೂಜಾರ್ ಅವರೇ, ಸುರೇಶನವರೇ, ಮೋನಕ್ ಇನೋಲಿರವರೇ, ಶರೀಫ್ ಅಕ್ಕನವರೇ, ಹುಸೇನ್ ಅಕ್ಕನವರೇ, ಪ್ರಭಾಕರ್ ಶೆಟ್ರ್ ಅವರೇ, ಹಸನ್ ಅವರೇ, ನಮ್ಮ ಡಾಕ್ಟರ್ ಶಕಾಂತ್ ಅವರೇ, ಅಬ್ಬಾಸ್ ಅಕ್ಕನವರೇ, ಇನ್ನಿತ ಎಲ್ಲ ನಮ್ಮ ಈ ಊರ ಭಾಳಷ್ಟು ಹಿರಿಯರು ಎಲ್ಲರೂ ಇದ್ದೀರಿ. ಬಹುಶಃ ಹಿಂದೆ ಕೂಡ ಅಮೀರ್ ಅವರಿದ್ದಾರೆ, ಮತ್ತು ನಮ್ಮ ಮೆಂಬರ್ ನಮ್ಮ ಮೋನಕ್ಕನವರು ಇದ್ದಾರೆ, ಭಾಳಷ್ಟು ಹಿರಿಯರು ಬಹುಶಃ ತಾವೆಲ್ಲ ಕೂಡ ಇವತ್ತು ಬಂದಿದ್ರಿ. ಅದರ ಜೊತೆ ನಮ್ಮ ಬೊಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಜಬ್ಬಾರ್ ಇದ್ದಾರೆ, ನಮ್ಮ ಮೊಹಮ್ಮದ್ ಬೊಲಿಯಾರ್ ಇದ್ದಾರೆ, ಇನ್ನಿತ ವಿವಿಧ ಇಲಾಖೆ, ಅದು ಅಂಗನವಾಡಿ ಇರಲಿ, ಶಾಲೆ ಶಿಕ್ಷಕರಿರಲಿ, ನಮ್ಮ ಆರೋಗ್ಯ ಇಲಾಖೆ ಇರಲಿ, ಸ್ವಚ್ಛ ಗ್ರಾಮದವರು ಇರಲಿ, ಇನ್ನಿತ ಪದಾಧಿಕಾರಿಗಳು, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಇವತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಮಜೀದ್ ಅವರನ್ನು, ಉಪಾಧ್ಯಕ್ಷ ಶ್ರೀಮತಿ ಮೆಹರುನ್ನಿಸರ್ ಅವರನ್ನು, ಈ ಎಲ್ಲ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು ಕೂಡ ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದೊಂದು ಗ್ರಾಮದ ಹೃದಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಆದ ಕಾರಣ ಒಂದು ಗ್ರಾಮ ಪಂಚಾಯತ್ ಎಂದು ಹೇಳಿದರೆ ಅದು ಗ್ರಾಮ ಪಂಚಾಯತ್ ಹೃದಯ. ಎಲ್ಲ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳು ಜನಸಾಮಾನ್ಯ ಯಾವುದೋ ಮಾಹಿತಿ ಸಿಕ್ಕುವಂಥ ಕೆಲಸ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಲಿ ಅದು ಆಗಬೇಕಾದದು. ಆದ ಕಾರಣ ಜನಸಾಮಾನ್ಯರು ಬರ್ತಾರೆ ಹೋಗ್ತಾರೆ, ಅವರಿಗೆ ಸರ್ಕಾರದ ವಿವಿಧವಾದ ಸವಲತ್ತುಗಳು ಮತ್ತು ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸವನ್ನು ಬಹುಶಃ ಈ ಗ್ರಾಮದಲ್ಲಿ ಚರ್ಚಿತವಾಗಿದ್ದುಕೊಂಡು ಅದನ್ನು ಇವತ್ತು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗ್ತದೆ. ಅಂತ ಬರುವಂಥವರಿಗೆ ಅತ್ಯುತ್ತಮವಾದ ವ್ಯವಸ್ಥೆ ಮತ್ತು ಅಧಿಕಾರಿ ವರ್ಗದವರಿಗೆ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲ ಗ್ರಾಮ ಕ್ಷೇತ್ರದ ಎಲ್ಲ ಕಡೆ ಇವತ್ತು ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ನಾವು ಇವತ್ತು ಕಟ್ತಾ ನಾವು ಇದ್ದೇವೆ. ಅದರಲ್ಲಿ ಮಜೀದ್ನ ಬಹುಶಃ ಒಂದು ಹೆಜ್ಜೆ ಮುಂದೆ ನಿಂತು ಇದನ್ನು, ಯಾಕಂದರೆ ಈಗಾಗಲೇ ಕಟ್ಟಿಯಾಗಿದೆ, ಇಂಥದ್ದನ್ನೇ ಸುಧಾರಿಸಿಕೊಂಡು ಹೋಗಬೇಕಾದ ರೀತಿಯಲ್ಲಿ ಅವರು ಇವತ್ತು ಫಿರೋಜ್ ನಂತರ ಕಮ್ಯುನಿಸ್ಟ್ ನಂತರ ಮಜೀದ್ ಅವ್ರ ಮುಂದೆ ನಿಂತು ಅದನ್ನು ಇವತ್ತು ಬಗೆಹರಿಸಿಕೊಂಡು ಬಂದು ಇವತ್ತು ಯಶಸ್ವಿಯಾಗಿದ್ದಾರೆ. ಅದು ಎಲ್ಲರನ್ನು ಕೂಡ ನಾನು ಈ ಒಂದು ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಮಾಡಿದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಒಂದು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ, ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಆದ ತಕ್ಷಣ ಎಲ್ಲ ಕೂಡ ಬಗೆಹರಿದಿಲ್ಲ. ಎಲ್ಲಿ ಕೆಲಸ ಮಾಡೋದು ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಒಂದು ಕುಟುಂಬದ ರೀತಿ ಒಂದು ಟೀಮ್ ವರ್ಕ್ ಆಗಿ
ಕೆಲಸ ಮಾಡಿಕೊಂಡು ಬರುವಂಥ ಜನರಿಗೆ ಅತ್ಯಂತ ನೆಮ್ಮದಿಯಿಂದ ಪ್ರೀತಿ ವಿಶ್ವಾಸ ಬರಮಾಡಿಕೊಂಡು ಅವರ ಕೆಲಸ ಮಾಡಿಕೊಟ್ಟು ಹೋಗುವಂಥ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ತಾವು ಇವತ್ತು ವಹಿಸ್ಕೊಂಡಿದ್ರಿ. ಬಹುಶಃ ಇವತ್ತು ಎಲ್ಲ ಕೆಲಸಗಳು ಬಂದ ತಕ್ಷಣ ಆಗುವುದಿಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ಅದಟ್ಲಿ ಪ್ರೀತಿ ವಿಶ್ವಾಸ ಮತ್ತು ಮಾನವೀಯತೆಯಿಂದ ಮಾತಾಡಿಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ತರುವ ಜವಾಬ್ದಾರಿ ಅದು ಪ್ರತಿಯೊಂದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ರೀತಿಯ ಒಂದು ಕಾರ್ಯಕ್ರಮ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶ ಆಗಲಿ. ಬಹುಶಃ ಪಾವೂರು ಗ್ರಾಮ ಪಂಚಾಯತಿ ಅದು ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸ ಸೌಧದ ಗ್ರಾಮ ಪಂಚಾಯತಿ ಇವತ್ತು ಆಗಿದೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ರಸ್ತೆ ಬೇಕಾ, ಏನೆಲ್ಲ ರಸ್ತೆ ಕೇಳಿದಿರಿ, ಬಹುತೇಕ ಎಲ್ಲ ರಸ್ತೆಗಳು ಕೂಡ ಇವತ್ತು ಕೊಟ್ಟು ಆಗಿದೆ. ಹಿಂದೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಬಹುತೇಕ ಎಲ್ಲ ಕೆಲಸ ಕೂಡ ಇವತ್ತು ಆಗಿದೆ. ಕುಡಿಯೋರ ನೀರಿನ ಪರಿಸ್ಥಿತಿ ಹಿಂದೆ ಬಹುಶಃ ಹಿರಿಯರ ಹತ್ರ ಕೇಳಿ ಮತ್ತು ಈಗ ಕೇಳಿ ಬಹುತೇಕ ಎಲ್ಲ ಕುಡಿಯೋರ ನೀರಿನ ವ್ಯವಸ್ಥೆ ಕೂಡ ಇವತ್ತು ಮಾಡಿಕೊಟ್ಟಾಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಎಲೆಕ್ಟ್ರಿಸಿಟಿಗೆ ಇವತ್ತು ಸಮಸ್ಯೆ ಇಲ್ಲ. ಆದ ಕಾರಣ ಇವತ್ತು ಎಲ್ಲ ಮೂಲಭೂತ ಸೌಕರ್ಯ ಕೂಡ ಈ ಗ್ರಾಮದ ನಿಮಗೆ ಸಿಕ್ಕುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ಇಂಟು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗಬೇಕಾದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಒಂದು ಏಕತೆ ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡೋ ಜವಾಬ್ದಾರಿ ಅದು ನಿಮ್ಮ ಗ್ರಾಮಸ್ಥರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ ಇದ್ದುಕೊಂಡು ಅತ್ಯುತ್ತಮವಾದ ಆ ಒಂದು ಸಂದರ್ಭದಲ್ಲಿ ತಮ್ಮ ತಮ್ಮ ಆ ಅಭಿವೃದ್ಧಿ ಕೆಲಸ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡೋ ಮೂಲಕ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ನಿಮಗೆ ಈ ಶಾಲೆ ಏನು ಶಿಕ್ಷಣಕ್ಕೆ ಏನು ಕೊರತೆ ಇದೆ? ಈ ಕಡೆ ಬಂದಾಗ ಈ ಕಡೆ ಪ್ರೈಮರಿ ಶಾಲೆ, ಭದ್ರನಗರ ಬಂದಾಗ ಭದ್ರ ಪ್ರೈಮರಿ ಶಾಲೆ, ಸ್ವಲ್ಪ ಇಲ್ಲಿ ಮೇಲೆಗೆ ಬಂದಾಗ ನಿಮಗೆ ಉತ್ತಮವಾದ ಹೈಸ್ಕೂಲಿನ ವ್ಯವಸ್ಥೆ. ಇನ್ನು ಈ ಒಂದು ಗ್ರಾಮಕ್ಕೆ ಏನು ಬೇಕಾಗಿದೆ? ಪಕ್ಕದಲ್ಲಿ ಆಸ್ಪತ್ರೆ. ಒಂದು ಗ್ರಾಮದಕ್ಕೆ ಏನೆಲ್ಲ ವ್ಯವಸ್ಥೆಗೆ ಬೇಕಾ ಎಲ್ಲ ರೀತಿಯ ಸವಲತ್ತು ಇರುವಂಥ ಒಂದು ಗ್ರಾಮ ಇವತ್ತು ಆಗಿದೆ. ಇನ್ನು ಬಹುಶಃ ಇದು ಅಭಿವೃದ್ಧಿ ಆಗಬೇಕಾದ್ರೆ ಪರ ಊರವರು ಬಂದು ಇಲ್ಲಿ ಬಂಡವಾಳ ಹಾಕಿ ಬರೀ ಬೇರೆ ಒಂದು ಕಾಲೇಜಲ್ಲ, ಇಂಥ 4-5 ಕಾಲೇಜು ಗ್ರಾಮದಲ್ಲಿ ಬರಬೇಕು. ಬೇರೆ ಬೇರೆ ಆಗ ಆಟೋಮೆಟಿಕಾಗಿ ಬೇರೆ ಬೇರೆ ಬಿಲ್ಡಿಂಗ್ಗಳು ಬೇರೆ ಬೇರೆ ಇವತ್ತು ಬರುವಂಥ ಕೆಲಸ ಇವತ್ತು ನಮ್ಮ ಲಕ್ಷ್ಮಣ ಕೋಟ್ಯಾನಿದ್ದಾರೆ ಅವರು ಅತ್ಯಂತ ಹಿರಿಯರಿಂದ ಇವರೆಲ್ಲ ಸಮಾಜಕ್ಕೆ ದೊಡ್ಡ ಮಟ್ಟದ ಸೇವೆ ಕೊಟ್ಟಂಥ ಅತ್ಯಂತ ಹಿರಿಯರಿದ್ದರು. ನನ್ನ ತಂದೆ ಕಾಲದಲ್ಲಿ ಶೆಟ್ಟಿ ಇದ್ದರು, ಭುಜಂಗ ಶೆಟ್ಟಿ ಅವರಿದ್ದರು, ಅಲಿಯಬ್ಬ ಖಾನವರು ಇನ್ನು ಭಾಳಷ್ಟು ಹಿರಿಯರೆಲ್ಲರೂ ಕೂಡ ಅವತ್ತಿನ ಕಾಲ ನಮ್ಮ ಮುಂದೆ ಇಲ್ಲ. ಅವರೆಲ್ಲ ಕಾಣದ ರೀತಿಯ ಕೈಗಳನ್ನು ಒಂದಲ್ಲ ಒಂದು ರೀತಿಯಿಂದ ಈ ಪ್ರದೇಶದ ಅನುಗುಣವಾಗಿ ಅವತ್ತು ಕೊಟ್ಟಿರುತ್ತಾರೆ. ಆದ ಕಾರಣ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗುವಂಥ ಜವಾಬ್ದಾರಿಯನ್ನು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕಾಗ್ತದೆ. ನಾನು ಯಾವಾಗಲೂ ನಿಮ್ಮ ಗ್ರಾಮ ಪಂಚಾಯತ್ ಸನ್ಮಿತ ಹೇಳ್ತಾ ಇರ್ತೇನೆ, ಪಾವೂರು ಗ್ರಾಮದ ಯಾವುದೇ ಒಂದು ಗ್ರಾಮ ಇರಲಿ, ಅದು ಉಳ್ಳಾಲ ಇರಲಿ, ಇಲ್ಲ ಇಲ್ಲಿಯ ಗೌರವೇನು, ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಬ್ರಿಡ್ಜ್ ಇದೆ, ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಕಾರಿದೆ, ಇದು ನಿಮ್ಮ ಪಾವೂರು ಗ್ರಾಮದ ಒಂದು ದೊಡ್ಡ ಮಟ್ಟದ ವಿಚಾರ ಅಲ್ಲ. ನಿಮ್ಮ ಇಡೀ ಪಾವೂರು ಗ್ರಾಮದ ದೊಡ್ಡ ಮಟ್ಟದ ಗೌರವ ಎಲ್ಲಿ ನಿಲ್ತದೆ ಅಂತ ಹೇಳಿದರೆ ನಿಮಗೆ ಎಷ್ಟು ಒಗ್ಗಟ್ಟಿದೆ ಅದು ಮಾತ್ರ ನಿಮ್ಮ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಗೌರವವನ್ನು ಉಳಿಸಿಕೊಂಡು ಹೋಗಿ ಒಗ್ಗಟ್ಟನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ಪ್ರತಿಯೊಬ್ಬರನ್ನು ಕೂಡ ಆಗಬೇಕು. ಒಂದು ಕುಟುಂಬದಲ್ಲಿ ಅವನು ಎಷ್ಟೇ ಶ್ರೀಮಂತ ಆಗಿದ್ದು ಕೂಡ ಅವರ ಮಧ್ಯೆ ಒಗ್ಗಟ್ಟಿಲ್ಲದೆ ಅವ್ರಿಗೆ ಯಾರು ಲೆಕ್ಕಕ್ಕೆ ತೆಗೊಳ್ತಾರೆ? ಅವರ ದುಡ್ಡಿದ್ದು ನಮಗೇನಾಗಬೇಕು? ಅದು ಅವ್ರು ಒಗ್ಗಟ್ಟಿದ್ರೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ನಿಮ್ಮಲ್ಲಿ ಕೂಡ ಅಷ್ಟೇ, ಬಿಲ್ಡಿಂಗ್ ಇದ್ದರೆ ಅವ್ರಿಗೇನು, ಯಾರಿಗೇನು, ನಿಮಗೆ ಗೌರವ ಬರುವುದು ಯಾವಾಗ ಅಂತ ಹೇಳಿದರೆ ಒಂದು ಒಗ್ಗಟ್ಟಿನ ಗ್ರಾಮ, ಎಲ್ಲ ಜಾತಿಯ ಮತ್ತು ವರ್ಗದವರು ಹಿರಿಯರ ಮಾತಿನ ಜೊತೆಗೆ ಮುಂದೆ ಹೋಗ್ತಾರೆ, ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡ್ತಾರೆ. ಇದು ನಿಮ್ಮ ದೊಡ್ಡ ಮಟ್ಟದ ಗೌರವ. ಆ ಗೌರವ ನಮ್ಮ ಹಿರಿಯರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅಂಥ ಗೌರವವನ್ನು ಇವತ್ತು ಯುವಜನ ಇವತ್ತು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅದು ನಾವು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಪ್ರತಿಯೊಬ್ಬರ ದೊಡ್ಡ ಮಟ್ಟದ ದೃಢ ಇವತ್ತು ತೀರ್ಮಾನ ಇವತ್ತು ಆಗಬೇಕು. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ನಮ್ಮ ಟಿ ವಿಯಲ್ಲಿ ಬೇರೆ ಬೇರೆ ಚಾನಲ್ ಇರ್ತದೆ, ಪೊಲಿಟಿಕಲ್ ಬಹುಶಃ ನಮ್ಮ ಸ್ಪೋರ್ಟ್ಸ್ ಚಾನಲ್, ನ್ಯೂಸ್ ಚಾನಲ್, ಪಿಕ್ಚರ್ ಚಾನಲ್, ಬೇರೆ ಬೇರೆ ಚಾನಲ್ ಇದೆ. ಆದಾಗ ನಮ್ಮಲ್ಲಿ ಕೂಡ ಚಾನಲ್ ಇರಬೇಕು. ಚುನಾವಣೆ ಬಂದಾಗ ಮಾತ್ರ ಅದು ಇಲೆಕ್ಷನ್ ಚಾನಲ್, ಇಲೆಕ್ಷನ್ ಮುಗಿದ ನಂತರ ಚಾನಲ್ ಚೇಂಜ್ ಮಾಡಬೇಕು. ದಟ್ ಶುಡ್ ಬಿ ಅ ಡೆವಲಪ್ಮೆಂಟ್ ಚಾನಲ್, ಅಭಿವೃದ್ಧಿ ಚಾನಲ್ ಅಲ್ಲದೆ ಮತ್ತು ಓಲ್ಡ್ ಚಾನಲ್ ಇದ್ದುಕೊಂಡ್ರೇನು ಕೂಡ ಸುಖ ಇಲ್ಲ. ಆದರೆ ಈ ರೀತಿ ಮುಂದೆ ಹೋಗುವಂಥ ಅವಕಾಶ ಹಮ್ಮಿಕೊಳ್ಳಿ. ಅದಾಗಿ ನಾನು ನಮ್ಮ ಇವಾಗ ಯಾವಾಗಲೂ ಹೇಳ್ತೇನೆ, ಸಣ್ಣ ಪುಟ್ಟ ವಿಚಾರಕ್ಕೆ ಯಾವುದೇ ವೈಮನಸ್ಸು ಇಟ್ಕೊಂಡು ಅವಕ್ಕೆ ಮಾಡಬೇಡಿ. ನಾನು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳ್ತೇನೆ, ನಾನು ರಾಜ್ಯಕ್ಕಾಗಿ ಓಟಿಗಾಗಿ ಅಥವಾ ಸ್ಥಾನಕ್ಕಾಗಿ ಎಂದೂ ಕೂಡ ಪೈಪೋಟಿ ಮಾಡಿದವನೇ ಅಲ್ಲ. ನನಗೇನಂತ ಗೊತ್ತಿಲ್ಲ, ದೇವರು ನನ್ನ ಆ ರೀತಿ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ನನ್ನ ವಿಚಾರ ಹೇಳಬೇಕಾದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಸ್ಟೂಡೆಂಟ್ ಲೆವೆಲ್ ಹೋರಾಟ ಮಾಡಿದ್ರೆ ಹೊರತು ನಾನು
ನನ್ನ ಅನಿಸಿಕೆ ನಾನು ಕಂಡಾಗ ಈ ಒಂದು ಸ್ಥಾನಕ್ಕೆ ನಾನು ಇಲ್ಲಿ ಹೇಳಿದಾಗ ನಾನು ಆಲೋಚನೆ ಮಾಡ್ತೇನೆ, ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಮನೆಯ ವಿಶೇಷವಾದ ಪ್ರಾರ್ಥನೆ ಆಶೀರ್ವಾದ, ಹಿರಿಯರೆಲ್ಲ ಆಶೀರ್ವಾದ ಮುಖಾಂತರ ಈ ಒಂದು ಇಷ್ಟು ಸಣ್ಣ ವಯಸ್ಸಿನಲ್ಲಿ 5 ಬಾರಿ ಶಾಸಕನಾಗಿ 4 ದೊಡ್ಡ ದೊಡ್ಡ ಇಲಾಖೆ ಸಚಿವನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದ ಅವರ ಉಪನಾಯಕನಾಗಿ ಇಡೀ ಸದನ ನಡೆಸಿಕೊಂಡು ಬಂದು ಇದೀಗ ಸಭಾಪತಿ ಸ್ಥಾನ ಕೂತ್ಕೊಳ್ಳೋದನ್ನಲ್ಲಿ ನಿಭಾಯಿಸುವಂಥ ಶಕ್ತಿ ಅದು ದೇವರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಅದು ದೇವರು ಕೊಟ್ಟು ದೊಡ್ಡ ಅನುಗ್ರಹ ಅಂತ ನನಗೆ ಭಾವಿಸೋಣ ಹೇಳ್ತೇವೆ. ನಾನು ಒಮ್ಮೆಲೆ ಕೂಡ ಯಾರು ತಗೊಂಡು ಗಲಾಟೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ನಾನೊಂದು MLA ಟಿಕೆಟ್ಗಾಗಿ ನಾನು ಡೆಲ್ಲಿಗೂ ಕೂಡ ನಾನು ಕೊಡ್ತಾ ಇಲ್ಲ ಇದನ್ನು ನಾನು ಕೂತ್ಕೊಂಡಿದ್ದೆ. ನಾನು ನಡುಪದ ಕೊಣಾಜಿಯಲ್ಲಿದ್ದಾಗ ನನಗೆ ಫೋನ್ ಬರ್ತದೆ, 5 ಗಂಟೆಗೆ ಬಂದು ಮುಟ್ಟಬೇಕು, B ಫಾರ್ಮ್ ತಗೊಂಡು ಹೋಗ್ಬೇಕಂತೇಳಿ ನಿಂತೆ. ಎಷ್ಟೇ ಜಟಿಲವಾದ ಸಮಸ್ಯೆ ಇದ್ರೂ ಕೂಡ ನೀವೆಲ್ಲರೂ ಕೂಡ ಸೇರಿ ನನಗೆ ಗೆಲ್ಲಿಸಿ ಕಲಿಸಿದಿರಿ. 13-18ರಲ್ಲಿ ಮತ್ತೆ ಗೆಲ್ಲಿಸಿ ನಾನು ಎಲ್ಲಿ ಕೂಡ ಹೋಗಲಿಲ್ಲ. ಆಟೋಮೆಟಿಕ್ಕಾಗಿ ಫಸ್ಟ್ ಲಿಸ್ಟಲ್ಲೇ ಟಿಕೆಟ್ ಡಿಕ್ಲೇರ್ ಆಗ್ತಿತ್ತು. 13 ನಿಂತೆ ನೀವೆಲ್ಲರೂ ಕೂಡ ಗೆಲ್ಲಿಸಿ ನಾನೊಂದು ಸಚಿವ ಸ್ಥಾನಕ್ಕೆ ಯಾರ ಹತ್ರ ಲಾಬಿ ಕೂಡ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ನೇರವಾಗಿ ಸಚಿವ ಸ್ಥಾನ ಅಲ್ಲ, ಆರೋಗ್ಯ ಸಚಿವನಾಗಿ ದೊಡ್ಡ ಸ್ಥಾನ ಕೊಡುವಂಥ ಕೆಲಸ ಇವತ್ತಾಯಿತು. ಆಹಾರ ಸಚಿವನಾಗಿ ಸಿಕ್ಕುವಂತಾಯಿತು. 18ರಲ್ಲಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದಕ್ಕೆ ನಾನು ಒಂದೇ ಒಂದು ಸಂಘದವರ, ಒಂದೇ ಒಂದು ನಮ್ಮ ಧರ್ಮದವರ, ಇನ್ನಿತರ ಸಂಘ ಸಂಸ್ಥೆಗಳ ಯಾರ ಒಬ್ಬರೊಬ್ಬರು ಫೋನ್ ಆಗಲಿ, ಒಂದೇ ಒಂದು ಲೆಟ್ರ್ ಆಗಲಿ, ನನ್ನ ಇತಿಹಾಸ ನಾನು ತಗೊಂಡು ಯಾರಿಗೂ ರೆಕಮೆಂಡ್ ನಾನು ಮಾಡಿಸಲಿಲ್ಲ. ನನ್ನ ಹತ್ರ ಭಾಳಷ್ಟು ಜನ ಬಂದು ಹೇಳಿದರು, ನಾವು ಡೆಲ್ಲಿಗೆ ಬರ್ತೇವೆ, ನನಗೇನು ಕೂಡ ಮಾಡಬೇಡಿ ಅಂತ ಹೇಳಿದೆ. ದೇವ್ರ ಇಚ್ಛೆ ಇದ್ದರೆ ನನಗೆ ಕೊಡ್ತಾನೆ, ಅಷ್ಟಿದ್ರೆ ಸಾಕು, ನಮಗೇನು ಗಡಿಬಿಡಿ ಮಾಡಬೇಕಂದ್ರೆ ಎಲ್ಲವೂ ಕೂಡ ಆಟೋಮೆಟಿಕ್ ಬಂದು ನಿಲ್ಲುವಂಥ ಕೆಲಸ ಇವತ್ತಾಗಿದೆ. ಈ ಸಲವೂ ಕೂಡ ಇದರಲ್ಲಿ ಮೊದಲ ಹಂತದಲ್ಲಿ ಮಿನಿಸ್ಟರ್ ಅಂತ ಹೆಸರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ತಪ್ಪಿದಾಗ ನಾನು ಭಾಳ ಆರಾಮದಲ್ಲಿದ್ದೆ. ನಾನೇ ಬಹುಶಃ ಎಲ್ಲರಿಗೂ ಕೂಡ ಊಟ ನಾವೆಲ್ಲ ಮಂಗಳೂರಿಂದ ಭಾಳಷ್ಟು ಜನ ಬಂದಿದ್ದು, ಒಂದು 300 ಜನ ಬಂದಿದ್ದರು. ನಾನು ಪ್ರತಿಜ್ಞೆ ಸ್ವೀಕಾರ ಮಾಡ್ತೇನೆ ಅಂತೇಳಿ ಎಲ್ಲರೂ ಕೂಡ ಟೆನ್ಷನಲ್ಲಿದ್ದರು. ನಮ್ಮ ಊರವರು, ನಾನು ಕೂಡ ಮತ್ತು ಖುಷಿಯಲ್ಲಿ ನಗರ್ತಾ ಇದ್ದೆ. ನಾವೆಲ್ಲ ದೊಡ್ಡ ಪಾರ್ಟಿ ಮಾಡಿದ್ದೆವು ಎಂಪೈರ್ ಹೋಟೆಲ್ನಲ್ಲಿ 300-500 ಜನ. ಬೇರೆಯವರು ಕೇಳಿದ್ರು, ಬೇರೆ ಮರಲ್ಲ ಟೆನ್ಷನ್ಲಿದ್ದ ಮರ ಸಿಕ್ಕಲಿಲ್ಲ ಅಂತೇಳಿ, ನೀನು ನೋಡೋ ಎಲ್ಲರಿಗೂ ಕೂಡ ಊಟ ಕೊಡ್ತಿದ್ದೀಯಲ್ಲ ಅಂತ ಹೇಳುವಂಥ ವಿಚಾರ ಇದೆ. ಯಾವುದಕ್ಕೆ ನನ್ನ ಇತಿಹಾಸದಲ್ಲಿ ನಾನು ಅಧಿಕಾರಕ್ಕಾಗಿ ಸ್ಥಾನಕ್ಕಾಗಿ ಯಾವುದೇ ಲಾಬಿ ಮಾಡಲಿಕ್ಕೂ ಹೋಗಲಿಲ್ಲ, ಯಾರನ್ನು ದ್ವೇಷಿಸೋಕ್ಕೂ ಕೂಡ ಹೋಗಲಿಲ್ಲ, ಯಾರನ್ನು ನಾನು ನೋವು ಮಾಡಲಿಕ್ಕೆ ಕೂಡ ಹೋಗಲಿಲ್ಲ, ಅದು ಇನ್ನೊಬ್ಬ ನಾವು ಟೀಕೆ ಮಾಡಲಿಕ್ಕೂ ಕೂಡ ಹೋಗಲಿಲ್ಲ. ಬಂದಾಗ ಬರ್ತದೆ, ಅದಿನ್ನು ಮುಂದಕ್ಕಾದರೂ ಕೂಡ ಅಷ್ಟೇ. ಇದರಲ್ಲಿ ಯಾವುದಾದ್ರು ಬಂದಾಗ ಅದನ್ನು ಸ್ವೀಕರಿಸಿಕೊಂಡು ಕೆಲಸ ಮಾಡಿಕೊಂಡು ಮುಂದೆ ಹೋಗುವುದಲ್ಲದೆ ಅದಕ್ಕೆ ಬೇಕಾಗಿ ಇಲ್ಲ ಸಲ್ಲದ ರಾಜಕೀಯ ಮಾಡಿಕೊಂಡು ಒಬ್ಬರನ್ನು ದೂಷಿಸಿಕೊಂಡು ಒಬ್ಬರನ್ನು ತೊಂದರೆ ಮಾಡಿಕೊಂಡು ಹೋಗುವಂಥ ಜಾಮ ನಮಗೆ ಖಂಡಿತವಾಗಿಯೂ ಇಲ್ಲ. ಅದು ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸವೇ ನಮಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮುಂದೆ ಹೋಗುವಂಥ ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕೂಡ ಇವತ್ತು ಆಗಿದೆ. ನಿಮಗೆ ನಾನು ಹೇಳಿಷ್ಟೇ ಎಲ್ಲ ಅಭಿವೃದ್ಧಿ ಮತ್ತು ಈ ಒಂದು ಗ್ರಾಮದಲ್ಲಿ ಒಬ್ಬರನ್ನೊಬ್ಬರು ನೋಡುವಾಗ ನೀನು ಊಟ ಮಾಡಿದ್ಯಾ, ಹುಷಾರಿದ್ಯಾ, ಆರೋಗ್ಯವಂತರಾಗಿದ್ದೆ ಅಂತ ನೀನು ಕೇಳಬೇಕು ಹೊರತು ನೀನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳುವಂಥ ವಿಚಾರ ಇರಬಾರ್ದು. ನಾವು ಒಬ್ಬರೊಬ್ಬರು ನೋಡುವಾಗ ಇವತ್ತು ನೀವು ಊಟ ಮಾಡಿದ್ದೀರಾ, ನೀವು ಕೆಲಸ ಇದೆಯಾ ಅಥವಾ ಮಕ್ಕಳು ಕಲಿತಾ ಇದ್ದಾರಾ, ಇದನ್ನು ನಾವು ನೋಡಿಕೊಂಡು ಹೋಗಬೇಕಾದ್ರೆ ಜಾತಿವಂತ ಪ್ರಶ್ನೆಯಲ್ಲಿ ಬರುವಂಥ ವಿಚಾರ ಎಲ್ಲಿಯೂ ಕೂಡ ಇವತ್ತು ಆಗಬಾರ್ದು. ಎಲ್ಲ ಧರ್ಮವೂ ಕೂಡ ನಮಗೆ ಪ್ರೀತಿ ವಿಶ್ವಾಸ ಸೋದರತೆ ಮತ್ತು ಒಂದು ಶಾಂತಿಯ ಸಂದೇಶ ಕೊಡ್ತಾ, ದ್ವೇಷದ ಸಂದೇಶ ಎಲ್ಲಿಯೂ ಕೂಡ ಇವತ್ತು ಕೊಡೋದಿಲ್ಲ. ನಾನು ಬಹುಶಃ ಹಿಂದೆ ಕೂಡ ನಾನು ಹೇಳ್ತಾ ಇರ್ತೇನೆ, ಎಲ್ಲ ಧರ್ಮ ಯಾಕೆಂತ ಹೇಳಿದರೆ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ, ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟ ಬಹುದೊಡ್ಡ ಶಕ್ತಿ. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬನ ದೇಹಕ್ಕೆ ಮತ್ತು ಮನಸ್ಸಿಗೆ ಅದು ಗಾಯ ಮಾಡುವಂಥ ಕತ್ತಿ ಎಲ್ಲಿ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಮತ್ತು ಮುಲಾಮ ಆಗಿದೆ. ಅದು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ನೋವಿನಲ್ಲಿ ಮತ್ತೊಬ್ಬ ಸಂತೋಷ, ಒಂದು ನೋವಿನಲ್ಲಿ ಮತ್ತು ಬೇಜಾರಲ್ಲಿದ್ದಾಗ ಅವನದ್ದು ಹೋಗಿ ನಿಮ್ಮ ವಿಚಾರ ಮುಖಾಂತರ ಹಮ್ಮಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸುವ ಮೂಲಕ ಅದನ್ನು ಗುಣಪಡಿಸುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಇವತ್ತು ಹಮ್ಮಿಕೊಳ್ಳುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ನಮಗೆ ಮುಖ್ಯವಾಗಿ ಬರುವಂಥ ವಿಚಾರ ಇವತ್ತು ಆಗಿದೆ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ಅಲ್ ಮುಬಾರಕ್ ವರ್ಷ ಕಾರ್ಯಕ್ರಮ ನಡೀತಿದೆ. ಸೋಮನಾಥೇಶ್ವರ ದೇವಸ್ಥಾನ ಬಹುಶಃ ಇಲ್ಲೇ ಪಕ್ಕದಲ್ಲಿ ಐತಿಹಾಸಿಕವಾಗಿ ಇವತ್ತಿದೆ. ನಮ್ಮ ಇಲ್ಲಿ ಬಹುಶಃ ಭಂಡಾರಮನೆಯ ದೇವಸ್ಥಾನ ಇದೆ. ಇದೆಲ್ಲ ನಮ್ಮ ಹುಲಿಯಾದ ಚರ್ಚ್ ಇದೆ, ಪಜ್ಜಿ ಚರ್ಚ್, ಇದೆಲ್ಲ ಕೂಡ ಈ ಗ್ರಾಮದ ಆಸೆ ಸಂಪತ್ತು, ಸಂಸ್ಕೃತಿಯ ದೊಡ್ಡ ಮಟ್ಟದ ಆಸೆ ಸಂಪತ್ತು ಇವತ್ತಾಗಿದೆ. ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬೆರೆತುಕೊಂಡು ಹೋಗುವಂಥ ಮನೋಭಾವನೆ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತಾಗಬೇಕು. ನಿಮಗೆ ಇಲ್ಲಿ ನಿಂತು ಸೋಮನಾಥ ದೇವಸ್ಥಾನದ ದೊಡ್ಡ ವಿಶಿಷ್ಟ ಗೊತ್ತಾಗೋದಿಲ್ಲ, ಅದು ಪರಂಗಿಪೇಟೆಯಲ್ಲಿ ನಿಂತು ನೋಡಿ
ಹೇಗೆ ಕಾಣ್ತದೆ ಅಂತ ಅಲ್ಲಿಂದ ನೋಡುವಾಗ ಎಲ್ಲರಿಗೂ ಅಲ್ಲಿೊಮ್ಮೆ ಬಂದು ಹೋಗಬೇಕೆಂಬ ನೋಡಿಕೊಳ್ಳುವಂಥ ಆ ಒಂದು ಕಾಣಲಿಕ್ಕೆ ಸಿಕ್ಕುವಂಥ ಒಂದು ದೊಡ್ಡ ಮಟ್ಟದ ಇದನ್ನೆಲ್ಲ ಆಕರ್ಷಿಸಿಕೊಂಡು ಎಲ್ಲ ಪ್ರದೇಶಕ್ಕೆ ಆಕರ್ಷಿಸಿಕೊಂಡು ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡೋ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಗ್ರಾಮಸ್ಥರದ್ದು ಹಮ್ಮಿಕೊಳ್ಬೇಕು ಅಂತ ಕಾರ್ಯಕ್ರಮ ಮುಂದಿನ ದಿನಗಳು ಕೂಡ ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸಿ, ಬಹುಶಃ ಮುಂದಿನ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿಯ ಪ್ರದೇಶವತ್ತಾಗಿ ಎಲ್ಲ ಗ್ರಾಮದಲ್ಲಿಯೂ ಕೂಡ ಇವತ್ತು ನಾನು ಬಹುಶಃ ಎಲ್ಲ ಗ್ರಾಮದಕ್ಕೆ ಎಷ್ಟು ಬೇಕು ಅನುದಾನ ಹೇಳಿದ ಕಳೆದ ಚುನಾವಣೆ ಬಂದ ಸಂದರ್ಭದಲ್ಲಿ ಎಷ್ಟು ಅನುದಾನ ಬೇಕು ಅಷ್ಟು ಖಂಡಿತ ನಾವು ಕೊಡಲಿಕ್ಕೆ ನೀವೆಲ್ಲ ನಮಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದೀರಿ. ಅದಕ್ಕಾಗಿ ಬಹುಶಃ ಈಗಾಗಲೇ ಹರೇಕಳದಿಂದ ಬ್ರಿಡ್ಜ್ ಯಾರು ಕೂಡ ಕೇಳಲಿಲ್ಲ, ನಾನೇ ಆಲೋಚನೆ ಮಾಡಿದ ನಿರ್ಮಾಣ ಮಾಡಿದ್ದು. ಈ ಸಲ ಸಚ್ಪದಿಂದ ತುಂಬೆಗೆ ಅದು ಯಾರು ಅದು ಆಗ್ತಂತ ಯಾರಿಗೂ ಎನಿಸಲಿಲ್ಲ. 60 ಕೋಟಿ ರೂಪಾಯಿಯಲ್ಲಿ ಸಚ್ಪದಿಂದ ಅಲ್ಲಿಗೆ ಇವತ್ತು ಬ್ರಿಡ್ಜ್ ಆಗ್ತದೆ. ಕೋಟೆಪುರದ ಮಂಗಳೂರಿಗೆ 250 ಕೋಟಿ ರೂಪಾಯಿಯಲ್ಲಿ ಇದು ಯಾರಿಗೂ ಎನಿಸಲಿಲ್ಲ, ಯಾರು ಕೂಡ ಕೇಳಲಿಲ್ಲ, ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ. ಉಳ್ಳಾಲ ನಗರಕ್ಕೆ ಬರೀ ಅಂಡರ್ಗ್ರೌಂಡ್ ಕೇಬಲ್ ಇಲ್ಲ, ಕೇಬಲ್ ಹೊರಗಡೆ ಇಲ್ಲ, ಎಲ್ಲ ಕೂಡ ಮಾರ್ಗದ ಅಡಿಯಲ್ಲಿ ಕೇಬಲ್ ಬರಬೇಕಂತ ಹೇಳಿ 200 ಕೋಟಿ ರೂಪಾಯಿಯ ಯೋಜನೆ ಎಲ್ಲ ನೀವೆಲ್ಲ ಕೇಳಿ ಅಲ್ಲ. ಈ ಗ್ರಾಮಕ್ಕೆ ನನ್ನ ಕ್ಷೇತ್ರಕ್ಕೆ ಭವಿಷ್ಯಕ್ಕೆ ಏನು ಅಭಿವೃದ್ಧಿಗೆ ಬೇಕು ಆ ಯೋಜನೆ ಇವತ್ತು ಹಮ್ಮಿಕೊಂಡು ಬರುವಂಥ ವಿಚಾರ ಇವತ್ತು ಆಗಿದೆ. ನಮಗೇನು ಬೇಕು ನಮ್ಮ ಹಿರಿಯರು ಮಾಡಿ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು ನಮಗಾಗಿ ಮಾಡೋದಲ್ಲ, ಇನ್ನು ಹುಟ್ಟಿ ಬರೋಂಥ ಮಕ್ಕಳಿಗೆ ಏನೆಲ್ಲ ಬೇಕು ಮುಂದಿನ 20 ವರ್ಷಗಳು ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಅದಕ್ಕೆ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಬಹುಶಃ ಹರೇಕಾಲದಿಂದ ಬಹುಶಃ ಇವತ್ತು ನಾನು ಮಂಗಳೂರಿನಲ್ಲೇ ನೇರವಾಗಿ ಸಂಪರ್ಕಿಸುವಂಥ ಕಲ್ಲಾಪುರ ಸಂಪರ್ಕ ದೊಡ್ಡ ಮೊತ್ತ ಕನಸಿದೆ. ಮೊದಲ ಹಂತದ 60 ಕೋಟಿ ರೂಪಾಯಿಗೆ 10 ಕೋಟಿ ರೂಪಾಯಿಯ ಕೆಲಸ 17 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇನ್ನು 40 ಕೋಟಿ ರೂಪಾಯಿ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಹಂತವಾಗಿ ಮುಂದಿನ ದಿನಗಳಲ್ಲಿ ಅದು ನಾನಿರಲಿ ನಾನು ಇಲ್ಲದಿರಲಿ ಕೆಲಸ ಪ್ರಾರಂಭ ಇದನ್ನು ಮುಂದಿನ ಬಂದವರು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು, ಅದು ಮಾಡ್ತಾರೆ. ಅದು ನಮ್ಮ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಬಹುಶಃ ಈ ಒಂದು ರಸ್ತೆ ಆದಾಗ ಭಾಳಷ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿಗೆ ಯಾಕಂತ ಹೇಳಿದರೆ ನಿಮಗೆ ನಿಮ್ಮ ಕಣ್ಣ ಮುಂದೆ ಕುಡಿಯೋ ನೀರವೆಲ್ಲ ವ್ಯವಸ್ಥೆ ಇವತ್ತು ಆಗುವಂಥದ್ದು. ನನಗೆ ಬಹುಶಃ ಈ ಗ್ರಾಮ ಇನ್ನು ಭಾಳಷ್ಟು ಮೋನಕನ್ನು ಭಾಳಷ್ಟು ಇರ್ತದೆ, ಡೆವಲಪ್ಮೆಂಟ್ ಆಗಲಿಲ್ಲ, ಆರ್ಥಿಕ ಪರಿಸ್ಥಿತಿ ಮಂಜಿದ್ ಅವರು ಹೇಳಿದರು ಬರೀ ವರ್ಷಕ್ಕೆ 5 ಲಕ್ಷ ರೂಪಾಯಿಯ ಇನ್ಕಮ್ ಅಂತೇಳಿ. ಎಡಿಷನಲ್ ಇನ್ಕಮ್ ಇಲ್ಲಿ ಬರುವಾಗೆ ನೀವು ಸ್ವೀಕರಿಸಿ ಅದನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಜನ ಇಲ್ಲಿ ಎಲ್ಲೆಲ್ಲಿ ಹೋಗಿ ಹುಡುಕುವುದಲ್ಲ, ಕಾಲೇಜ್ ಆಗಬೇಕಾದ್ರೆ ಇನ್ನೊಂದು ಆಗಬೇಕಾದ್ರೆ ಸ್ಥಳವನ್ನು ಮುಡಿಪು ಹೀರಾ ಮತ್ತು ಆ ಕಡೆ ಸಜಾತಿ ಈ ಗುರುಪುರ ಕಡೆ ಹುಡುಕೋದಲ್ಲ. ನಮಗೆ ಪಾವರ್ ಕಡೆ ಸ್ವಲ್ಪ ಜಾಗ ಬೇಕಂದ್ರೆ ಜನ ಬಂದು ಇಲ್ಲಿ ತಗೊಳ್ಬೇಕು, ಲ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕ್ ಜಾಸ್ತಿ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಈ ಅಮಿತ್ ಅವರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ಹೋಗಿ ನೀವು ಬಿಸ್ನೆಸ್ ಮಾಡ್ಬೋದು, ಎಲ್ಲಿ ಸ್ವಲ್ಪ ದುಡ್ಡು ಹಾಕಿ. ಯಾಕಂತ ಹೇಳಿದರೆ ನೋಡಿ, ಹೊರಗಿನವ್ರು ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇಲ್ಲಿ ಆರ್ಥಿಕವಾದ ಚಲನವಲನ ಆಗ್ತದೆ. ಆರ್ಥಿಕವಾದ ಚಲನ ಆದಾಗ ಮಾತ್ರ ಪ್ರತಿಯೊಬ್ಬರ ಕಿಸೆಯಲ್ಲಿ ದುಡ್ಡು ತಿರುಗ್ತಾ ಇವತ್ತು ಇರ್ತದೆ. ಆ ಒಂದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮ್ದು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಹರೇಕಲದಿಂದ ನಿಮ್ಮದು ಪಾವೂರಿಗೆ ಮತ್ತು ಇಲ್ಲಿಂದ ಸಚ್ಪಗೆ ಮುಂದಿನ ರಸ್ತೆ ಆದಾಗ ಭಾಳಷ್ಟು ಅಭಿವೃದ್ಧಿಯ ಬದಲಾವಣೆ ಖಂಡಿತವಾಗಿ ಇವತ್ತು ಆಗ್ತದೆ. ಅದರ ಜೊತೆ ನನ್ನೊಂದು ಕನಸಿದೆ. ಆ ಕನಸು ಏನಂತ ಹೇಳಿದರೆ ಅದು ಈಗಾಗಲೇ ಅರ್ಜೆಂಟ್ ಏನು ಮಾಡಬೇಡಿ, ನನ್ನ ಕನಸು ಏನಂತ ಹೇಳಿದರೆ ಬಹುಶಃ ಬೇಕಾದಂಥ ಅದಕ್ಕೊಂದು ರೆಡಿ ಮಾಡಿಟ್ಟು ಹೋಗ್ತೇನೆ, ಮತ್ತೆ ನೋಡು ಏನಾಗ್ತದೆ ಅಂತ ಹೇಳಿಕೊಂಡು ಇನೋಲಿಯಿಂದ ಫರಂಗಿಪೇಟೆಗೆ ಒಂದು ಸೇತುವೆ ನಾವು ನಿರ್ಮಾಣ ಮಾಡಿದರೆ ಬಹುತೇಕ ಇಲ್ಲಿ ಅಭಿವೃದ್ಧಿ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದು ಬಹುಶಃ ಮುಂದಿನ ದಿನಗಳದ್ದು ಯೋಜನೆ. ಅದಕ್ಕೆ ಬೇಕಾಗುವಂಥ ಇಲ್ಲಿಂದ ಒಂದು ಅಮ್ಲಮೊಗರಿಂದ ಬಜಾಲಿಗೆ ಒಂದು ನನ್ನ ದೊಡ್ಡ ಮಟ್ಟದ, ಯಾಕೆ ಬಹುತೇಕ ಎಲ್ಲ ಕೆಲಸ ಆಯಿತು, ಇನ್ನು ಇರುವುದೇ ಇದು 2 ಕೆಲಸ. ಒಂದು ಇನೋಲಿಯಿಂದ ಫರಂಗಿಪೇಟೆ, ಅಮ್ಲಮೊಗರಿಂದ ಬಜಾಲ್, ಇದು 2 ಸೇತುವೆ ನಾವು ನಿರ್ಮಾಣ ಮಾಡಿದರೆ ಇಡೀ ನಮ್ಮ ಕ್ಷೇತ್ರದ ಸಂಪೂರ್ಣವಾದ ಆ ಅಭಿವೃದ್ಧಿ ಭವಿಷ್ಯದ ಅಭಿವೃದ್ಧಿ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲಿ ಬಹುಶಃ ನಮಗೆ ಎಡಿಷನಲ್ ಸಿಗ್ತದ ಇದೆಲ್ಲವೂ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ. ಅದು ಬಹುಶಃ ಈಗೆಲ್ಲ ಆಗ್ತಂತೆಲ್ಲ ಅದು ಆಗಬೇಕಂತ ಕನಸಿದೆ. ಮುಂದಿನ ದಿನಗಳಲ್ಲಿ ನೋಡುವ ಏನಾಗ್ತಂತೇಳಿ ಬೇಕಾದಂಥ ಯೋಜನೆ ನಾವು ನಿರೂಪಿಸಿಕೊಂಡು ಹೋಗ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸಿ, ನಾನೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಇನ್ನಿತೆಲ್ಲ ಹಿರಿಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾವು ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂಥ ಕೆಲಸ ಅವೆಲ್ಲ ಇವತ್ತು ಮಾಡೋದು ಅವಕಾಶ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಚಿಹ್ನೆ ಇಲ್ಲದೆ ಗ್ರಾಮ ಪಂಚಾಯತಿನ ಈ ಚುನಾವಣೆ ಕರ್ನಾಟಕ ಕೇರಳದಲ್ಲಿ ನಡೆಯುವುದಿಲ್ಲ, ಇಲ್ಲಿ ನಡೀತೆ. ಇದು ರಾಜ್ಯಕ್ಕೆ ರಹಿತವಾಗಿರಬೇಕಂದ ಮಹಾತ್ಮ ಗಾಂಧಿ ಕನಸು ಏನಿದೆ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ಒಂದು ಯೋಜನೆಯಲ್ಲಿ ಆಗುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಯಾಕೆ ನಾನು ಕೆಲವೊಮ್ಮೆ ಹೇಳ್ತೇನೆ, ಏನೇ ವಿಚಾರ ಬಂದರೂ ಕೂಡ ಮೋನಕನೊಟ್ಟಿಗೆ ಚರ್ಚೆ ಮಾಡಿ ನನಗೆ ಅನುಭವ ಕೊಡಿ ಅಂದೆ. ಯಾಕೆ ಯುವಕರಿಗೆ ಅನುಭವ ಕಡಿಮೆ, ತಾಳ್ಮೆ ಭಾಳಷ್ಟು ಕಡಿಮೆ, ಹೇಳಿದ್ದನ್ನು ಈಗಲೇ ಮಾಡಬೇಕು, ನಾನು ಹೇಳಿದಾಗೆ ಆಗಬೇಕೆಂಬ ಅದೊಂದು ಭಾವನೆಗಳಿದೆ. ಹಿರಿಯರಿಗೆ ಭಾಳಷ್ಟು ಅನುಭವ ಇರ್ತದೆ. ಒಂದೊಂದು ಫೀಲ್ಡ್ನಲ್ಲಿ ಹಿರಿಯರಿಗೆ ಒಂದೊಂದು ಅನುಭವ ಇವತ್ತು ಇರುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಹುಸೇನ ಕೈನೆತ್ತ ಶಫ್ ಇವತ್ತೆಲ್ಲ ಕೇಳಿದರೆ
ಅವ್ರಿಗೆ ಅದರ ದೊಡ್ಡ ಮಟ್ಟದ ಅನುಭವ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಅವ್ರಿಗೆ ಅನುಭವ ಇದೆ. ಅದಕ್ಕಾಗಿ ನಾನು ಯಾರು ಬಹುಶಃ ಪಂಚಾಯತ್ ಬಂದ ಸಂದರ್ಭದಲ್ಲಿ ನಾನು ಏನು ಹೇಳ್ತೇನೆ, ಪ್ರಭಾಕರ್ ಶೆಟ್ಟರ್ ಹತ್ರ ಇವು ನಮ್ಮ ಪಾವರ್ ಮೋನಕ ಇಂಥ ಮಾತಾಡಿ ಚರ್ಚೆ ಮಾಡಿ ನಮಗೆ ಇತ್ತು. ಯಾಕೆಂದರೆ ಅವ್ರಿಗೆ ಅನುಭವ ಇದೆ ಅಂತ ನೀವು ಅಲ್ಲದೆ ಬೇರೆ ನಾವು ನಮ್ಮದು ಹೇಳಿದಂಥ ಏನು ವಿಚಾರ ಅಲ್ಲ. ಅವರಿಗೆ ಅದರದ ಸಾಧಕೇನು ಬಾಧಕೇನು ತೊಂದರೆ ಏನೊಂದು ದೂರದೃಷ್ಟಿ ಮುಖಾಂತರ ಹೇಳುವಂಥ ವಿಚಾರ ಇವತ್ತು ಆಗುವಂಥದ್ದು. ಅಂತೆಲ್ಲ ದೀರ್ಘಕಾಲದ ಅನುಭವವನ್ನು ಇಟ್ಟುಕೊಂಡು ಇವತ್ತು ಎಲ್ಲ ರೀತಿಯ ಸಹಕಾರ ಒಂದು ಬೇಡಿಕೆ ಆಗಾಗ ನನ್ನ ತಮ್ಮದು ಕೇಳ್ತಾ ಇರ್ತಾರೆ ಎಲ್ಲ ಪಂಚಾಯತ್ ಸದಸ್ಯರನ್ನು. ನಾನು ಕೇವಲ ಅವ್ರಿಗೆ ಜೋರು ಮಾಡೋದು ಕೂಡ ಇವತ್ತಿದೆ. ನಾನು ಕೆಲವೊಮ್ಮೆ ಭಾಳಷ್ಟು ಜೋರು ಮಾಡಿದ್ದೇನೆ, ನಿಮಗೆ ಸೋಲಿ ಸಾಕಾಗಲಿ, ಸುಮ್ಮನೆ ಕೂತ್ಕೊಳ್ಳಿ, ಮತ್ತೆ ನಿಮ್ಗೆ ಎಂತ ಕೇಳಿ ಬೇಡದ ಕೆಲಸ ಅಂತೇಳಿ ನಾನು ಭಾಳಷ್ಟು ಇಲ್ಲೆಲ್ಲ ಅದು ಇರಲಿ, ನನಗೆ ಊರಿಗಾಗಿ ನಾವು ಮಾಡಬೇಕಂತ ಕೂಡ ಅವರ ಬೇಡಿಕೆ ಆಗಾಗಲೂ ಕೂಡ ಇತ್ತು. ಅದಕ್ಕಾಗಿ ಮಜೀದ್ ಅವ್ರ ಭಾಷಣ ಅದನ್ನು ಕೂಡ ಹೇಳಿದರು. ಕೆಲವು ಟೀಕೆ ಇದೆಲ್ಲ ಸ್ವಾಭಾವಿಕ. ಜನಾರ್ದನ್ ಪೂಜಾರಿ ಕೈಯಲ್ಲಿ ಕೊಟ್ಟದ್ದೇ ಗುರುತೇ ಇಲ್ಲ, ಇದೆಲ್ಲ ಮತ್ತೆ ಗುರುತಿಡೋ ಕೆಲಸದ್ದು ಆಗ್ತದೆ. ಆದ ಕಾರಣ ಅದು ಏನಿಗೆ ಹೇಳಲಿಕ್ಕೆ ನಮಗೆ ಸುಖ ಇಲ್ಲ. ಯಾಕೆಂತ ಹೇಳಿದರೆ ದೇವರು ನೆನಪು ಶಕ್ತಿ ಕಡಿಮೆ ಕೊಟ್ಟಿದ್ದಾರೆ ಜನರಿಗೆ ಹುಟ್ಟುವಾಗಲೇ. ಯಾಕೆ ನಮ್ಮ ಟೆನ್ಷನ್ ಎಲ್ಲ ಮರಿಬೇಕಂತೇಳಿ, ಇಲ್ಲದಿದ್ರೆ ಏನಾಗ್ತದೆ ಈ ಟೆನ್ಷನ್ ನೆನಪಿಟ್ಟಿಟ್ಟು ನಮ್ಮ ತಲೆ ಹಾಳಾಗುವ ಪರಿಸ್ಥಿತಿ ಆಗ್ತದೆ. ನಮ್ಮ ಗ್ರಾಚಾರ ಏನು, ಜನರು ಒಳ್ಳೆಯದನ್ನೆಲ್ಲ ಮರೆತು ಈ ಟೆನ್ಷನಲ್ಲಿ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ನೀವು ಬಹುಶಃ ಜನಸಾಮಾನ್ಯರ ಸಹಕಾರ ಅಷ್ಟು ಟೀಕೆ ಟಿಪ್ಪಣಿಗೆಲ್ಲ ಸ್ವಾಭಾವಿಕ. ಅದನ್ನೇನು ಕೂಡ ನೀವು ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಸಕ್ರಮ ನಿಲುವಿನಲ್ಲಿ ಇಡೀ ಗ್ರಾಮವನ್ನು ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ನಾಯಕತ್ವದ ಗುಣವನ್ನು ತಾವೆಲ್ಲರೂ ಕೂಡ ಹಮ್ಮಿಕೊಳ್ಬೇಕು. ನಾನು ಯಾವಾಗಲೂ ನಮ್ಮ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ನೀವು ಈ ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೆ ಮಾತಾಡ್ಬೋದು, ಏನು ಕಡಿಮೆ ಇಲ್ಲ, ಯಾರಿಗೆ ಬೇಕಾದರೆ ಮಾತಾಡ್ಬೋದು. ಇಲ್ಲಿ ನಿಂತು ಇವನ ಪರವಾಗಿ ಮಾತಾಡಬೇಕಾ, ಎಷ್ಟು ಬೇಕಾದರೆ ಮಾತಾಡ್ಬೋದು, ಅದಕ್ಕೇನು ಕಡಿಮೆ ಇಲ್ಲ, ಏನು ಬೇಕು ಮೈಕ್ ತಗೊಂಡು ಮಾತಾಡ್ಬೋದು. ಆದರೆ ನನಗೆ ನೀವು ಬೇಕು ನಾವು ಜೊತೆಯಲ್ಲಿ ಹೋಗಬೇಕು, ಬಲಿಷ್ಠವಾದ ಭಾರತ ಕಟ್ಟುವ ಕನಸನ್ನು ನಾವು ಕಾಣಬೇಕಂತೇಳಿ ನೀವೆಲ್ಲರೂ ಜೊತೆಯಲ್ಲಿ ತಗೊಂಡು ಹೋಗ್ತೀರಲ್ಲ, ಭಾಳ ಕಷ್ಟದ ಕೆಲಸ. ಅದು ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಆ ನಾಯಕತ್ವ ನೀವು ವಹಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲ ನಾಯಕರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ಟಾರ್ಟಿಂಗ್ ಕಷ್ಟ ಆಗ್ತದೆ, ಮತ್ತೆಲ್ಲ ಜೊತೆ ನಿಮ್ಮ ಜೊತೆ ಬಂದು ಸೇರುವಂತಹ ಹಲವು ನಾನು ನೋಡಿಕೊಂಡಿದ್ದೇನೆ. ಕೆಲವರು ಟೀಕೆ ಟಿಪ್ಪಣಿ ಮಾಡ್ತಾರೆ, ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿಸುವ ಮೊದಲೇ ನಮ್ಮ ವೈರಿಗಳನ್ನು ಸೃಷ್ಟಿಸ್ತಾರೆ. ನಮ್ಮನ್ನು ಭೂಮಿ ಕಲಿಸುವ ಮುಂಚೆ ನಮ್ಮ ವೈರಿಗಳು ಬಂದಿರ್ತಾರೆ. ಅವರು ಮನೆಯಲ್ಲಿರ್ತಾರ, ನನ್ನ ಕಾರಲ್ಲಿರ್ತಾರ, ನನ್ನ ನೆರೆಕರಲ್ಲಿರ್ತಾರ, ನನ್ನ ಪಕ್ಕದಲ್ಲಿದ್ದಾರ, ನನ್ನ ಎದುರಲ್ಲಿದೆ, ಯಾರಿಗೂ ಕೂಡ ಏನು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸುಧಾರಿಸಿಕೊಂಡೇ ನಮ್ಮೊಂದು ದೊಡ್ಡ ಜೀವನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ಇಂಥವನ್ನೆಲ್ಲ ಸುಧಾರಿಸಿಕೊಂಡು ನೀವು ಮುಂದೆ ಹೋಗ್ತಿರಲ್ಲ, ಅದಕ್ಕೆ ಬೇಕಾಗಿ ನಮಗೆ ಇವತ್ತು ಇರುವಂಥ ಧಾರ್ಮಿಕ ಲೌಕಿಕ ಶಿಕ್ಷಣದ ಮುಖ್ಯ ಗುರಿ. ಅದನ್ನು ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ತಗೊಂಡು ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಲಿ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬೇರೆ ಬೇರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮೊನ್ನೆ ಬಂದು ಹೇಳಿದರು ಎಲ್ಲ ರಸ್ತೆ ಆಗಿದೆ, ಇನ್ನೊಂದು 4-5 ರಸ್ತೆಗಳು ಮಾತ್ರ ಸಣ್ಣ ರಸ್ತೆ ಇವತ್ತು ಇದೆ ಅಂತ ಹೇಳಿಕೊಂಡು ಖಂಡಿತವಾಗಿಯೂ ಯಾವುದೆಲ್ಲ ಇವತ್ತು ಹೊಸ ರಸ್ತೆಗಳು ಯಾವುದೆಲ್ಲ ಸಣ್ಣ ರಸ್ತೆ ಇದೆಯಾ ಅದು ಕೂಡ ನಾನು ನನ್ನ ಪರಿಸ್ಥಿತಿ ಅನುಗುಣವಾಗಿ ನಾನು ಅನುದಾನ ಖಂಡಿತವಾಗಿ ನಾನು ಬಿಡ್ತೇನೆ. ಅಲ್ಲದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಪಂಚಾಯತ್ನ ಭಾಳ ಚೆನ್ನಾಗಿ ಮಾಡಿ ಇವತ್ತು ಎಲ್ಲರೂ ಕೂಡ ಖುಷಿಯಲ್ಲಿದ್ದೀರಿ. ಗ್ರಾಮಸ್ಥರು ಇವರು ಮಾತ್ರ ಟೆನ್ಷನಲ್ಲಿದ್ದಾರೆ. ಯಾಕೆಂದರೆ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಬಾಕಿ ಇದೆ, ಆಯ್ತು ತೊಂದರೆ ಇಲ್ಲ. ಇವತ್ತು ನಮ್ಮ ಎಲ್ಲ 10 ಲಕ್ಷ ರೂಪಾಯಿ ನಾನು ಅನುದಾನದಿಂದ ಕೊಡ್ತೇನೆ, ಅದು ನೋಟ್ ಮಾಡಿ ಕೆಲಸ ತಾವು ಇವತ್ತು ಮಾಡಿ. ಆದ ಕಾರಣ ಅನುದಾನಕ್ಕೆ ನಿಮಗೆ ಯಾವುದೇ ಕೊರತೆ ಇಲ್ಲ. ನನ್ನ ಕೆಲಸ ಮಾತ್ರ ಕರೆಕ್ಟಾಗಿ ಚೆನ್ನಾಗಿ ಯಾವುದೊಂದು ಲೋಪದೋಷ ಇಲ್ಲದೆ ಆಗುವಂಥ ಕೆಲಸ ನಮಗೆ ಆಗಬೇಕು. ಅದೇ ನನ್ನ ಮುಖ್ಯ ಗುರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೃತ್ಯನ ಸಲ್ಲಿಸಿಕೊಂಡು ಬೆಳಗಿನಿಂದಲೇ ಬೇರೆ ಬೇರೆ ಕಾರ್ಯಕ್ಕಿದ್ದ ಸಂದರ್ಭದಲ್ಲಿ ಸ್ವಲ್ಪ ಬಹಳ ತಡವಾದಕ್ಕೆ ನಿಮ್ಮೆಲ್ಲ ವಿಷಯ ಹಚ್ಚಿಕೊಂಡು ಇವತ್ತು ನಮ್ಮ ಪಾವೂರು ಕ್ಷೇತ್ರ ಅದು ನನಗೆ ಇರಲಿ, ನನ್ನ ತಂದೆಯವರಿಗೆ ಇರಲಿ, ಅದು ವಿದ್ಯಾನಪಗೆ ಇರಲಿ, ಬಹುಶಃ ಎಲ್ಲರಿಗೂ ಕೂಡ ಈ ಒಂದು ಗ್ರಾಮ ದೊಡ್ಡ ಮಟ್ಟದ ಶಕ್ತಿ ಮತ್ತು ಪ್ರೀತಿ ಮತ್ತು ಪ್ರೋತ್ಸಾಹ ಕೊಟ್ಟುವಂಥ ದೊಡ್ಡ ಮಟ್ಟದ ಕ್ಷೇತ್ರ ಇವತ್ತು ಆಗಿದೆ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ಚಿರ ಋಣಿಗೆಲ್ಲ ನಾನು ಹೇಳಿಕೊಳ್ತಾ ನಾನು ಎಲ್ಲ ಹಿರಿಯರಿಗೆ ನಾನೊಬ್ಬ ಸೋದರನ ಕೇಳೋದಿಷ್ಟೇ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿದ್ದುಕೊಂಡು ದುಶ್ಚಟ ಮುಕ್ತ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅಂತ ಅವೆಲ್ಲ ಇವತ್ತು ಹಮ್ಮಿಕೊಳ್ಬೇಕು ನಾನು ಹೇಳಿಕೊಂಡು, ನಾಗರಾಜ್ ಅವ್ರ ಬಗ್ಗೆ ಸ್ವಚ್ಛತೆ ಸಂಬಂಧ ಭಾಳಷ್ಟು ಜನ ಹೇಳಿದರು. ಭಾಳ ಸ್ವಚ್ಛತವಾಗಿರಲಿಕ್ಕೆ ನಿಮ್ಮೊಂದು ಮಾರ್ಗದರ್ಶನ ಸಹಕಾರ ಕೊಡಿ, ನಿಮ್ಮ ಟೀಮ್ ಇದು ಕಾರಣ ಅಂತ ಹೇಳಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ನೀವೆಲ್ಲವರಿಗೆ ಪ್ರೋತ್ಸಾಹ ಕಟ್ಟ ಕಾರಣ ಪ್ರೀತಿ ವಿಶ್ವಾಸದಲ್ಲಿ ಕೆಲಸವ್ರು ಮಾಡ್ತಾರೆ. ನೀವು ಊರವರಿಗೆ ಸಂಪೂರ್ಣ ಪ್ರೋತ್ಸಾಹ ಅವ್ರಿಗೆ ಕೊಡಿ. ನಾನು ಕೂಡ ಯಾಕಂದರೆ ನಮ್ಮೆಲ್ಲ ಡೆವಲಪ್ಮೆಂಟ್ ಆಗಿ ಸ್ವಚ್ಛತೆ ನಮಗೆ ದೊಡ್ಡ ಇವತ್ತು ಸಮಸ್ಯೆ, ಇಲ್ಲೇ ಅಲ್ಲ ಬೇರೆ ಬೇರೆ ಗ್ರಾಮದಲ್ಲಿ.
ಅದಕ್ಕೆ ಏನು ಬೇಕು, ಹೇಗೆ ಮಾಡ್ಬೋದು, ಅದನ್ನು ಹೇಗೆ ಪರಿವರ್ತನೆ ಮಾಡ್ಬೋದು, ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದು, ಮೀಟಿಂಗ್ ಇಟ್ಕೊಳ್ಳಿ. ಅದಕ್ಕೆ ಏನು ಅನುದಾನ ಬೇಕಾ ಅದನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಮಾದರಿಯಾದ ಒಂದು ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮುಂದೆ ಹೋಗುವಂತ ನಾನು ಹೇಳ್ಕೊಳ್ತಾ, ನಮ್ಮ ಹುಲಿಯಾ ಬ್ರಿಡ್ಜ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು 12 ಕೋಟಿ ರೂಪಾಯಿ ನಾವು ಹೇಳಿದೆ, 12 ಕೋಟಿ ರೂಪಾಯಿ 90 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಚೆನ್ನಾಗಿ ಇವತ್ತದು ಇಂಜಿನಿಯರ್ ಅವರ ಟೆಕ್ನಿಕಲ್ ಅಪ್ರೂವಲ್ಗೆ ಇವತ್ತು ಫೈನಲ್ ಸ್ಟೇಜಲ್ಲಿದೆ. ಟೆಕ್ನಿಕಲ್ ಅಪ್ರೂವ್ ಆದ ತಕ್ಷಣ ಟೆಂಡರ್ ಇವತ್ತು ಪಾಸ್ ಆಗ್ತದೆ. ಅದನ್ನು ನಾನು ಕೂಡ ಹೇಳಿದ್ದೆ, ಅದು ಫಾಲೋಅಪ್ ಮಾಡಬೇಕು. ಅದು ಇವತ್ತು ಮೋನಾಕ್ ಮತ್ತು ಮಸ್ಜಿದ್ ಅವರ ಹಿಂದೆ ಬಿದ್ದು ಇವತ್ತು ಫಾಲೋಅಪ್ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿ ಆವಾಗ ಮನವಿ, ಪೇಪರಲ್ಲಿ ಮನವಿ, ಟಿ ವಿಯಲ್ಲಿ ಮನವಿ, ಸ್ಯಾಂಕ್ಷನ್ ಮಾಡಿದ ನಂತರ 1 ವರ್ಷ ಆಯಿತು, ಒಬ್ಬರು ಕೂಡ ಬಂದು ಪಾಪುಣು ದಾದಾ ಅವನು ಉಂಡ ವಾ ಅಂಥದ್ದು ಬಂದು ಯಾರು ಕೂಡ ಕೇಳುವವರು ಕೂಡ ಗೊತ್ತಿಲ್ಲ. ಫಾಲೋಅಪ್ ಬೇಕಲ್ಲ, ನಾವು 100 ಕೆಲಸದಲ್ಲಿರ್ತೇವೆ. ಇದರಲ್ಲಿ ಫಾಲೋಅಪ್ ಮಾಡಿ ಯಾವ ಹಂತದಲ್ಲಿ ನಮ್ಮ ಇವರು ಇವತ್ತನ್ನು ಫಾಲೋಅಪ್ ಮಾಡಿ ಒಂದು ಹಂತಕ್ಕೆ ಇವತ್ತು ಬಂದು ನೀವು ಎಲ್ಲಿದೆ ನಿತಿನ್ ಏನಾಗಿದೆ ಬ್ರಿಡ್ಜಿದು ಅದಕ್ಕಂತ ಬೇಗ ಫಾಲೋಅಪ್ ಮಾಡಿ ಬಹುಶಃ ಆದಷ್ಟು ಬೇಗನೆ ಅದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿ ಅದು ಕೂಡ ದೊಡ್ಡ ಈ ಊರಿನ ದೊಡ್ಡ ಮಟ್ಟದ ಇವತ್ತು ಕನಸಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿಮಾನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವಂಥ ಕೆಲಸ ನಾವು ಮಾಡುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ಹಮ್ಮಿಕೊಳ್ಳುವ. ನನ್ನ ಯುವಕರ ಮನಸ್ಸಿನ ಅರ್ಥ ಆಗ್ತದೆ ಹಿಂದೆ ಯಾವ ಕಾಲ ಇತ್ತು ಈಗ ಯಾವ ಕಾಲ ಅಂತೇಳಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. 30 ವರ್ಷಗಳಿಂದ ನಮ್ಮ ಪರಿಸ್ಥಿತಿ ಇತ್ತು, ಅಥವಾ ಸ್ವತಂತ್ರ ಸಿಕ್ಕುವ ನಮ್ಮ ದೇಶದ ಪರಿಸ್ಥಿತಿ ಏನಂತೇಳಿ ನಾವು ಇವತ್ತು ಮಾಡಬೇಕಾಗ್ತದೆ. ಆಗ ಬಹುಶಃ ಶ್ರೀಮಂತರ ಮಕ್ಕಳು ಮಾತ್ರ ಶಾಲೆಗಲ್ಲದೆ ಬಡವರ ಮಕ್ಕಳು ಹೋಗ್ತಾನೆ ಇರಲಿಲ್ಲ. ದೂರ ತೋರಿಸಿ ಅದು ಅವರ ಮಕ್ಕಳು ಹೋಗೋ ಶಾಲೆ ಅಂತೇಳಿ ಬಡವರು ನಿಲ್ಲುವಲ್ಲದೆ ಶಾಲೆಗೆ ಹೋಗೋದು ಅಧಿಕಾರ ಇರಲಿಲ್ಲ. ಆ ಶ್ರೀಮಂತರಾಗಿರುವಂಥ ಶಾಲೆಯನ್ನು ಜನಸಾಮಾನ್ಯ ಬಡವರ ಕಾಲಿಗೆ ಮುಟ್ಟಿದರೆ ಅದು ಬಹುಶಃ ಇಂದಿರಾ ಗಾಂಧಿ ಮುಟ್ಟಿದಷ್ಟು ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. 1 ಕಿಲೋಮೀಟರ್ ಒಂದು ಅಂಗನವಾಡಿ, ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ತರುವಂಥ ಒಂದು ವಿಚಾರಗಳು ಇವತ್ತು ಬಹುಶಃ ನಿಮ್ಮ ಬಸ್ ಅದು ಎಲ್ಲ ವಿಚಾರದಲ್ಲಿ ಬೇರೆ ನನಗೆ ದೀರ್ಘ ಮಾತಾಡಲಿಕ್ಕೆ ಹೋಗದೆ ಮುಂದಿನ ಇನ್ನೊಂದು ಮಾತಾಡೋದು ಅವಕಾಶ ನಾನು ಪಡ್ಕೊಳ್ಳೋದು ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಇವತ್ತು ನನ್ನ ಸ್ಪೀಕರ್ ಆಗಿ ತಾವು ಕೂತ್ಕೊಂಡು ಅವಕಾಶ ತಾವು ಇವತ್ತು ಮಾಡಿಕೊಟ್ಟಿದ್ದೀರಿ. ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಇದು ಬಹುಶಃ ವಯಸ್ಸಲ್ಲಿ ದೊಡ್ಡ ನಾಯಕರು ಇರುವಾಗ ವಯಸ್ಸಲ್ಲಿ ಸಣ್ಣದಾಗಿರುವಂಥ ಯುಟಿಕಾದರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ, ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿ ಪ್ರದೇಶದ ತುಳು ಮಾತಾಡುವವರಿಗೆ ಬ್ಯಾರಿ ಮಾತಾಡುವವರಿಗೆ ಸದಾ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಬಾಯಲ್ಲಿ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸ್ಕೊಂಡಿದ್ರೆ ಅದನ್ನು ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋದು ಸಾಧ್ಯವಿದೆ ಅಂತ ತೋರಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆ ಎಲ್ಲವೂ ಕೂಡ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದನ್ನು ಬಹುಶಃ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯ ಸಲ್ಲಿಸಿ ಇನ್ನೊಮ್ಮೆ ನಿಮ್ಮ ಜೊತೆ ಮಾತಾಡೋಂಥ ಅವಕಾಶ ಬಹುಶಃ ಮುಂದಿನ ದಿನ ನಾನು ಖಂಡಿತವಾಗಿ ನಾನು ಪಡ್ಕೊಳ್ತೇನೆ ಅಂತ ಹೇಳಿಕೊಳ್ತಾ ಬಹುಶಃ ನಿಮಗೆಲ್ಲರಿಗೂ ಬಹುಶಃ ಮಾರ್ಚ್ 8ಕ್ಕೆ ಮುಂದಿನ 8ಕ್ಕೆ ಮುಗಿತದೆ. ಡೇಟ್ ಯಾವಾಗ? ಸೋಮವಾರ ಬಹುಶಃ ತಮ್ಮ ಇವತ್ತು ಮುಗಿದುವಂಥ ಕೆಲಸ ಮತ್ತು ಅಡ್ಮಿನಿಸ್ಟ್ರೇಟ್ ಬರ್ತಾರೆ. ಬಂದರೂ ಕೂಡ ನಿಮ್ಮ ಜನಸಾಮಾನ್ಯ ಮಧ್ಯೆ ಕೊಂಡಿಟ್ಟುಕೊಂಡು ಕೆಲಸ ನಿರ್ವಹಿಸುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಂತ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ಮತ್ತೊಮ್ಮೆ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲ ಮಕ್ಕಳು ತಾವೆಲ್ಲಿದ್ದೀರಿ ಸ್ಟೂಡೆಂಟ್, ನಿಮ್ಗೆ 1-2 ಮಾತು. ಈಗಾಗಲೇ ನಮಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಇವರೆಲ್ಲ ಮೊನ್ನೆ ಬಂದಿದ್ದಾರೆ. ನಾನು ಕೂಡ ಅವನು ಕಲಿಸ್ತೇನೆ ಜ್ಞಾನ ಸಮಿತಿ ಅಧ್ಯಕ್ಷ ಜೊತೆಯಲ್ಲಿ ನಮ್ಮ ಇಲ್ಲಿಗೆ ಸರ್ಕಾರಿ ಬಸ್ ಬೇಕಂತ ಹೇಳಿಕೊಂಡು ಇದರ ಬಗ್ಗೆ ನಾನು ಮೀಟಿಂಗ್ ಮಾಡ್ತೇನೆ. ಯಾಕಂದರೆ ಮೊನ್ನೆ ಮೀಟಿಂಗ್ ಮಾಡ್ತೇನೆ. ಯಾಕಂತ ಹೇಳಿದರೆ ಆ ಮೀಟಿಂಗ್ ಮಾಡಿ ಅದನ್ನು ಕೂಡ ನಾನು ಯೋಜನೆ ರೂಪಿಸಿ ಅದಕ್ಕೊಂದು ನಾನು ಪ್ಲ್ಯಾನ್ ನಾನು ಹಾಕಿಸ್ತೇನೆ ಯಾವ ರೀತಿ ಮಾಡಬೇಕಂತ ಹೇಳಿಕೊಂಡು ಬಹುಶಃ ಮುಂದಿನ ದಿನ ನಾನು ತರ್ತೇನೆ. ವಿದ್ಯಾರ್ಥಿಗಳು ತಾವಿದ್ದೀರಿ, ಹೆತ್ತವರಿದ್ದೀರಿ, ನಿಮಗಾಗಿ 2 ಮಾತು. ಇವತ್ತು ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದಾರೆ? ಮಾತಾಡಲಿಕ್ಕೆ, ನಿಮಗೆ ಹೇಳಲಿಕ್ಕೆ. ಯಾಕೆ? ಅದು ಉದ್ಘಾಟನೆ ಮಾಡಲಿಕ್ಕೆ, ಮತ್ತು ಬೇರೆ ಮಾತಾಡಲಿಕ್ಕೆ, ಮತ್ತು ಸ್ವೀಟ್ಸ್ ಕೊಡಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ. ನೋಡಿ ಸ್ಪೀಕರ್, ಎಲ್ಲಕ್ಕಿಂತ ಜಾಸ್ತಿ ಯಾಕೆ ನಾನು ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದೆ, ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಕರೆಸಿ ನಿಮ್ಮನ್ನು ಕೂತ್ಕೊಳಿಸಿ ನಿಮ್ಮ ಹೆತ್ತವನ್ನ ಯಾಕೆ ಇಲ್ಲಿ ಕೂತ್ಕೊಳಿಸಿದ್ದಾರೆ? 40-45 ವರ್ಷಗಳ ಹಿಂದೆ ನಿಮಗೆ ನಾನು ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ನಿಮ್ಮ ಹಾಗೆ ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ.
40-45 ವರ್ಷಗಳ ಹಿಂದೆ ನಿಮ್ಮಾಗೆ ಅಥವಾ ನಿಮ್ಮ ಮಕ್ಕಳಾಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನನ್ನಲ್ಲಿ ಒಂದು ಪ್ರೇರಣೆ ಮತ್ತೊಂದು ಪ್ರೋತ್ಸಾಹವನ್ನು ತೋರಿಸಲಿಕ್ಕೆ ಬಂದಿತ್ತು ನಿಲ್ಲಿಸಿದ್ದಾರೆ. ಆದರೆ ಹೆತ್ತವರಿದ್ದೀರಿ, ತಾವಿದ್ದೀರಿ, ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ನೀವು ಸಂತೋಷ ಪಡೋದಲ್ಲ, ಅಲ್ಲಿ ಕೂತ್ಕೊಂಡು ನೀವು ನಮ್ಮನ್ನು ನೋಡಿ ಸಂತೋಷ ಪಡೋ ಜೊತೆಯಲ್ಲಿ ಮುಂದಿನ 30-40 ವರ್ಷಗಳಲ್ಲಿ ನನಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಆಲೋಚನೆ ಮಾಡಿ ಹಠ ಮಾಡಿ ಕೂತ್ಕೊಂಡು ಹೋಗುವಂಥ ದೊಡ್ಡ ಮಟ್ಟ ಛಲ ಮತ್ತು ಹಠ ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ಕೂಡ ಇರಬೇಕು. ಅದಕ್ಕಾಗಿ ಬಹುಶಃ ನಾನಿಲ್ಲಿ ಇವತ್ತು ಬಂದು ನಿಂತಿದ್ದೇನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ನಿಮಗೆಲ್ಲರಿಗೂ ಕೂಡ ಆ ದೇವರು ನಿಮಗೆಲ್ಲರಿಗೂ ಕೂಡ ಶಕ್ತಿ ಹೊತ್ತು ಕೊಡಲಿ ಅಂತ ಹೇಳಿಕೊಂಡು, ಶಿಕ್ಷಣ ನಿಮಗೆ ನೂರಾರು ಸಮಸ್ಯೆ ಇರ್ಬೋದು. ಈಗ ಹೇಳುವಂಥ ಒಂದೇ ಹೋಗ್ತದೆ, ಮನೆಯವರಿಗೆ ನೂರಾರು ಸಮಸ್ಯೆ ಇರ್ಬೋದು. ಅಲ್ಲಿ ಬಂದಿದ್ದೀವಿ ತಾಯಂದಿರಲ್ಲ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇಲ್ಲದ ಜಾಗ ಎಲ್ಲಿಯೂ ಕೂಡ ಇಲ್ಲ. ಸಮಸ್ಯೆ ಎಲ್ಲ ಒಂದು ಊರಿದ್ದೆ, ಅದು ಸ್ವರ್ಗದಲ್ಲಿ ಮಾತ್ರ. ಅಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಅರ್ಜೆಂಟ್ ಕೂಡ ಇಲ್ಲ, ಸ್ವಲ್ಪ ಸಮಸ್ಯೆ ಇರಲಿ ನಾವು ಮತ್ತೆ ಹೋಗ್ತೇವೆ ಅಂತ ಪ್ಲ್ಯಾನಲ್ಲಿ ಎಲ್ಲ ತಾವೆಲ್ಲ ಇದ್ದೀರಿ. ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ ಒಂದು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನಾವು ಯೋಜನೆ ಕೊಡ್ಬೋದು, ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಸರ್ಕಾರ ಯಾರನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಹೆತ್ತವರಿಗೆ ನಾನು ಹೇಳಿದಿಷ್ಟೇ, ನಿಮ್ಮ ಮನೆಯ ಪ್ರತಿಯೊಂದು ಸಮಸ್ಯೆ ಬಗೆಹರುವಂಥ ಶಕ್ತಿ ಇದ್ದರೆ ಅದು ನಿಮ್ಮ ಮಗ ಮತ್ತು ನಿಮ್ಮ ಮಗಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ಈ ಮಕ್ಕಳು ಎಲ್ಲಿ ಹೋಗಿ ಮುಟ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಅವಕಾಶ ಎಲ್ಲರಿಗೂ ಕೂಡ ಬಹುಶಃ ದೇವ ಶಕ್ತಿ ಕೊಟ್ಟಿದ್ದಾನೆ. ಆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕನಸನ್ನು ಕಂಡು ಮುಂದಿನ 10-15 ವರ್ಷಗಳಲ್ಲಿ ತಾವು ಬಹುಶಃ ಇವತ್ತು ದೊಡ್ಡ ಮಟ್ಟದ ಬೇರೆ ಬೇರೆ ಕಡೆಯಲ್ಲಿ ಇದ್ದು ನಿಮ್ಮ ಒಂದು ಮನೆಯಲ್ಲಿ ಒಬ್ಬಳು ಕಲ್ತರೆ ಅಥವಾ ಒಬ್ಬ ಹುಡುಗ ಕಲ್ತರೆ ನಿಮ್ಮ ಇಡೀ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗ್ತಾರೆ. ನಮ್ಮ ಕಣ್ಣ ಮುಂದೆ ನಾವು ಅದು ಕಂಡಿದ್ದೇವೆ. ಅದು ಬಹುಶಃ ನಿಮ್ಮ ದೊಡ್ಡ ಮಟ್ಟದ ಕನಸು ಇವತ್ತು ಆಗಬೇಕಂತ ಹೇಳಿಕೊಳ್ತಾ, ಮತ್ತು ನಿಮಗೆ ಯಾರು 10th ಎಷ್ಟು ಜನ ಇದ್ದಾರೆ? 10ನೇ ಕ್ಲಾಸಲ್ಲಿ ಯಾರಿಲ್ಲ? ಒಳ್ಳೆಯದೇ ಗುಡ್, ಒಳ್ಳೆಯದೇ. ನಿಮಗೆ ಪಾಸ್ ಆಗಲಿ ಏನು ಕಷ್ಟ ಇಲ್ಲ. ಯಾಕೆ ಕಷ್ಟ ಇಲ್ಲ ಹೇಳಿ? ನಿಮಗೆಲ್ಲ 10th ಕೂಡ ಹೋದ್ರೆ ಪಾಸ್ ಆಗ್ಬೋದು, PUC ಕೂಡ ಹೋದರೆ ಪಾಸ್ ಆಗ್ಬೋದು, ಏನು ಕಷ್ಟ ಇಲ್ಲ. ಯಾಕೆ ಹೇಳಿ ನೋಡುವ. ಹಾಂ, ಎಷ್ಟು? 13 ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಾ ಪಾಸ್ ಮಾರ್ಕ್ಸ್? ಓಕೆ. ಮತ್ತು ಬೇರೆ ಯಾಕೆ ನಿಮಗೆ ಪಾಸ್ ಆಗಲಿಕ್ಕೆ ಏನು ಕಷ್ಟ ಭಾಳ ಸುಲಭ ಯಾಕಂತ ಹೇಳಿದರೆ ನಾನೇ ಪಾಸ್ ಆಗಿದ್ದೆ, ಮತ್ತು ನಿಮಗೇನು ಪಾಸ್ ಆಗಲಿಕ್ಕೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಾತ್ರ ಆದರೆ ಮುಂದಿನ ಸಲ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಾಗಿ ಬರ್ತಾರೆ ಅಂತ ದೇವರ ಇಚ್ಛೆ ಆಗುವುದಾದರೆ ಈ ಪಂಚಾಯಿತಿ ಸುಂದರವಾಗಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ 10 ಲಕ್ಷ ಇಟ್ಟದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಬೋಲ್ಯಾರ್ ಗ್ರಾಮ ಪಂಚಾಯತಿನ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರಾದ ಜಬ್ಬರ್ ಅವರು ಕ್ಷಮೆ ಕೊಡಬೇಕು, ವೇದಿಕೆ ಬರಬೇಕು. ಜೋಗಟ್ಟೆ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರಾದ ಬಸೀರ್ ಅವರು ವೇದಿಕೆ ಬರಬೇಕು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸದಸ್ಯರಾದ ಹಮೀದ್ ಕಣ್ಣೂರ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ PDOರವರು ಮಾಜಿ PDOರವರು ಕೃಷ್ಣನಾಯ್ಕರು ಇದ್ದಾರೆ, ಅಮೀರ್ ಅವರು ಇದ್ದಾರೆ, ಜಾಮಿಯಾ ಮುಬಾರಕ್ ಮಸೀದಿ ಅಧ್ಯಕ್ಷರಾದ ಅಬ್ಬಾಸ್ ಅಕರ್ ಅವರಿದ್ದಾರೆ, ನಮ್ಮ ಗ್ರಾಮದ ಗೌರವಾನ್ವಿತ ಕುಟುಂಬದ ನಾರಾಯಣ ಮಾಸ್ಟರ್ ಅವರ ಸುಪುತ್ರ ನಮ್ಮ ಶಂಕರಾನಂದ ಇನೋಲಿ ಅವರಿದ್ದಾರೆ, ಅಲ್ ಮುಬಾರಕ್ ಮಸೀದಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರು ಅಲ್ತಾಫ್ ಇದ್ದಾರೆ, ಜಾಮಿಯಾ ಮುಬಾರಕ್ ಮಸೀದಿಯ ಗೌರವಾಧ್ಯಕ್ಷರಾದ ಹುಸೇನ್ ರಾಕರ್ ಅವರಿದ್ದಾರೆ, ಮಾಜಿ ಪಂಚಾಯತಿನ ಸದಸ್ಯರಾದ ಮೋಹನ್ರವರೇ, ಸುರೇಶ್ ಶೆಟ್ಟಿ ಆ ಮನೆತನದ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಗ್ಯಾರಂಟಿನ ಅಧ್ಯಕ್ಷರಾದ ಉಗ್ಗಪ್ಪ ಪೂಜಾರಿ ಇದ್ದಾರೆ, ಮಾಜಿ ಪಂಚಾಯತಿನ ಸದಸ್ಯರಾದ ಇಸ್ಮಾಯಿಲ್ ರವರಿದ್ದಾರೆ, ಹುಸೇನ್ ಅಕರ್ ಅವರಿದ್ದಾರೆ, ಅದ್ರಕುನ್ಯರವರಿದ್ದಾರೆ, ನಮ್ಮ ಮಾಜಿ ಪಂಚಾಯತಿನ ಸದಸ್ಯರಾದ ಈ ಗ್ರಾಮದ ಅಭಿವೃದ್ಧಿಯ ಒಬ್ಬ ಅಧಿಕಾರ HH ಹಸನ್ ಬಾವ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಪಾವೂರು ಗ್ರಾಮ ಪಂಚಾಯತಿನ ಹುಟ್ಟಿ ನಮ್ಮ ತಲಪಾಡಿ, ಅದೇ ರೀತಿ ಸಜಿಪ ಈಗ ಕಾರ್ಯನಿರ್ವಹಿಸುತ್ತಿರುವ ನಮ್ಮ PDOರವರಾದ ಕೇಶವರಿದ್ದಾರೆ, ನಮ್ಮ ಪಂಚಾಯತಿನ ಮಾಜಿ ಸದಸ್ಯರಾದ ಕ್ಲರ್ಕ್ ಆದ ರವಿಗೆ ಚಿತ್ರಾಕ್ಷಿ ಇದ್ದಾರೆ. ಅದೇ ರೀತಿ ಎಲ್ಲ ಹೆಸರು ಹೇಳಿದರೆ ಬಿಟ್ಟು ಹೋಗಿ ಕ್ಷಮಿಸಿ. ದಯವಿಟ್ಟು ನಮ್ಮ ಶಾಸಕರು ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮನ್ನು ಬಿಡ್ತೇವೆ, ಎಲ್ಲರ ಹತ್ರ ನೀವೊಂದು ಮಾತಾಡಿ ಹೋಗಬೇಕು. ದಯವಿಟ್ಟು ಗ್ರಾಮಸ್ಥರು ಯಾವುದೇ ರಸ್ತೆಗೆ ನೀವು ಉದ್ಘಾಟನೆಗೆ ಶಿಲಾನ್ಯಾಸಕ್ಕೆ ಬಂದಿಲ್ಲ, ಹಾಗಾಗಿ ಕೆಲವು ಜನ ಆಶೆಯಿಂದ ಬಂದು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಅವ್ರದ್ದು ಸಣ್ಣದಾದ ಒಂದು ಕಿರುಕಾಣಿಯನ್ನು ನೀವು ದಯವಿಟ್ಟು ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಆದಷ್ಟು ಬೇಗ ನಿಮ್ಮಲ್ಲಿ ಕ್ಷಮೆಯನ್ನು ಯೋಚಿಸ್ತೇವೆ. ಸಣ್ಣದಾದ ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲರೂ ಆ ಊಟ ಸವಿಸಿ ಓಡಬೇಕಂತ ನಿಮ್ಮಲ್ಲಿ ಮನವಿ ಮಾಡಿ ದಯವಿಟ್ಟು ಸ್ಪೀಕರ್ ಅವರು ಒಂದು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಹೇಳುತ್ತಾ ಮಾತಾಡಲಿಕ್ಕೆ ಬನ್ನಿ ಸರ್, ಬನ್ನಿ ನೀವು ಬನ್ನಿ
ಈಗ ಗೌರವ ಅನಿಪ ಸಮರ್ಪಣೆ ವಿವಿಧ ಭಾಗಗಳಿಂದ ಆಗಮಿಸಿದ ಗ್ರಾಮಸ್ಥರ ಎಲ್ಲರ ಗೌರವ ಸಮರ್ಪಣೆ ಕಾರ್ಯಕ್ರಮ ವೇದಿಕೆಯಲ್ಲಿ ಇದೀಗ ಸಾಗಿ ಬರಲಿಕ್ಕಿದೆ. ಹೌದು, ಹಿಮಾಲಯ ಪರ್ವತ ತಳಭಾಗದಲ್ಲಿ ಅದೆಷ್ಟೇ ಎತ್ತರದ ಆಲದ ಮರವಿದ್ದರೂ ಪರ್ವತದ ಎದುರಿಗೆ ಸಣ್ಣದಾಗಿ ಕಾಣುತ್ತೆ. ಅಂತೆಯೇ ಶ್ರೀಯುತ ಯುಟಿ ಖಾದರ್ ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದು ಅಲ್ಪವೇ. ಗಗನಕ್ಕೆ ಗಗನವೇ ಹೋಲಿಕೆ, ಸಾಗರಕ್ಕೆ ಸಾಗರವೇ ಹೋಲಿಕೆ, ಆಕಾಶಕ್ಕೆ ಆಕಾಶವೇ ಹೋಲಿಕೆ. ಅಂತೆಯೇ ಶ್ರೀಯುತ ಯುಟಿ ಖಾದರ್ ಅವರೇ ಸರಿಸಾಟಿ ಅಂದರೆ ತಪ್ಪಲ್ಲ. ಸುದೀರ್ಘ ಜೀವನದ ಇತಿಹಾಸದಲ್ಲಿ ಸಚ್ಚಾರಿತ್ರ್ಯ ಉಳಿಸಿಕೊಂಡ, ಸರ್ವರಿಂದಲೂ ವಿರೋಧ ಪಕ್ಷದವರಿಂದಲೂ ಬದ್ಧತೆಗೆ ಪ್ರಶಂಸೆಗೆ ಪಾತ್ರಗೊಂಡ ಪ್ರಾಮಾಣಿಕ ಜನಪರ ಕಾಳಜಿಯ ನೇತಾರ ಡಾಕ್ಟರ್ ಯುಟಿ ಖಾದರ್ ಫರೀದ್. ಪಾವೂರು ಗ್ರಾಮದ ಅಜರುಲಿಯ ಪಾದ ರಸ್ತೆಯ ನಮ್ಮ ಶ್ರೀಮತಿ ಅರುಂಧತಿಯವರು, ಅದೇ ರೀತಿ ಐವನ್ ಡಿಸೋಜರವರು, ಹುಸೇನ್ ಅಕರ್ ಅವರು ಬಂದು ಒಂದು ಸಾಲು ಹಾಕಿ ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಹೇಳಿಕೊಳ್ಳುತ್ತೇನೆ. ಬೇಗ ಬನ್ನಿ, ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಅರುಂಧತಿ ಮಾಜಿ ಪಂಚಾಯತಿನ ಸದಸ್ಯರು. ಕಿಲ್ಲೂರು ಮುಖ್ಯ ರಸ್ತೆಗೆ ಅನುದಾನ ಕೋರದಬ್ಬು ದೇವಸ್ಥಾನಕ್ಕೆ ಅನುದಾನ ಮಾಡಿಕೊಟ್ಟಂತ ನಮ್ಮ ಸ್ಪೀಕರ್ ಅವರಿಗೆ ಪ್ರಭಾಕರ್ ಶೆಟ್ಟಿಯವರು, ಅವರ ತಂಡದವರು ಈಗ ಸನ್ಮಾನ ಮಾಡಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲಿಯಾಸ್ ಮನವಳ್ಳಿ, ಸರಪ್ಪು ಮತ್ತೆ ಅಬ್ಬನಾಕ ಅನೀಪುರ ಅವರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಚೇಂಬೈಲ್ ರಸ್ತೆ ನಮ್ಮ ಮಾಜಿ ಪಂಚಾಯತ್ ಸದಸ್ಯರಾದ ಇಸ್ಮಾಯಿಲ್ ರವರು, ಪೆಡ್ಡಿಎಂ ರವರು ಬಂದು ಗೌರವಿಸಬೇಕು. ಅದೇ ರೀತಿ ಇಲಿಯಾಸ್ ಇಸ್ಲಾಯಿ ನಗರ ನಮ್ಮ ಅದ್ರೋನ್ಯಾಕ ಮತ್ತೆ ಸರೀಪುರ ಅವರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಅರಸ್ಥಾನ ಸಂಪರ್ಕ ರಸ್ತೆ ನಮ್ಮ ಮಮದಾಕ ಮತ್ತೆ ಅವರ ತಂಡ ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಅಕ್ಷರನಗರ 2ನೇ ಕ್ರಾಸ್ ಅದು ಸರಿಪಾಕ ಮತ್ತೆ ಅವರ ತಂಡ ಬಂದು ಮಾಡಬೇಕು. ಮಲಾರ್ ಪದ ಟಿಪ್ಪು ನಗರ ಇವರು ನಮ್ಮ ಅಮೀದಾಕ ಮತ್ತೆ ಇಕ್ಕು ಅನೀಪು ಹಸನಾಕ MP ಹಸನ್ ಇವರು ಬಂದು ಸನ್ಮಾನಿಸಬೇಕು. ಅದೇ ರೀತಿ ಹಿಂದೂ ಸ್ಮಶಾನಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟದಕ್ಕೆ ನಮ್ಮ ಸುರೇಶ್ ಶೆಟ್ಟಿ ಬೂಡು ಮತ್ತೆ ಅವರ ತಂಡದವರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಮಲರಾಯ ದೇವಸ್ಥಾನ, ಈ ಗ್ರಾಮದ ಪ್ರಖ್ಯಾತ ದೇವಸ್ಥಾನ ಮಲರಾಯ ದೇವಸ್ಥಾನ ಅಭಿವೃದ್ಧಿ ಮಾಡಿಕೊಟ್ಟಂಥವರಿಗೆ ನಮ್ಮ ಹರೀಶ್ ರವರ ತಂಡ ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಜೇರಿ ಮನೆಯ ಹತ್ತಿರ ರಸ್ತೆ ಅಭಿವೃದ್ಧಿ ಮಾಡಿದ್ದಕ್ಕೆ ನಮ್ಮ ಜೇರಿ ಬ್ರಾಕ್ಸ್ ತಂಡ ಬಂದು ಅಭಿನಂದನೆ ಮಾಡಬೇಕು. ಅದೇ ರೀತಿ ಇನೋಲಿ ಸೈಟ್ ರಸ್ತೆ ಅಭಿವೃದ್ಧಿ ಮಾಡಿ ಕೊಟ್ಟದಕ್ಕೆ ನಮ್ಮ ಅಮೀದಾಕ ಮತ್ತು ಸರೀಫು ಅವರು ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ದಿನೇಶ್ ಪೂಜಾರಿ ಮನೆಬಳಿ ರಸ್ತೆ ಮಾಡಿದ್ದಕ್ಕೆ ಅವರು ಬಂದು ಸನ್ಮಾನ ಮಾಡಬೇಕು. ಉಗ್ಗಪ್ಪ ಪೂಜಾರಿ ಮನೆಬಳಿ ರಸ್ತೆಗೆ ಅನುದಾನ ಇಟ್ಟಿದ್ದಾರೆ, ಉಗ್ಗಪ್ಪ ಪೂಜಾರಿ ಅವರು ಬಂದು ಸಾಲ ಹಾಕಿ ಸನ್ಮಾನಿಸಬೇಕು. ಅದೇ ರೀತಿ ಅಜೀಜ್ ಪದವ್ ಮತ್ತು ಇಂತಿಯಾಜ್ ಕಲ್ಲಾಪ್ ದಯವಿಟ್ಟು ವೇದಿಕೆ ಬಂದು ಅವರನ್ನು ಸಾಲು ಹಾಕಿ ಸನ್ಮಾನಿಸಬೇಕು. ನಾಗಮೂಲೆಯ ರಸ್ತೆ ಅಭಿವೃದ್ಧಿ ಮಾಡಿಕೆ ಅನುದಾನ ಕೊಟ್ಟದಕ್ಕೆ ನಮ್ಮ ಅಬೂಬಕ್ಕರ್ ಮತ್ತು ಅವರ ತಂಡ ಬಂದು ಸನ್ಮಾನ ಮಾಡಬೇಕು. ಅದೇ ರೀತಿ ಸಂಪರ್ಕ ರಸ್ತೆ ಅರಸ್ಥಾನ ಸಂಪರ್ಕ ರಸ್ತೆ ಅಲ್ ಮುಬಾರಕ್ ಜುಮಾ ಮಸೀದಿ, ಅದೇ ರೀತಿ ಬದ್ರಿಯಾ ಜುಮಾ ಮಸೀದಿ ಸಂಪರ್ಕ ರಸ್ತೆಗೆ ಅನುದಾನ ಇಟ್ಟದಕ್ಕೆ ಬಂದು ಸಾಲು ಓದಿಸಿ ಸನ್ಮಾನ ಮಾಡಿಸಬೇಕು. ದಯವಿಟ್ಟು ಗ್ರಾಮಸ್ಥರು ಹಲವಾರು ಜನ ಇದ್ದಾರೆ, ಎಷ್ಟೋ ರಸ್ತೆಗಳು ಸನ್ಮಾನ ಮಾಡಿದರೆ 3 ದಿವಸ ಬೇಕು. ಇದು ಕೇವಲ 1.5 ವರ್ಷದ 2 ವರ್ಷದ ರಸ್ತೆಯ ಸನ್ಮಾನ ಸರ್ ನಿಮಗೆ ಸ್ಪೀಕರ್ ಅವರಿಗೆ ಮಾಡುವುದು. ಆದರೆ ನಿಮಗೆ ಈ ಗ್ರಾಮದ ಎಲ್ಲ ರಸ್ತೆಯ ಸನ್ಮಾನ ಮಾಡುವುದಾದರೆ ಸುಮಾರು 3 ದಿವಸ ನೀವು ಇಲ್ಲಿ ಕೂರಬೇಕು, ಅಷ್ಟು ರಸ್ತೆ ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಈಗ ಇದು ಮಾಡುದು. ಅದೇ ರೀತಿ MRPಲಿಂದ ಸುಮಾರು 40 ಲಕ್ಷ ರೂಪಾಯಿ ಸರ್ಕಾರದ ಅನುದಾನವನ್ನು ಬಿಟ್ಟು ಮೀರಿ MRPಲಿಂದ ಸುಮಾರು 40 ಲಕ್ಷ ರೂಪಾಯಿ ಅನುದಾನ ಅದಕ್ಕೆ ಅಲ್ಲಿಯ ಅಧ್ಯಾಪಕರ ಬಂದು ಸನ್ಮಾನ ಮಾಡಬೇಕು. ಗಾಡಿಗದ್ದೆ ಶಾಲೆಯ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿಯವರು, ಬದ್ರಿನಗರ ಶಾಲೆಯ ರಾಧಾಕೃಷ್ಣರವರು, ಅದೇ ರೀತಿ ನಮ್ಮ
ಮಲಾರ್ ಇನೋಲಿ ಶಾಲೆಯವರು ಈ 40 ಲಕ್ಷ ರೂಪಾಯಿ 4 ಶಾಲೆಗೆ ಶೌಚಾಲಯ ಮತ್ತು ಕಟ್ಟಡಕ್ಕೆ ಅನುದಾನ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಬಂದು ಎಲ್ಲರೂ ಒಂದೊಂದು ಫೋಟೋ ತೆಗಿಬೇಕು, ಗಡಿಬಿಡಿ ಮಾಡಿ ಹೋಗಬೇಡಿ. ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಸನ್ಮಾನ ಮಾಡುವವರು ದಯವಿಟ್ಟು ಸ್ಪೀಕರ್ ಹತ್ರ ಒಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಕೊಡಿ. ಅವರಿಗೆ ಒಂದು ಆಸೆ ಇದೆ ಸ್ಪೀಕರ್ ಹತ್ರ ಫೋಟೋ ತೆಗಿಲಿಕ್ಕೆ. ದಯವಿಟ್ಟು ನುರುಕಬೇಡಿ, ಎಲ್ಲರಿಗೆ ಒಂದು ಫೋಟೋ ತೆಗೆಯುವ ಅವಕಾಶ ಮಾಡಿಕೊಡಿ. ಅವರೆಲ್ಲ ಯಾವಾಗಲೂ ಇರ್ತಾರೆ, ಹಾಗಾಗಿ ನಾವು ಅವರ ಹತ್ರ ಒಂದು ಫೋಟೋ ತೆಗಿಲಿಕ್ಕೆ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಅರಸ್ಥಾನ ರಸ್ತೆ ಖಂಡಿತವಾಗಿ ಈ ರಸ್ತೆಗೆ ಅನುದಾನ ಮಾಡಿಕೊಟ್ಟದಕ್ಕೆ ನಿಮಗೆ ಅಭಿನಂದನೆ. ಕೆಳಗಿನ ಕರ ರಸ್ತೆ ಅನುದಾನ ಮಾಡಿದ್ದಕ್ಕೆ ಮಾಜಿ ಪಂಚಾಯತಿನ ಸದಸ್ಯರಾದ ಚಕ್ಕರ್ ಮೋನಾಕ, ಗೌರವಾನ್ವಿತ ಹಿರಿಯರಾದ ಕಡವು ಹುಸೇನಾಕರ್ ಅವರು ಬಂದು ಸನ್ಮಾನ ಮಾಡಬೇಕಂತ ಕೇಳಿಕೊಳ್ತೇನೆ. ಇದು ಸನ್ಮಾನ ಖಂಡಿತವಾಗಿ ಅವರವರ ನಮಗೆ ಮೊನ್ನೆ ಹೇಳಿದ್ರು, ನಮಗೆ ಒಂದು ಅವಕಾಶ ಮಾಡಿಕೊಡಬೇಕು ಸ್ಪೀಕರ್ ಜೊತೆಯಲ್ಲಿ ನಿಂತು ಸನ್ಮಾನ ಮಾಡಿ ಫೋಟೋ ತೆಗಿಲಿಕ್ಕೆ. ಇದು ನಮಗೆ ಹೆಮ್ಮೆಯ ವಿಷಯ. ಗ್ರಾಮಸ್ಥರು ನೀವೆಲ್ಲರೂ ಬಂದು ಈ ಒಂದು ಶಾಸಕರನ್ನು ಸನ್ಮಾನಿಸುವುದು ಬಹಳಷ್ಟು ಸಂತೋಷ. ದಯವಿಟ್ಟು ಆ ಪ್ರದೇಶದವರಿಗೆ ಒಂದು ಫೋಟೋಕ್ಕೆ ಅವಕಾಶ ಮಾಡಿಕೊಟ್ಟು ಫೋಟೋಕ್ಕೆ ಅವಕಾಶ ಮಾಡಿಕೊಡಿ. ಫೋಟೋ ತೆಗಿಲಿಕ್ಕೆ ದಯವಿಟ್ಟು ಒಂದು ಫೋಟೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, 4 ಶಾಲೆಯ ಅಧ್ಯಾಪಕರು ಬರಬೇಕು. ದಯವಿಟ್ಟು 4 ಶಾಲೆಯ ಅಧ್ಯಾಪಕರವರು ಬರಬೇಕು. ನಮ್ಮ 4 ಶಾಲೆಯ ಅಧ್ಯಾಪಕರು ಬರಬೇಕು. ದಯವಿಟ್ಟು ಗಾಡಿಗದ್ದೆ ಶಾಲೆ, ಬದ್ರೇನಗರ ಶಾಲೆ, ಇನೋಲಿ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ನಮ್ಮ ಕಡವು ಹುಸೇನಾಕನವರು ಹಿರಿಯರು ಕೆಳಗಿನಗರ ರಸ್ತೆ ಮಾಡಿದ್ದಕ್ಕೆ ಅವರಿಗೆ ಸಹ ಸನ್ಮಾನ ಮಾಡಬೇಕು. ದಯವಿಟ್ಟು ಫೋಟೋ ತೆಗಿಲಿಕ್ಕೆ ಒಂದೊಂದು ಅವಕಾಶ ಮಾಡಿಕೊಡಿ. ಗ್ರಾಮಸ್ಥರಿಗೆ ಒಂದು ಫೋಟೋ ನಮಗೆಲ್ಲ ದಿವಸ ಸಿಗ್ತಾರೆ, ಆದರೆ ಗ್ರಾಮಸ್ಥರಿಗೆ ಯಾವಾಗಲೂ ಸಿಕ್ಕುವುದಿಲ್ಲ. ದಯವಿಟ್ಟು ಗ್ರಾಮಸ್ಥರಿಗೆ ಒಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭ. ನಮ್ಮ ಹನೀಫ್ರವರು ಅರಸ್ಥಾನ ರಸ್ತೆ ಮಾಡಿದ್ದಕ್ಕೆ ನಮ್ಮ ಅಜೀಜ್ರವರು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ರಿಯಾಜ್ ನಮ್ಮ ಐವನ್ ಮತ್ತು ಹುಸೇನಾಕ ಮತ್ತು ಚಕ್ಕರ್ ಮೋನಾಕ ಕೆಳಗಿನಗರ ರಸ್ತೆಗೆ ಅನುದಾನ ಕೊಟ್ಟಿದ್ದಕ್ಕೆ ಅವರಿಗೆ ಸಹ ಅವರು ಸಹ ಸಾಲ ಹಾಕಿ ಸನ್ಮಾನಿಸಬೇಕು. ಮಲ್ರಾಯ ದೇವಸ್ಥಾನ ಆಯ್ತಾ? ಮಲ್ರಾಯ ದೇವಸ್ಥಾನ ದಯವಿಟ್ಟು ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಕೊಡಿ. ಸ್ಪೀಕರ್ ಜೊತೆಯಲ್ಲಿ ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ತಾ, 4 ಶಾಲೆಗಳು, ನಮ್ಮ ಅಂಗನವಾಡಿಯ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಆಶಾ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮನ್ನು ಸಹ ಅಭಿನಂದಿಸಿ ದಯವಿಟ್ಟು ನಮ್ಮ ಕುಂಡಾಲ ಲತೀಫ್ ಕಣ್ಣೂರವರು, ನನ್ನ ಮತ್ತು ಸ್ಪೀಕರ್ ಅವರ ಮಾಧ್ಯಮದ ಚಾನೆಲ್ಗಾರ, ಖಂಡಿತವಾಗಿ ನಿಮ್ಮನ್ನು ಸಹ ಈ ಸಂದರ್ಭದಲ್ಲಿ ಗುರುಸ್ತೇವೆ. ನಮ್ಮ ನೌಫಲ್ ಅನೌನ್ಸ್ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ನಲ್ಲಿ 1ನೇ ಸ್ಥಾನ ಪಡೆದಂಥ ನೌಫಲ್ ಸಹ ನಮ್ಮ ಜೊತೆಯಲ್ಲಿರೋದು ನಮಗೆ ಸಂತೋಷ ತಂದಿದೆ. ಇದು ಯಾರ ಧ್ವನಿ ಅಂತ ಇಲ್ಲಿ ಚಾಮರಾಜನಗರದಲ್ಲಿ ಕೇಳಿದ್ದಾರೆ, ಅದು ಯಾವ ಧ್ವನಿ ಅಂತ. ಅಷ್ಟೊಂದು ಸುಂದರವಾದ ಧ್ವನಿ ಮೂಡುವಂಥ ನೌಫಾಲ್ ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಪಂಚಾಯತಿನ ಎಲ್ಲ ಸದಸ್ಯರು ಲಕ್ಷ್ಮಣ ಕೋಟಿಯರವರು ಬಂದು ಸಾಲು ಹಾಕಿ ಸನ್ಮಾನಿಸಬೇಕು. ಅದೇ ರೀತಿ ಬನ್ನಿ ಶಾಲೆಯವರು ಬನ್ನಿ. ಶಾಲೆ ದಯವಿಟ್ಟು ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಕೊಡಿ. ಐವನ್ರವರು, ಸರ್ಪುದ್ದೀನ್ ಅಬ್ಬನಾಕ, ಹನೀಫ್ರವರು, ರಿಕ್ಷಾ ಹನೀಫ್ರವರು ನಮ್ಮ ಮಾಧ್ಯಮದ ಸಲಹೆಗಾರ, ಖಂಡಿತವಾಗಿ ನಮ್ಮ ಅಪತ್ ಬಾಂಧವ ನಮ್ಮ ಮೀನ್ ಹಮೀದ್ರವರು ಬನ್ನಿ, ವೇದಿಕೆ ಬನ್ನಿ. ಮೀನ್ ಹಮೀದಾಕ ಸಾಲು ಕೊಡಿ. ಎಲ್ಲ ಸಾಲುಂಟು, ಬನ್ನಿ. ಸಾಲೆಲ್ಲ ನೀವು ತಂದ ಸಾಲು, ಬನ್ನಿ ಎಲ್ಲರೂ ಬನ್ನಿ, ದಯವಿಟ್ಟು ಬನ್ನಿ. ಏನಾದರೂ ಮಾತಾಡ್ಲಿಕ್ಕೆ ಇದ್ರೆ, ನಿಮ್ಮ ಸಮಸ್ಯೆಗಳಿದ್ರೆ ಕೇವಲ ನನ್ನ ಹತ್ರ ಹೇಳುವುದು. ಸ್ಪೀಕರ್ ಅವ್ರ ಹತ್ರ ಇಲ್ಲಿ ನಿಮ್ಮ 6,000 ಮತದಾರರು, ಸುಮಾರು 4,500 ಮತ ನೀವು ನಮ್ಮ ಸ್ಪೀಕರ್ ಅವರಿಗೆ ಕೊಟ್ಟಿದ್ದೀರಿ. ಅವರನ್ನು ಸಹ ಖುದ್ದಾಗಿ ಒಂದು ಸಾಲು ಹಾಕಿ ಸನ್ಮಾನಿಸಿ ಬನ್ನಿ. ಐವಣ್ಣ ಆಯ್ತಾ? ನಮ್ಮ ಮೈಕಲ್ ರವರು ಖಂಡಿತವಾಗಿ ಮಗಳ ಮದುವೆಗೆ ಬರ್ಲಿಕ್ಕೆ ಆಗಲಿಲ್ಲ. ಲಾರೆನ್ಸ್ ಮತ್ತೆ ಮಾಜಿ ಪಂಚಾಯತಿನ ಸದಸ್ಯರಾದ ಲಾರೆನ್ಸ್ ಮತ್ತೆ ಮೈಕಲ್ ಅವರ ಧರ್ಮಪತ್ನಿ ಮಾಜಿ ಪಂಚಾಯತಿನ ಸದಸ್ಯರು ಅವರ ಮಗನ ಮದುವೆಗೆ ಬಂದಿಲ್ಲ, ಅದಕ್ಕಾಗಿ ಇಲ್ಲಿ ಅವರನ್ನು ಸನ್ಮಾನಿಸ್ತಾರೆ. ದಯವಿಟ್ಟು ಆ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ಒಂದು ಅವಕಾಶ ಕೊಡಿ, ಎಲ್ಲರಿಗೂ ಒಂದು ಫೋಟೋ ತೆಗಿಲಿಕ್ಕೆ ಒಂದು ಅವಕಾಶ ಕೊಡಿ. ಯಾರಾದರೂ ಹೆಸರು ಬಾಕಿ ಇಟ್ಟರೆ ನಮಗೆ ಕ್ಷಮೆ ಕೊಡಿ. ನಮ್ಮ ರಫೀಕ್ ಅಂಬ್ಲಮುಗರ್ ಅವರು ಗ್ಯಾರಂಟಿ ಅಧ್ಯಕ್ಷರು, ಬಡವರ ಬಂಧು, ಯಾಕೆ ಹೋಗಿ ಕೆಳಗೆ ಕೂತದಂತ ಬೇಸರ ಆಗ್ತಾ ಇದೆ, ಬನ್ನಿ. ಅದೇ ರೀತಿ ನಮ್ಮ ಇಕ್ಬಾಲ್ ಪಂಚಾಯತಿನ ಅಧ್ಯಕ್ಷರು, ಅದೇ ರೀತಿ ನಮ್ಮ ಇದು ಸುಳ್ಯ ಮೂಡದ ನಗರ ಯೋಜನೆ ಅಧ್ಯಕ್ಷರು ವೇದಿಕೆ ಬರಬೇಕು. ಮುಸ್ತಫರವರು, ಅವರನ್ನು ಸಹ ಅಭಿನಂದಿಸ್ತೇನೆ. ನಮ್ಮ ಐದುರ ಸಹ ನನ್ನ ಆತ್ಮೀಯ ಮಿತ್ರರು, ನನಗೆ ಸಂಪೂರ್ಣ ಸಹಕಾರ ಕೊಡುವಂಥ ಐದುರು ಅಕ್ಷರ ನಗರ ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಸಹ ಗುರುತಿಸುತ್ತೇನೆ. ನಮ್ಮ
ಪೋಸ್ಟ್ ಮ್ಯಾನ್ ಮೋನಾಕರ್ ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಸಹ ಗುರುತಿಸ್ತೇನೆ. ಪಂಚಾಯತಿನ ಸದಸ್ಯರಾದ ಶೇಖರ್ ಅವರು ಇದ್ದಾರೆ, ಅವರನ್ನು ಸಹ ನಾನು ಗುರುತಿಸುತ್ತೇನೆ. ನಾನು ಕೂತ್ಕೊಳ್ಬೇಕು, ದಯವಿಟ್ಟು ಒಂದು 10 ನಿಮಿಷ ಕೂತ್ಕೊಳ್ಬೇಕು, ದಯವಿಟ್ಟು ಬನ್ನಿ. ಹಮೀದ್ರವರು, ನಮ್ಮ ಪ್ರದೀಪ್ ಮಜಿಘಟ್ಟ ನಮ್ಮ ಪಕ್ಷದ ಒಬ್ಬ ಯುವ ನಾಯಕನಾಗಿ ಕೆಲಸ ಮಾಡುವಂಥ ಪ್ರದೀಪ್ ಮಜಿಘಟ್ಟ, ಖಂಡಿತವಾಗಿ ಅವನು ಸಹ ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಲಾರೆನ್ಸ್ ಮತ್ತು ಮೈಕಲ್ ಎದುರು ಬನ್ನಿ, ಫೋಟೋ ತೆಗೆಸಿ. ದಯವಿಟ್ಟು ಅವರವರಿಗೆ ಒಂದು ಫೋಟೋಕ್ಕೆ ಅವಕಾಶ ಕೊಡಿ. ದಯವಿಟ್ಟು ಒಂದು ಫೋಟೋಕ್ಕೆ ಗ್ರಾಮಸ್ಥರಿಗೆ ಒಂದು ಅವಕಾಶ ಕೊಡಿ. ಗ್ರಾಮಸ್ಥರು ಯಾವುದೇ ಫೋಟೋ ಅವರಿಗೆ ಸಿಕ್ಕುವುದಿಲ್ಲ. ದಯವಿಟ್ಟು ಒಂದು ಅವಕಾಶ ಕೊಡಿ. ಸ್ಪೀಕರ್ ಹತ್ರ ಒಂದು ಫೋಟೋ ತೆಗಿಲ್ಲ, ಒಂದು ಆಸೆ ಅವರಿಗೆ. ಮೈಕಲ್ ರವರು ಹೇಳಿದ್ದೇವೆ. ಪ್ರದೀಪ್ ಅವರವರಿಗೆ ಹಮೀದಾಕ ಹೋಗಿ ಬನ್ನಿ. ಇನ್ನೂ ಸಹ ಕೆಲವರು ಅವರಿಗೆ ಶನಿವಾರ ಆದಿಂದ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಹಿಂದೂ ಸ್ಮಶಾನಕ್ಕೆ ರಸ್ತೆ ಅಭಿವೃದ್ಧಿ ಮಾಡಿದ್ದಕ್ಕೆ ಸನ್ಮಾನ ಆಯ್ತಾ ಸುರೇಶ್ ಅವರು? ನಮಗೆ ಆಯ್ತು, ಎಲ್ಲ ಆಯ್ತು. ಹೋಗ್ಬೇಡಿ. ದಯವಿಟ್ಟು ಇನ್ನೇನು 2-3 ಜನರಿಗೆ ಸನ್ಮಾನ ಇದೆ, ಅಧ್ಯಕ್ಷರಿಗೆ ಸನ್ಮಾನ ಇದೆ. ದಯವಿಟ್ಟು 5 ನಿಮಿಷದಲ್ಲಿ ಮುಗಿತೇವೆ. ನಿಮಗೆ ಹಸು ಆಗ್ತದೆ, ನಮಗೆ ಗೊತ್ತಿದೆ. ನಿಮ್ಮ ಬಹಳಷ್ಟು ಅಮೂಲ್ಯ ಸಮಯ. ಶನಿವಾರ ಅಂತ ಹೇಳಿದರೆ ಒಂದು ವಾರದ ದೊಡ್ಡ ಅನ್ನ. ಆ ಶನಿವಾರವನ್ನು ಬಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಅದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ. ನಮ್ಮ ಬಸೀರ್ ಅವರು, ನಮ್ಮ ಉಪಾಧ್ಯಕ್ಷರ ಗಂಡ, ಅವರ ಉಪಾಧ್ಯಕ್ಷ ಬಸೀರ್ ಅವರು ಖಂಡಿತವಾಗಿ ಒಂದು ವಾರದಿಂದ ಈ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಸಹಕಾರ ನೀಡಿದವರು ಬಸೀರ್ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅವರು ಸಹ ಒಂದು ಸಾಲ ಹಾಕಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ KM ಹನೀಫ್ರವರು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರ ಸೇವೆ ಮಾಡುವಂಥ KM ಹನೀಫ್ರವರು ಖಂಡಿತವಾಗಿ ನಿಮ್ಮನ್ನು ಸಹ ಮರೆಯುವುದಿಲ್ಲ. ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರ ಜೊತೆ ಸೇರಿ ಈ ಒಂದು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಹುಲಿಯ ತೂಗು ಸೇತುವೆ ಕೆಲಸ ಮಾಡಿದಂಥ ನಮ್ಮ ಉರ್ಬನ್ ಡಿಸೋಜರವರು, ಅವರ ನೇತೃತ್ವದಲ್ಲಿ ಅವರು ಬಂದು, ಬೆನ್ನಾಮು ಮತ್ತೆ ಇನ್ನು ಧೋನಿಯ ನಮ್ಮವರು ಎಲ್ಲ ಬಂದು ಅವರು ಸಹ ಒಂದು ಸನ್ಮಾನ ಮಾಡಬೇಕು ತೂಗು ಸೇತುವೆಗೆ. ಸರ್, ನಿಮ್ಮ ಹತ್ರ ಕೇಳದಿದ್ದರೂ ಪರವಾಗಿಲ್ಲ, ಖಂಡಿತವಾಗಿ ಅವರು ನಿಮಗೆ ಯಾವಾಗಲೂ ನನ್ನ ಹತ್ರ ಕೇಳ್ತಾ ಇದ್ದಾರೆ. ತೂಗು ಸೇತುವೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 17 ಗ್ರಾಮ ಪಂಚಾಯಿತಿಗಳಲ್ಲಿ ತೂಗು ಸೇತುವೆ ಎಲ್ಲಿ ಅಂತ ಇರೋದು, ಅದು ಪಾವೂರಲ್ಲಿ ಆಗೋದು. ಖಂಡಿತವಾಗಿ ಅವರಿಗೆ ಒಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಕೊಡಿ. ಉಳ್ಯದ ನಮ್ಮ ಬಬ್ಲಾಮು, ನಮ್ಮ ವಿನ್ಸೆಂಟ್ ಲೋಬ್ರವರು, ನಮ್ಮ ಪಕ್ಷಕ್ಕೆ ಬಹಳಷ್ಟು ಸಹಕಾರ ಕೊಡುವವರು ನಮ್ಮ ಜೊತೆಯಲ್ಲಿದ್ದಾರೆ. ವಿನ್ಸೆಂಟ್ ಲೋಬ್ರವರು ಬಂದು ಸಾಲು ಹಾಕಬೇಕು. ಬನ್ನಿ. ನಮ್ಮ ಪದವಿ ಇಸ್ಮಾಯಿಲ್ ಅಕರ್ ಅವರು ಬನ್ನಿ. ಅಬ್ಬಣಾಕರ್ ಅವರು ಹಾಕಿ ಆಯ್ತಾ? ನಮ್ಮ ಅಬ್ಬಾಸ್ ಅಕರ್ ಅವರು ಜಾಮಿಯಾ ಮುಬಾರಕ್ ಜುಮಾ ಮಸೀದಿಯ ಅಧ್ಯಕ್ಷರು. ಖಂಡಿತವಾಗಿ ಬಹಳಷ್ಟು ಸಂತೋಷವಾಗ್ತದೆ. ಈ ಗ್ರಾಮದಲ್ಲಿ ದೈವಸ್ಥಾನ, ಮಸೀದಿಗಳಲ್ಲಿ ಎಲ್ಲರಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಫೋಟೋ ತೆಗಿತಾ ಇದ್ದಾರೆ. ಬನ್ನಿ. ಉರ್ಬನ್ ಡಿಸೋಜರ್ ಅವರು ಬನ್ನಿ. ನಮ್ಮ ಪಾವೂರು ಉಲಿಯದವರು ತೂಗು ಸೇತುವೆ ಮಾಡಿದ್ದಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಕೊಡಿ. ದಯವಿಟ್ಟು ಅವರಿಗೆ ಒಂದೊಂದು ಅವಕಾಶ ಕೊಡಿ. ಎಲ್ಲ ಫೋಟೋವನ್ನು ವಾಟ್ಸಪ್ ಹಾಕ್ಲಿಕ್ಕೆ ಉಂಟು. ದಯವಿಟ್ಟು ಪಾವೂರು ಉಲಿಯದ ಚರ್ಚಿನ ಪಾಲನಾ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಬಂದಿದ್ದಾರೆ. ಅವರಿಗೆ ಒಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಕೊಡಿ. ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಎಕ್ಸ್ಪರ್ಟ್ ಅವರೇ, ಅದೇ ರೀತಿ ನಾನು ಆಪ್ ಡೌನ್ಲೋಡ್ ಮಾಡೋ ಮೊದಲು ನಾನು ನಿಮ್ಮ ಎಲ್ಲಾ ರಿಪೋರ್ಟ್ ಕಾರ್ಡ್ ಹೊರಗೆ ತೆಗೆದಿದ್ದೀನಿ. ಅದೇ ರೀತಿ ನಮ್ಮ ಜಾಮಿಯಾ ಮುಬಾರಕ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ಬಾಸ್ ರವರು, ಈಗ ನಮ್ಮ ಸ್ಪೀಕರ್ ಅವರಿಂದ ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ರವರನ್ನು ಒಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂತಿ ಮತ್ತು ಅಜೀಜ್ ರವರು ಮಲಾಲ್ ಪದವಿಗೆ ರಸ್ತೆ ಮಾಡಿಕೊಟ್ಟಿದ್ದಕ್ಕೆ. ಅದೇ ರೀತಿ ಇನ್ನು ಹಲವಾರು ಸನ್ಮಾನಗಳಿದೆ. ಆದರೆ ದಯವಿಟ್ಟು ಇವತ್ತು ಸಮಯದ ಅಭಾವ ಇರುವುದರಿಂದ ಇನ್ನೊಂದು ಸಲ ಮಾಡುವ. ನಾನು ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾಗಿ 4.25 ಕೋಟಿ ರೂಪಾಯಿಯ ಪಂಚಾಯತಿ ಕಟ್ಟಡ ಆಗುವಾಗ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಆ ಕಟ್ಟಡ ಮಾಡಿಸಿ ಇಟ್ಟು ಖಾದರ್ ಅವರ ಸಹಕಾರದಿಂದ. ಆದರೆ ನನಗೆ ಕೂರ್ಲಿಕ್ಕೆ ಸಿಕ್ಕಿದ್ದು ಕೇವಲ 1 ವರ್ಷ. ಅದೇ ರೀತಿ ನಮ್ಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರು ನಾವೆಲ್ಲ ಸೇರಿ ಇಷ್ಟೊಂದು ಸುಂದರವಾದ ಪಂಚಾಯತಿ ಕೇವಲ ಸೋಮವಾರ 1 ದಿವಸ ಮಾತ್ರ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರೋದು ಅಷ್ಟೇ. ಹಾಗಾಗಿ ನಮಗೂ ಸಿಕ್ಕಿದ್ದು, ನಿಮಗೂ ಸಿಕ್ಕಿದ್ದು. ಅದೇ ರೀತಿ
ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರನ್ನು ಸನ್ಮಾನಿಸಬೇಕು. ಅದೇ ರೀತಿ ಉಪಾಧ್ಯಕ್ಷರಾದ ಮ್ಯಾರುನ್ ನಿಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನ ಸ್ವೀಕಾರ ಮಾಡಬೇಕು ಸ್ಪೀಕರ್ ಕೈಯಿಂದ. ಅದೇ ರೀತಿ ನಮ್ಮ ಗುತ್ತಿಗೆದಾರರಾದ ಇಂತಿಯಾಜ್, ₹1 ಹಣ ಇಲ್ಲದೆ ಖಂಡಿತವಾಗಿ ಇಂತಿಯಾಜ್ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಯಾವುದೇ ನಮ್ಮ ಶಾಸಕರಂತೆ ಏನು ನಾನು ಶಾಸಕರ ಕೇಳಿಲ್ಲ, ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ಸಾಕು, ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಇಂತಿಯಾಜ್ರವರು. ರಿಯಾಜ್ ಇಂತಿಯಾಜ್ರವರು ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ನಾಗರಾಜ್ ಅವರು ಬಂದು ಒಂದು ಸ್ಪೀಕರ್ ಹತ್ರ ಸನ್ಮಾನ ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಇಂತಿಯಾಜ್ರವರು ಖಂಡಿತವಾಗಿ ಸುಂದರವಾದ ಪಂಚಾಯತಿ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ. ಇಂತಿಯಾಜ್ರವರು ಬನ್ನಿ. ಉಪಾಧ್ಯಕ್ಷರಾದ ಮ್ಯಾರುನ್ ನಿಸರ್ ಅವರು 2.5 ವರ್ಷಗಳ ಕಾಲ ಪಂಚಾಯತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರನ್ನು ಸಹ ಸ್ಪೀಕರ್ ಅವರು ಸನ್ಮಾನಿಸಬೇಕು. ಒಳ್ಳೆಯ ಒಂದು ಅವಕಾಶ ನಿಮಗೆ. ಇಂಥ ಒಂದು ಸ್ಪೀಕರ್ ಅಂತ ಒಂದು ವ್ಯಕ್ತಿ ನಿಮ್ಮ ಕುರಲಿಗೆ, ನಿಮ್ಮ ಹೆಗಲಿಗೆ ಸಾಲ ಹಾಕೋದು ಇದು ಒಂದು ಸಣ್ಣ ವಿಷಯ ಅಂತ ಭಾವಿಸಬೇಡಿ. ಇದು ನಿಮ್ಮ ಜೀವನ ಅಮೂಲ್ಯವಾದ ಒಂದು ಸಮಯ. ದಯವಿಟ್ಟು ಆ ಸನ್ಮಾನ ಸ್ವೀಕರಿಸಬೇಕು. ಅದೇ ರೀತಿ ಇಂತಿಯಾಜ್ ಗುತ್ತಿಗೆದಾರರಾಗಿ ಈ ಗ್ರಾಮದ ಈ ಪಂಚಾಯಿತಿ ಕಟ್ಟಡಕ್ಕೆ ಈಗ 10 ಲಕ್ಷ ಇಟ್ಟದ್ದು ಅದು ಬಹಳಷ್ಟು ಸಂತೋಷ ಆಯಿತು. ಇದು ಇನ್ನೂ ಸಹ ಕೆಲಸ ಇದೆ, ಮುಂದಿನ ಸಲ ಒಂದು ಕೆಲಸ ಮಾಡುವಂಥ ಅವಕಾಶ. ಇಂತಿಯಾಜ್ರವರು ಬಂದು ವೇದಿಕೆಯಲ್ಲಿ ಕೂತು ಸ್ಪೀಕರ್ ಕೈಯಿಂದ ಸನ್ಮಾನಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ನಾಗರಾಜರವರು, ಸ್ವಚ್ಛತೆಯ ನಾಗರಾಜವರು ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಪಂಪು ಚಾಲಕರಾದ ಜೋಕೆಮ್ ಡಿಸೋಜರ್ ಅವರು ಖಂಡಿತವಾಗಿ ಪಂಪು ಚಾಲಕರಾಗಿ ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಎಲ್ಲರ ಬೈಗಲ ತಿಂದು, ನಮ್ಮ ಬೈಗಲ ತಿಂದು, ನಮ್ಮ ಜೋಕೆಮ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರ ಬೈಗಲ ತಿಂದು ಜೋಕೆಮ್ ಎಲ್ಲಿದ್ದೀರಿ? ಜೋಕೆಮ್ ಬಂದು ಅವರು ಸಹ ಸ್ಪೀಕರ್ ಹತ್ರ ನೀವೊಂದು ಪಂಪು ಚಾಲಕರು ಈ ದೇಶದ ರಾಜಕಾರಣಿಯಲ್ಲಿ ಅತ್ಯಂತ ಸ್ಥಾನ ಪಡೆದಂಥ ಒಬ್ಬ ವ್ಯಕ್ತಿಯ ಕೈಯಿಂದ ನಮ್ಮ ಜೋಕೆಮ್ ನಮಗೆ ಬಹಳಷ್ಟು ಸಂತೋಷ. ಜೋಕೆಮ್ ಎಲ್ಲಿದ್ದೀರಿ? ಜೋಕೆಮ್ ಬನ್ನಿ. ಜೋಕೆಮ್ಗೆ ಸ್ಮರಣಿಕೆ ಕೊಡಬೇಕು. ಜೋಕೆಮ್ಗೆ ಸಾಲ ಹಾಕಿ ಸನ್ಮಾನಿಸಬೇಕು. ಜೋಕೆಮ್ ಡಿಸೋಜರ್ ಅವರಿಗೆ ನಮ್ಮ ಪಂಚಾಯತಿಯಲ್ಲಿ ನಿಮಗೆ ನೀರು ಕಡಿಮೆ ಕೊಟ್ಟಿದ್ರು ಪರವಾಗಿಲ್ಲ, ಕ್ಷಮಿಸಿ ಅವರನ್ನು. ಆದರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಜೋಕೆಮ್ ನಮ್ಮ ನಾಗರಾಜ್ ಅವರು ಸ್ವಚ್ಛತೆಯ ಹಸಿರು ದಳದ ರೂವಾರಿ ನಾಗರಾಜ್ ಅವರು ಬಂದು ಸ್ಪೀಕರ್ ಕೈಯಿಂದ ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ, ಫೋಟೋಕ್ಕೆ ಒಂದು ಅವಕಾಶ ಕೊಡಿ ದಯವಿಟ್ಟು. ಅವರು ಸನ್ಮಾನ ಮಾಡುವಾಗ ಒಂದು ಫೋಟೋಕ್ಕೆ ಅವಕಾಶ ಕೊಡಿ ದಯವಿಟ್ಟು, ಕ್ಷಮಿಸಿ. ಅದೇ ರೀತಿ ನಮ್ಮ ಜೋಕೆಮ್ ಡಿಸೋಜರ್ ಅವರು ಬಂದು ಈ ಒಂದು ಸನ್ಮಾನ ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಕಾಂತ್ರವರು ಬಂದು ಶಾಸಕರ ಹತ್ರ ಒಂದು ಗೌರವ ಸ್ಮರಣಿಕೆ ಸ್ವೀಕರಿಸಬೇಕಂತ ತಮ್ಮಲ್ಲಿ ಹೇಳುತ್ತಾ, ನಮ್ಮ ಲೈನ್ಮ್ಯಾನ್ ಆದ ಬಸವರಾಜ್, ದಯವಿಟ್ಟು ಬಸವರಾಜ್ ಒಳ್ಳೆಯ ಕೆಲಸ ಮಾಡುವಂಥ ಒಬ್ಬ ಯುವ ನಾಯಕ ನಮ್ಮಲ್ಲಿ ಬಂದಿದ್ದಾರೆ. ಬನ್ನಿ ನಾಗರಾಜ್ ದೀಪಾತ್ರಮರು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ. 2.5 ವರ್ಷಗಳ ಕಾಲ ಪಾವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಬಿಪಾತ್ರಮ್ ಅವರು ಎಲ್ಲಿದ್ದಾರೆ? ಬನ್ನಿ ಬಿಪಾತ್ರಮ್ ಅವರು ವೇದಿಕೆ ಬನ್ನಿ. 2.5 ವರ್ಷಗಳ ಕಾಲ ಪಂಚಾಯತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈ ಒಂದು ಇಷ್ಟೊಂದು ಮಹಿಳೆಯರನ್ನು ಸೇರಿಸಿಕ್ಕೆ ನಮ್ಮ ಬಿಪಾತ್ರಮ್ ಅವರು, ಸುನೀತಾ ಲೋಬ್ರವರು ಬಹಳಷ್ಟು ಹಿಂದುಗಡೆ ಕೆಲಸ ಮಾಡಿದ್ದಾರೆ. ಎಲ್ಲ ಮಹಿಳೆಯರಿಗೆ ಫೋನ್ ಮಾಡಿ ಕಾರ್ಯಕ್ರಮನ ಯಶಸ್ಸಿಗೆ ಸುನೀತಾ ಲೋಬು ಮತ್ತು ನಮ್ಮ ಬಿಪಾತ್ರಮ್ ಅವರು ನಮ್ಮ ಪಕ್ಷದ ಬೆನ್ನೆಲುಬು. ಬನ್ನಿ ಬಿಪಾತ್ರಮ್ ಅವರು ಬನ್ನಿ, ಎದುರಿಗೆ ಬನ್ನಿ. ನಮ್ಮ ರಾಧಾಕೃಷ್ಣ ಅವರು ಬಂದಿದ್ದೀರಾ? ನೀವು ಆಯ್ತಾ? ನಮ್ಮ ಸುನೀತಾ ಮೇಡಮ್, ಡಾಕ್ಟರ್ ಸುನೀತಾ ಮೇಡಮ್ ನಮ್ಮ ಈ ಗ್ರಾಮದ ಒಬ್ಬ ಆರೋಗ್ಯ ಒಂದು ಪಿಡಿಒರ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಕಾಂತ್ರವರು ಅಲ್ಪ ಸಮಯದಲ್ಲಿ ಬಂದು ಈ ಗ್ರಾಮವನ್ನು ಬಹಳಷ್ಟು ಶ್ರಮೆ ಪಟ್ಟಂತ ಶ್ರೀಕಾಂತ್ರವರು ಸ್ವಲ್ಪ ಸಮಯದಿಂದ ಬಂದು ಈ ಗ್ರಾಮಕ್ಕೆ ಬಹಳಷ್ಟು ಸಹಕಾರ ಕೊಡುವಂತ, ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್ ರವರು ಈ ಗ್ರಾಮದ ಬಹಳಷ್ಟು ಎಲ್ಲ ಜನರ ಪ್ರೀತಿಯನ್ನು ಗೆದ್ದಂತ ಕಾರ್ಯದರ್ಶಿಯಾದ ಇಸ್ಮಾಯಿಲ್ ರವರು ಸ್ಪೀಕರ್ ದಯವಿಟ್ಟು ಸ್ಪೀಕರ್ ಅವರು ಕ್ಷಮೆ ಮಾಡಬೇಕು, ಅವರಿಗೆ ಒಂದು ಆಸೆ ಇದೆ ನಿಮ್ಮ ಕೈಯಿಂದ ಸಾಲ ಹಾಕ್ಲಿಕ್ಕೆ. ನಮ್ಮ ಇಸ್ಮಾಯಿಲ್ ರವರು ದಯವಿಟ್ಟು ವೇದಿಕೆ ಬಂದು ಸ್ಮರಣೆ ಮಾಡಬೇಕು. ಅದೇ ರೀತಿ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಕಮರುನ್ನಿಸಾ ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡಿದ ಒಬ್ಬ ಮಹಿಳೆ, ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ.
ಪಿ ಡಿ ಒ ಶ್ರೀಕಾಂತ್ರವರು, ಅದೇ ರೀತಿ ಇಸ್ಮಾಯಿಲ್ ಪಂಚಾಯತಿನ ಪ್ರಧಾನ ಕಾರ್ಯದರ್ಶಿ, ಸ್ಪೀಕರ್ ಅವರ ಹತ್ರ ಸನ್ಮಾನ ಪಡೆಯುವುದು ಅಧಿಕಾರಿಗಳು ದೊಡ್ಡ ವಿಷಯ ಅಲ್ಲ. ಸ್ಪೀಕರ್ ಖಂಡಿತವಾಗಿ ರಾಜ್ಯಪಾಲರಿಗೆ ಮತ್ತೆ ಸನ್ಮಾನ ಮಾಡುವಂತ ಒಂದು ವ್ಯಕ್ತಿತ್ವ ಯಾರಿಗೆ ಅಂತ ಹೇಳಿದ್ರೆ ಅದು ರಾಜ್ಯಪಾಲ ಮತ್ತೆ ಸ್ಪೀಕರ್ ಅವರು ಈಕ್ವಲ್ ಪೋಸ್ಟ್. ಆದರೂ ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿಮ್ಮನ್ನು ಇಷ್ಟು ಹೊತ್ತು ನಿಂತು ಸನ್ಮಾನ ಮಾಡ್ತಾರಲ್ಲ, ಇದಕ್ಕಿಂತ ದೊಡ್ಡ ಒಂದು ಭಾಗ್ಯ ಇನ್ನೊಂದು ಸಿಗ್ಲಿಕ್ಕಿಲ್ಲ. ಕಾರ್ಯದರ್ಶಿಯವರು ಶ್ರೀಕಾಂತ್ರವರು ನಿಮಗೆಲ್ಲ ಅವರ ಕೈಯಿಂದ ಒಂದು ಫೋಟೋ ದಯವಿಟ್ಟು ಎಲ್ಲರಿಗೊಂದು ಫೋಟೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರನ್ನಾದರೂ ಹೆಸರು ಬಿಟ್ಟು ಹೋದರೆ ಕ್ಷಮೆ ಕೊಡಬೇಕು. ನಾನು ಅಂತ ಹೇಳಿದ್ರೆ 3 ಸಲ ಕರೆದಿದ್ದೇನೆ, ವೇದಿಕೆಗೆ ಬರುವುದಿಲ್ಲ. ನಮ್ಮ ಲಿಬ್ಜತ್ ಈ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಇಲಾಖೆಯ IAS, IPS, KES ರಾಜ್ಯಪಾಲರನ್ನು ಹಿಡಿದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳನ್ನು ಹಿಡಿದು ಎಲ್ಲರಿಗೆ ಫೋನ್ನಲ್ಲಿ ಸಲೀಸಾಗಿ ಅವಕಾಶ ಮಾಡಿಕೊಡುವ ಲಿಬ್ಜತ್ರವರನ್ನು ಎಷ್ಟೋ ಸಲ ಸ್ಮರಣೆಗೆ ಇಟ್ಟರು, ಬರಲಿಲ್ಲ. ಆದರೂ ಅವರು ನಮ್ಮ ಪಾವೂರು ಗ್ರಾಮದ ಪ್ರತಿಯೊಬ್ಬ ಹಿರಿಯರ ಯುವಕರ ಮನದಲ್ಲಿ ಸನ್ಮಾನ. ನಿಮಗೆ ನೀವು ಸನ್ಮಾನ ಹೇಳಿದರೆ ಬರುವುದಿಲ್ಲ. ಹಾಗಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಪಾವೂರು ಗ್ರಾಮ ಪಂಚಾಯತಿನ ಎಲ್ಲ ಸಿಬ್ಬಂದಿಯವರು, ನಮ್ಮ ರಮೇಶ್ರವರು, ಯಶೋಧರವರು, ಲಕ್ಷ್ಮಿತ್ರವರು, ಅದೇ ರೀತಿ ಮಂಜುಳರವರು, ಖಂಡಿತವಾಗಿ ಸಿಬ್ಬಂದಿ ಪಾವೂರು ಪಂಚಾಯತಿನ ಸಿಬ್ಬಂದಿಯನ್ನು ಎಷ್ಟು ಕೊಂಡಾಟಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಪಂಚಾಯತಿಯಲ್ಲಿ ಯಾರು ಗ್ರಾಮಸ್ಥರು ಬರುವಾಗ ನಗುಮುಖದಿಂದ ಸೇವೆ ಕೊಡ್ತೀರಾ ನಮ್ಮ ಪಂಚಾಯತಿನ ಸದಸ್ಯರಿಲ್ಲ. ದಯವಿಟ್ಟು ಲಿಬ್ಜತ್ರವರು ಒಂದು ನಿಮಿಷ ಬಂದು ನಮ್ಮ ವೇದಿಕೆಯಲ್ಲಿ ಒಂದು ಸಣ್ಣದಾದ ಒಂದು ಸಾಲನ್ನು ಗೌರವಿಸಬೇಕು. 3 ಸಲ ಬರಲಿಲ್ಲ, ಇವತ್ತು ಗ್ರಾಮಸ್ಥರ ಪರವಾಗಿ ಬನ್ನಿ, ನನಗಾಗಿ ಅಲ್ಲ. ದಯವಿಟ್ಟು ಬಂದು ಬರ್ತಾರೆ, ಲಿಬ್ಜತ್ ಬರ್ತಾರೆ ಬನ್ನಿ. ಎಲ್ಲ ಪಂಚಾಯತಿನ ಸಿಬ್ಬಂದಿಯವರಿಗೂ ಸ್ಪೀಕರ್ ಅವರ ಹತ್ರ ನಿಜವಾಗಲೂ ಒಬ್ಬ ಡೈಲಿ ವೇಜಸ್ ಕ್ಲಾರ್ಕ್ನಿಂದ ಹಿಡಿದು ಮುಖ್ಯಮಂತ್ರಿ, ರಾಜ್ಯಪಾಲರಂತ ಗೌರವ ಕೊಡುವಂತ ಒಂದು ವ್ಯಕ್ತಿ ಈ ದೇಶದಲ್ಲಿದ್ದರೆ ಅದು UT ಖಾದರ್ ಮಾತ್ರ. ನಿಮ್ಮ ಸಿಬ್ಬಂದಿ ವರ್ಗದವರ ಜೊತೆಯಲ್ಲಿ ಇಷ್ಟೆಲ್ಲ ಸಂತೋಷದಿಂದ ನಿಮ್ಮ ಜೊತೆಯಲ್ಲಿ ಇರುವುದು ಬಹಳಷ್ಟು ಸಂತೋಷ. ಸಿಬ್ಬಂದಿ ವರ್ಗ ಖಂಡಿತವಾಗಿ ನಗುಮುಖದ ಸೇವೆ. ಸಿಬ್ಬಂದಿ ವರ್ಗದವರು ಮುಂದಕ್ಕೂ ಸಹ ನಮ್ಮ ರಮೇಶ ಬಹಳಷ್ಟು ಸೇವೆ ಮಾಡುವಂಥದ್ದು. ಯಶೋಧ, ನಾನಿರುವಾಗ ಅವರನ್ನೆಲ್ಲ ಒಂದು ಕೆಲವರನ್ನು ನೇಮಕ ಮಾಡಿದ್ದು. ರಶ್ಮಿತಾ ನಮ್ಮ ಕುಟ್ಟಿ ಪೂಜಾರಿ ಇದ್ದಾರೆ, ಅವರ ಮಗಳು, ನನ್ನ ಕ್ಲಾಸ್ಮೇಟ್ ಅವರ ಮಗಳು ರಶ್ಮಿತಾ, ಮತ್ತೆ ಮಂಜುಳಾ, ಇವರೆಲ್ಲರೂ ಖಂಡಿತವಾಗಿ ಸೇವೆ ಮಾಡುವಂಥವರು. ಅವರಿಗೆಲ್ಲರೂ ನಮ್ಮ ಮೇರಿ ಇದ್ದಾರೆ, ಮೇರಿ ಕೇಳಿದ್ದಾರೆ, ಬಂದಿದ್ದಾರಾ? ಅಂಗವಿಕಲರ ಪೋಷಣೆ ಮಾಡುವಂತ ಮೇರಿ ಅವರು. ಖಂಡಿತವಾಗಿ ನಿಮ್ಮ ಇವತ್ತಿನ ಸಮಯ ನೀವು ಏನು ಭಾವಿಸಿದ್ರೆ ನಮ್ಗೆ ಗೊತ್ತಿಲ್ಲ. ಒಂದು ಕರ್ನಾಟಕ ರಾಜ್ಯದ ಸಭಾಪತಿಗಳಿಂದ ನಿಮ್ಮ ಕೊರಲಿಗೆ ಒಂದು ಸಣ್ಣದಾದ ಹಾರ ಬೀಳುವುದಾದರೆ ಇದು ಖಂಡಿತವಾಗಿ ಮರೆಯಲಾಗದ ಒಂದು ದಿವಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಶ್ವೇತರವರು ಗ್ರಂಥಾಲಯ ಇದಾರಲ್ಲ, ಶ್ವೇತವರು ಅವರನ್ನು ಸಹ ಸನ್ಮಾನಿಸುವುದು. ನಮ್ಮ ಮಮತ್ರವರು ನೋಡಿದ್ದಾರೆ, ನಾನೆಲ್ಲ ಅಂಗನವಾಡಿಗೆ ಮತ್ತೆ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿದ್ದೇನೆ ಬಹಳಷ್ಟು ವಿಜೃಂಭಣೆಯಿಂದ. ನಿಮ್ಮನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಗನವಾಡಿಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ನಮ್ಮ ಗ್ರಾಮದ ರಾಯಭಾರಿಗಳು ಯಾರಂತ ಕೇಳಿದರೆ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು. ನೀವು ನಮ್ಮ ಗ್ರಾಮದ ರಾಯಭಾರಿಗಳು. ನಿಮ್ಮನ್ನು ಎಷ್ಟು ಗೌರವಿಸಿದ್ರು ಸಾಕಾಗಲಿಕ್ಕಿಲ್ಲ. ಆದಷ್ಟು ಬಹಳಷ್ಟು ವಿಜೃಂಭಣೆಯಿಂದ ನಿಮಗೆ ಸನ್ಮಾನ ನಾನು ಕಳೆದ ಸಲ ಮಾಡಿದ್ದೇನೆ. ಇನ್ನೊಂದು ಸಲ ಅವಕಾಶ ಸಿಕ್ಕಿದ್ರೆ ಖಂಡಿತ ನಿಮ್ಮನ್ನು ಸಹ ಗುರುತಿಸುತ್ತೇನೆ. ಆಜಬ್ಬರವರು ಎಲ್ಲಿದ್ದಾರೆ? ದಯವಿಟ್ಟು ಆಜಬ್ಬರವರು ನಮ್ಮ ವೇದಿಕೆಯಲ್ಲಿ ಬರಬೇಕು. ನಮ್ಮ ಹಸನ್ ಬರೋರು ಬನ್ನಿ, ವೇದಿಕೆಗೆ ಬನ್ನಿ. ಪಂಚಾಯತಿನ ಮಾಜಿ ಸದಸ್ಯರು, ನೀವು ಈ ಗ್ರಾಮದ ಪಂಚಾಯತಿನ ಸದಸ್ಯರು. ನಮ್ಮ ಹುಸೇನಾಕರವರು, ನಮ್ಮ ಹುಸೇನಾಕ ಪೋಡಾರ ಸೈಟ್, ಅವರದೊಂದು ಆಸೆ ಇತ್ತು. ಅದಕ್ಕೆ ಈ ಸಲ 25 ಲಕ್ಷ ರೂಪಾಯಿಗಳ ಅನುದಾನ ನೀಡಿ ಪೋಡಾರು ಸೈಟಿಗೆ ಪೋಡಾರು ಪಾದೆಗೆ ಮಾಡಿಕೊಟ್ಟಿದ್ದಾರಲ್ಲ, ಇದು ನಿಮಗೆ ಒಂದು ಬಹಳಷ್ಟು ಆಸೆ. ನಮ್ಮ ಹುಸೇನಾಕನವ್ರದ್ದು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಸಂತೋಷ. ನಮ್ಮ ಅಫ್ರೀದ್ರವರು, ಅದೇ ರೀತಿ ನಮ್ಮ ಪಂಚಾಯತಿನ ಮಾಜಿ ಸದಸ್ಯರಾದ ಸಾದಿಕ್ರವರು ಎಲ್ಲಿದ್ದಾರೆ? ಸಾದಿಕ್ರವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಸಹ ನಾನು ಗೌರವಿಸಿ, ನಮ್ಮ ಅಮ್ಲಮಗೂರು ಪಂಚಾಯತಿನ ಅಧ್ಯಕ್ಷರಾದ ಇಕ್ಬಾಲ್ ರವರು, ದಯವಿಟ್ಟು ಯಾರಾದರೂ
ಸಚಿವರ ಹತ್ರ ಸ್ಪೀಕರ್ ಅವ್ರ ಹತ್ರ ಮಾತಾಡ್ಲಿಕ್ಕಿದ್ರೆ ದಯವಿಟ್ಟು ಮಾತಾಡಬೇಕು. ಒಂದು ಲಿಪ್ಸತ್ ಸ್ಪೀಕರ್ ಅವರು ಹೋಗ್ಬೇಡಿ, ನಮ್ಮ ಲಿಪ್ಸತ್ ನಮಗೆ ಬೇಕು. ಲಿಪ್ಸತ್ ವೇದಿಕೆ ಬರಬೇಕು. ಸ್ಪೀಕರ್ ಅವರು ಇದ್ದಾರೆ, ಒಂದು 5 ನಿಮಿಷ. ಲಿಪ್ಸು ಸ್ಪೀಕರ್ ಅವರು ಇದ್ದಾರೆ, ಹೋಗುದಿಲ್ಲ. ಇದೀಗ ಗೌರವಾನ್ವಿತ ಡಾಕ್ಟರ್ ಯುಟಿ ಖಾದರ್ ಫರೀದ್ ಅವರ ಆಪ್ತ ಸಹಾಯಕ ಮೊಹಮ್ಮದ್ ಲಿಪ್ಸ್ ಅವರಿಗೆ ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ತಮಗೆ ಇನ್ನಷ್ಟು ಮತ್ತಷ್ಟು ಸೇವೆಗೆಯಲು ಶಕ್ತಿ ಬರಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ರೀತಿಯ ಸಹಕಾರಗಳನ್ನು ನೀಡುತ್ತಾ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಗ್ರಾಮದ ತಾಲೂಕು ಪಂಚಾಯತ್ ಮಾಜಿ ಮೋನಾಕರ್ ಅವರಿಗೆ ಎಲ್ಲ ವಿಧದಲ್ಲೂ ಕೂಡ ಸಹಕಾರ ನೀಡುತ್ತಾ ಈ ಗ್ರಾಮದ ಅಭಿವೃದ್ಧಿಗೆ ತಮ್ಮದೇ ಆದ ರೀತಿಯ ಕೊಡುಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದೀರಿ. ವಿಧಾನಸೌಧದಲ್ಲಾಗಲಿ ಅದೇ ರೀತಿ ತಾಲೂಕು ಜಿಲ್ಲೆ ಯಾವುದೇ ಹಂತದಲ್ಲೂ ಕೂಡ ತಮ್ಮ ಸಹಕಾರ ಅವಿಸ್ಮರಣೀಯ, ಮರೆಯಲು ಸಾಧ್ಯ. ತಮಗೆ ಇನ್ನಷ್ಟು ಸೇವೆಗೈಯಲು ಶಕ್ತಿ ಕರುಣಿಸಲಿ ಎನ್ನುವ ಹಾರೈಕೆಯೊಂದಿಗೆ ಒಂದು ಕಿರು ಗೌರವವನ್ನು ಸಮರ್ಪಿಸ್ತಾ ಇದ್ದೀವಿ.